ಥಿಯರಿ ಅನ್ನುವಂಥದ್ದು ನಮಗೆ ಅಲ್ಲಿ ಅಪ್ಲೋಡ್ ಮಾಡುವಂಥದ್ದು ಇರೋದಿಲ್ಲ. ನೀವು ಗ್ರೇಡ್ಗಳು ಯಾವುದು ಪ್ರಾಕ್ಟಿಕಲ್ ಇರ್ಬೋದು, ಪ್ರಾಕ್ಟಿಕಲ್ ಅಂದ್ರೆ ನೀವು ವಾಲಿಬಾಲ್ ಮಾಡ್ಲಿಕ್ಕೆ ಆಗ್ತದ ಇರುವಂಥದ್ದು ನಾವು ಮಾಡುವಂಥದ್ದು ಹೆಚ್ಚು ಏರೋಬಿಕ್ಸ್ ಕೋರ್ಸಸ್ ಮಾಡೋದು. ಆದ್ರಿಂದ ಸ್ವಲ್ಪ ಕೇವಲ ಅವ್ರು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿಬಿಟ್ರೆ ನಿಮ್ಗೆ ಎಷ್ಟು ಜನ ಎಷ್ಟು ಮಾಡ್ಕೊಳ್ಳೋದು ಆಗುತ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ತಯಾರಿಕೊಳ್ಳಿ ನಿಮ್ಗೆ ಹೇಳಿದ್ದಕ್ಕೆಲ್ಲ ಯಾಕಂದ್ರೆ ಹೇಳ್ಬೋದು, ಅದನ್ನ ಸಿದ್ಧ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಹಾಗೆ ಬೇರೆ ತರಗತಿಗಳಲ್ಲಿ ಕೂಡ ನಾವು ಇಡೀ ಎಲ್ಲ ಅವರ ವಿಷಯದಲ್ಲಿ ನಾವು ಮಾಡಿದ್ದನ್ನ ಕಳಿಸ್ಕೊಡ್ಲಿಕ್ಕಾಗ್ತದೆ. ನಮ್ಗೆ ಹೇಳೋದಿಲ್ಲ ಅಂತ ಹೇಳೋದ್ರಿಂದ ನಾವು ಮಾಡ್ತಾ ಹೋಗ್ತೀವಿ, ನಾವು ಮಾಡ್ಬೇಕು. ಮಾಡಿದಾಗ ನಾವು ಅಪ್ಡೇಟ್ ಆಗ್ತೀವಿ, ಮಕ್ಕಳಿಗೂ ಕೂಡ ಒಂದು ರೀತಿ ಮಾದರಿ ಆಗ್ತದೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಂತೂ ನಮ್ಗೆ ಅವಕಾಶ ಕೊಡಲಿಲ್ಲ ಇಟ್ಟಿಸ್ಕೊಡ್ಬೋದು. ಅನೇಕ ಸ್ಕೂಲ್ಗಳಲ್ಲಿ ಕಷ್ಟ ಆಗೋದು, ಆದರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಕೂಡ ನಾವು ಮಾಡುವಂಥ ಅವಕಾಶ, ನಾವು ಕಲ್ಪಿಸಿಕೊಳ್ಳುವಂಥ ಅವಕಾಶ ಇದ್ದೇ ಇದೆ. ಅದನ್ನು ಮಾಡಿ ಅದರಿಂದ ನಾವು ಆ ಎಲ್ಲ ಸಂಬಂಧಪಟ್ಟಂತೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ನಮ್ಮ ಇಂಟೆಲಿಜೆನ್ಸ್ ಅನ್ನ ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಇದು ಅವಕಾಶಗಳಿದೆ. ದೀಕ್ಷಾ ಆ್ಯಪ್ ಅಲ್ಲಿ ಫಿಸಿಕಲ್ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ನಾವು ಮೊನ್ನೆ ನೋಡ್ತಾ ಫಿಸಿಕಲ್ ಎಜುಕೇಶನ್ ಬೇರೆ ಬೇರೆ ರೀತಿಯ ಒಂದು ಮಾಡ್ಯೂಲ್ಸ್ಗಳಿವೆ, ಅಲ್ಲಿ ಮಾಡ್ಯೂಲ್ ಕೋರ್ಸ್ಗಳಿವೆ. ಅದಕ್ಕೆ ಲಾಗಿನ್ ಆಗಿಕೊಂಡು ನಾವು ಕೋರ್ಸ್ಗಳನ್ನ ಮಾಡಬಹುದು. ಅದು ಸರ್ಟಿಫಿಕೇಟ್ ಸಿಗ್ತದೆ ಹೇಳೋದ್ರಿಂದ ನೀವು ನಾಲೆಜ್ ಪಡ್ಕೊಳ್ಳಿಕ್ಕೆ ಆಗ್ತದೆ, ಅಷ್ಟು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ. ಹೇಗೆ ನಿಷ್ಠ ತರಬೇಕು, ಹೇಗೆ ನಿಷ್ಠವನ್ನು ಪ್ರಾಥಮಿಕ ಎಲ್ಲ ಶಾಲೆಗಳನ್ನು ಮಾಡಬೇಕು ಅಂತಂದಾಗ ಆ ವಿಷಯಗಳನ್ನ ತಿಳ್ಕೊಂಡು ಅದೇ ರೀತಿ ನಮ್ಮ ಇದರಲ್ಲೂ ಕೂಡ ಮಾಡಬಹುದು. ಹಾಗೆ ಇದರಲ್ಲೂ ಕೂಡ 15 ಡೇಗಳು ಕೂಡ ಇದೆ. ನಾನು ನಿನ್ನೆ ನೋಡಿದಾಗ 15 ಡೇಗಳು ಕೋರ್ಸ್ಗಳಿದೆ, ಮಾಡ್ಯೂಲ್ಗಳಿದೆ. ಅವುಗಳನ್ನ ನೋಡಿ ತಿಳ್ಕೊಳ್ಳಿಕ್ಕೆ ಬಹಳ ಅವಕಾಶ ಇದೆ. ಇನ್ನೊಂದು ಅವಕಾಶ ಇದೆ. ಇನ್ನು ವೆಬಿನಾರ್ಗಳಾಗ್ತದೆ. ಉದಾಹರಣೆ ಮಂಗಳೂರು ಯೂನಿವರ್ಸಿಟಿಯವರೇ ಸುಮಾರು 14 ವೆಬಿನಾರ್ಗಳನ್ನ ಮಾಡಿದ್ರು. ಅದೇ ನಮ್ಮ ಮೊನ್ನೆ ಶೇಖರ್ ಕಟ್ಟಲು ಅದನ್ನ ನಿರ್ವಹಣೆ ಮಾಡಿದ್ರು. ಹಾಗೆ ನಮ್ಮ ಶಾಂತರಾಮ್ ಅವರು ಕೂಡ ಗೆಸ್ಟ್ ಆಗಿ ಅವರನ್ನ ಒಂದು ಸಂದರ್ಶನ ಮಾಡಲಿಕ್ಕೆ ಕಡಿಮೆ ಅವಧಿತ್ತು, ಅದರ ಸಂದರ್ಶನ ಮಾಡ್ಲಿಕ್ಕೆ ಆಯ್ತು. ಬೇರೆ ಬೇರೆ ಕ್ರೀಡಾಪಟುಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ವೆಬಿನಾರ್ನಲ್ಲಿ ಅಟೆಂಡ್ ಆಗಿ. ಹಾಗೆ ಮೊನ್ನೆ ಫೆಫೀಲ್ ಅವರು 10 ದಿವಸಗಳ ಒಂದು ಕೋರ್ಸ್ ಅನ್ನು ಮಾಡಿ 236 ಕೊಟ್ಟು ರಿಜಿಸ್ಟರ್ ಆಗಿದೆ. 10 ದಿವಸ 3 ರಿಂದ 5 ಗಂಟೆ ತನಕ ಇದೆ. ಇಂಟರ್ನ್ಯಾಷನಲ್ ಇರುವಂತಹ ಅನೇಕ ಒಪ್ಪಳಿಸಿದಂತಹ ಅನೇಕ ಕೋರ್ಸ್ಗಳು ಬೇರೆ ಬೇರೆ ರೀತಿಯ ಕೋಚಿಂಗ್ ಸಂಬಂಧಪಟ್ಟಾಗೆ ತಿಳ್ಕೊಳ್ಳಿಕ್ಕೆ ತುಂಬಾ ಅವಕಾಶ. ಅದರ ಪರೀಕ್ಷೆ ಕೂಡ ಇದೆ. ನಮ್ಮ ಇದರಲ್ಲಿ ನಾನು ಮತ್ತೆ ದರ್ಶನ ಮತ್ತೆ ಅದು ಆಗಿದ್ದೇನೆ ಗೊತ್ತಿಲ್ಲ, ದರ್ಶನ ನಾವು ಆಗಿದ್ದೀವಿ. ಆ ಎಲ್ಲದನ್ನು ಮಾಡಿ ಅಂದ್ರೆ ಹೆಚ್ಚು ಜ್ಞಾನಾರ್ಜನೆ ಮಾಡ್ಕೊಳ್ಳಿಕ್ಕೆ, ನಮ್ಮ ನಾಲೆಜ್ ಅನ್ನು ಹೆಚ್ಚಿಕೊಳ್ಳಿಕ್ಕೆ ಇದು ಬಹಳ ಅವಕಾಶ. ಆದ್ರಿಂದ ಸಮಯವನ್ನ ಹಾಳು ಮಾಡದೆ ಹೆಚ್ಚೆಚ್ಚು ಅದಕ್ಕೆ ತೊಡಗಿಸ್ಕೊಳ್ಳಿ, ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಿ. ಸಮಯ ಶಾಲಾ ಇನ್ನೊಂದು ಅಂದ್ರೆ ಈಗಾಗಲೇ ನಮ್ಮ ಬಿ ಅವರು ಒಂದು ಹೇಳಿದ್ದಾರೆ, ನಾವೆಲ್ಲರೂ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಇರುವಂಥವ್ರು ನಾವು ರಿಟೈರ್ಡ್ ಆಗಿ ಹೋಗ್ತೀವಿ. ಆದರೆ ನಾವು ಇಲ್ಲಿ ನಿಮ್ಮ ಏನು ಅನುಪಯುಕ್ತ ವಸ್ತುಗಳ ಡೆಸ್ಕ್ಟಾಪ್ಗಳನ್ನು ಕ್ಲಿಯರ್ ಮಾಡಲಿಲ್ಲ ಅಂದರೆ ನಿಮಗೆ ಕಷ್ಟ ಆಗ್ತದೆ. ಆದ್ರಿಂದ ಆ ವರ್ಷದ ಅನುಪಯುಕ್ತ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು ಮಾಡಿ ಹಾಗೂ ಸರಿಯಾಗಿ ಇಟ್ಕೊಳ್ಳಿ. ಆದ್ರಿಂದ ನಮ್ಮನ್ನು ಕೂಡ ಭೇಟಿ ಮಾಡಲಿಕ್ಕೆ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಿಮ್ಮ ಶಾಲೆಗಳನ್ನು ಅಪ್ಡೇಟ್ ಮಾಡಿಕೊಂಡು ನಾವು ಬಂದಾಗ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಆವಾಗ ಕ್ಲಿಯರ್. ನಿಮ್ಮ ಮೊಬೈಲಲ್ಲಿ ಡೆಸ್ಕ್ಟಾಪ್ ಇದ್ರೆ ಡಿಲೀಟ್ ಮಾಡ್ತಾ ಹೋಗ್ತಿರಲ್ಲ, ಹಾಗೆ ನಿಮ್ಮ ಶಾಲೆಗೆ ಮಾಡಬೇಕು ಪ್ರತಿ ವರ್ಷದಾಗಿ. ಆವಾಗ ಈ ಒಂದು ಸಂದರ್ಭ ನಿಮಗೆ ಎಲ್ಲ ಇದ್ದದನ್ನೆಲ್ಲ ಪ್ರತಿ ದಿವಸ ಡಾಕ್ಯುಮೆಂಟ್ ಮಾಡಿಕೊಂಡು ಅದನ್ನು ಕಳಿಸ್ಬಿಟ್ರೆ ನಾನು ಯಾವಾಗ ಹೇಳ್ತೀನಿ ನಿಮಗೆ ಅವಾಗ ಬರ್ತೀನಿ, ಅದನ್ನ ಡಿಲೀಟ್ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡ್ಕೊಳ್ಳಿ. ಉಳಿದಂತೂ ಕೂಡ ನಿಮ್ಮ ಶಾಲೆಯ ಏನೇನು ರಿಜಿಸ್ಟರ್ಗಳು ಇರ್ತದೆ ಅವುಗಳನ್ನೆಲ್ಲ ಸರಿಯಾಗಿ ಮಾಡ್ಕೊಳ್ಳಿಕ್ಕೆ ಇದೊಂದು ಅವಕಾಶ. ಸರಿ ಮಾಡಿಕೊಂಡು ನಮ್ಮ ಶಾಲೆ ನಮ್ಮ ಯಾವುದೇ ಒಂದು ಸಂಬಂಧಪಟ್ಟಂತ ಎಲ್ಲ ರಿಜಿಸ್ಟರ್ಗಳು ಏನೇನು ಇರಬೇಕು ಅನ್ನೋದನ್ನ ಸರಿ ಮಾಡಿಕೊಂಡು ನಮ್ಮ ಶಾಲೆ ನಮ್ಮ ದೈಹಿಕ ಶಿಕ್ಷಣ ವಿಭಾಗ ಅತ್ಯಂತ ಸಮರ್ಥವಾಗಿ ನಿರ್ವಹಿಸುವಂತ ಕೆಲಸವನ್ನ ನೀವು ಮಾಡಿ. ಇದಿಷ್ಟು ಇರುವಂಥದ್ದು. ಹಾಗೆ ಇನ್ನೊಂದು ಒಂದು ಹೇಳಿದೆ, ನಿಮ್ಮ ಈ ಒಂದು ಫಿಟ್ ಇಂಡಿಯಾ ವೀಕ್ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಅನೇಕ ರಾಷ್ಟ್ರ ಮಟ್ಟಕ್ಕೆ ಹೋದಂಥವರಿದ್ದಾರೆ, ಹಾಗೆ NIS ಮಾಡಿದಂಥವರಿದ್ದಾರೆ. ಹೀಗೆ ಒಂದು ತಾಸಿನ ಪ್ರೋಗ್ರಾಮ್ ಮಾಡೋದು ಹೇಗೆ ಏನು ಅನ್ನೋದನ್ನ ಮುಂದಿಟ್ಟಿದ್ದೇನೆ. ಅದನ್ನ ಇವತ್ತಿನ ಮೀಟಿಂಗ್ ಅಲ್ಲಿ ಆಗ್ಬಹುದು. ಅಂದ್ರೆ ಒಂದು ಅವಧಿಯನ್ನು ಎಲ್ಲರೂ ಕೂಡ ನೋಡುವ ಹಾಗೆ ನಮ್ಮ ಶಾಲೆಗಳಲ್ಲಿ ಒಂದು URL ಕಳಿಸಿರ್ತೀವಿ. ಅದು ಗೂಗಲ್ ಅಲ್ಲಿ ಇರ್ಬೋದು ಅಥವಾ ಜೂಮ್ ಅಲ್ಲಿ ಇರ್ಬೋದು. ಅದರಲ್ಲಿ ಮಾಡೋದ್ರ ಮೂಲಕ ಅವರ ಪರಿಚಯ, ಅವ್ರು ಮಾಡಿದ ಸಾಧನೆಯ ಪರಿಚಯ ಎಲ್ಲರಿಗೂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಬೇಕು ಅನ್ನುವಂಥದ್ದಿದೆ. ಇವತ್ತು ಮೀಟಿಂಗ್ ಅಲ್ಲಿ ಏನಾಗ್ತದೆ ಅಂತ ನಿಮ್ಮ ಎಲ್ಲ ಅಭಿಪ್ರಾಯ ಏನು? ನಮ್ಮಲ್ಲಿರುವಂತಹ PE ಟೀಚರ್ಗಳು ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನನಗೆ ವೆಬಿನಾರ್ ಅಲ್ಲಿ ಭಾಗವಹಿಸಿ ಗೊತ್ತಾಯಿತು. ಇಷ್ಟೆಲ್ಲ ವಿಷಯಗಳು ಮಾಡಿರ್ತಾರೆ, ಸಾಧನೆ ಮಾಡಿರ್ತಾರೆ. ಅದು ನಮಗೆ ಗೊತ್ತಿರೋದಿಲ್ಲ, ನಮ್ಮ
ನಾವೆಲ್ಲ ಈ ರೀತಿಯಲ್ಲಿ ಮಾಡ್ಬೋದಲ್ವಾ? ಮಾಡಬೇಕಂದ್ರೆ ಹೆಚ್ಚು ಎಲ್ಲರೂ ಪಾಲ್ಗೊಳ್ಳಿ ಹಾಗೂ ಅದನ್ನು ಹೆಚ್ಚು ಜನ ನೋಡು ಹಾಗೆ ಮಾಡಿ. ಮತ್ತು ಇನ್ನೊಂದು ಹೇಳಿದ್ರು, ರಸಪ್ರಶ್ನೆಯನ್ನ ಒಂದು ಮಾಡಬೇಕು ಅಂತ ಗೂಗಲ್ ಫಾರ್ಮ್ ಅಲ್ಲಿ ಅಥವಾ ಪಿಚ್ಚಿಂಗ್ ಅಂತ ಮಾಡಿದ್ವಿ ಕಳೆದ ಬಾರಿ ಈ ಧ್ಯಾನಚಂದ್ರ ಬಗ್ಗೆ, ಗಾಂಧೀಜಿ ಬಗ್ಗೆ. ಅಂದ್ರೆ ಮಕ್ಕಳು ಪಾಲ್ಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅಲ್ಲಿ ಬೇರೆ ಬೇರೆ ದುನಿಯಾ ಬರ್ತದೆ, ಅನೇಕ ಸರಿ ನಾವು ಕ್ಲಿಕ್ ಮಾಡಬೇಕು. ನಿಮ್ಮ ಆ ಒಂದು ರೀತಿಯಲ್ಲಿ ಮಾಡಬಹುದಾ? ಎಲ್ಲರೂ ಹೆಚ್ಚು ಜನ ಮಕ್ಕಳು ಪಾಲ್ಗೊಳ್ಬೇಕು, ಮಕ್ಕಳಿಗೆ ಒಂದು ರೀತಿ ಖುಷಿ ಇರ್ತದೆ. ಈ ರೀತಿ ಮಾಡಬಹುದಲ್ವಾ? ಎಸ್, ಈ ರೀತಿಯಲ್ಲಿ ಹೆಚ್ಚು ಜನ ಈ ಒಂದು ಕ್ವಿಟ್ ಇಂಡಿಯಾ ವೀಕ್ ಅನ್ನ ಅತ್ಯಂತ ಫಲಪ್ರದವಾಗಿ ನಾವೆಲ್ಲ ಮಾಡೋಣ. ಯಾವುದೇ ಇದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಅಂತ ಗೊತ್ತಿದೆ ತಿಳ್ಕೊಂಡಿದ್ದೀನಿ, 9480006628. ಮತ್ತು ಇವೆಲ್ಲವನ್ನ ನಿಮಗೆ ಶೇರ್ ಮಾಡಿದ್ದೀವಿ. ಮತ್ತು ನಮ್ಮ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯದ ವತಿಯಿಂದ ಆಯೋಜಿಸಿರುವ ಅಭಿನಂದನಾ ಸಮಾರಂಭದ ಈ ಸುಂದರ ವೇದಿಕೆ, ಈ ಕಾರ್ಯಕ್ರಮವನ್ನು ದೇವರನ್ನ ಸ್ಮರಿಸಿಕೊಂಡು ನಾವು ಕಾರ್ಯಕ್ರಮವನ್ನು ಆರಂಭಿಸಬೇಕು. ಗೆಲ್ಲುತ್ತೇನೆ ಎಂದುಕೊಂಡರೆ ನೀನು ಗೆಲ್ಲುತ್ತಿ, ಅದು ಯಾವಾಗ ಅನ್ನುವ ಪ್ರಶ್ನೆ. ಆ ಗೆಲುವಿಗೆ ಅಚಲವಾದ ನಂಬಿಕೆ, ಅಚಲವಾದ ವಿಶ್ವಾಸ ಇದ್ದಾಗ ಮಾತ್ರ. ನನ್ನ ಪ್ರಯತ್ನದಲ್ಲಿ ನನ್ನ ನಂಬಿಕೆ, ನನ್ನ ವಿಶ್ವಾಸ, ನನ್ನ ಕೈ ಹಿಡಿದಿರುವ ದೇವರು, ಆ ದೇವರನ್ನು ನಾವು ನಂಬುತ್ತೇವೆ. ಆ ದೇವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವೇದಿಕೆಯಲ್ಲಿರುವ ಎಲ್ಲರನ್ನ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಅಂತೇಳಿ ಪ್ರಾರ್ಥನೆಯೊಂದಿಗೆ ಬೇಡಿಕೊಳ್ಳುವ. ಈ ಪ್ರಾರ್ಥನೆಯನ್ನು ನಡೆಸಿಕೊಡ್ತಾರೆ ಶಿಕ್ಷಕಿ ಶ್ರೀಮತಿ ಜಯಶ್ರೀ ಇವರು. ಸರಸ್ವತಿ ನಮೋಸ್ತುತೆ ಸರಸಿಜಾಸನ ಜಾಯೇ ಅಂಬ ಸರಸ್ವತಿ ವರವೀಣ ಗಾನಲೋಲೆ ವಾಗೀಶ್ವರಿ ಸಂತತಮೋ ಕೃಪಕರೆ ಸರಸ್ವತಿ ವಾಂಛಿತ ಫಲದೆ ವರದೆ ಶುಭದೆ ವಾಸವಾದೆ ಸಂ ಸುರಗಣ ವಿನುತೆ ಕಾಂಚನ ಮಣಿಮಯ ವಿಭೂಷಿತೆ ಅಂಬ ಕಾಂಚನ ಮಣಿಮಯ ವಿಭೂಷಿತೆ ಅಂಬ ಕವಿ ಜನ ಹೃದಯ ನಿವಾಸಿನಿ ದೇವಿ ಕವಿ ಜನ ಹೃದಯ ನಿವಾಸಿನಿ ದೇವಿ ಸರಸ್ವತಿ ನಮೋಸ್ತುತೆ ಸರಸಿಜಾಸನ ಜಾಯೇ ಅಂಬ ಸರಸ್ವತಿ ಅಂಬ ಸರಸ್ವತಿ ಅಂಬ ಸರಸ್ವತಿ. ಶಿಕ್ಷಕರ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ತ್ಯಾಗರಾಜ್ ಸರ್ ತಾವು ತ್ಯಾಗಂ ಸರ್ ತಾವು ವೇದಿಕೆಗೆ ಬರಬೇಕು. ಹಾಗೆಯೇ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ಲ್ಯಾನ್ಸಿ ಸಿಕ್ವೇರ ತಾವು ಸಹ ವೇದಿಕೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೀವಿ. ಹೂವಿಗೆ ಅದರ ಆಕಾರ, ಬಣ್ಣ, ಮೃದುತ್ವ, ಚೆಲುವನ್ನು ಕೊಡುತ್ತದೆ. ಪರಿಮಳ ಆ ಹೂವಿಗೆ ಆಕರ್ಷಣೆ ನೀಡುತ್ತದೆ. ಆ ಹೂವಿಗೆ ಬೇಡಿಕೆ. ಇವತ್ತಿನ ಸಭೆಗೆ ವೇದಿಕೆ ಹಾಗೂ ವೇದಿಕೆಯ ಮುಂದೆ ನೀವಿರುವ ಎಲ್ಲರೂ ಸೇರಿದಾಗ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಕರ್ಷಣೆ. ಸ್ವಾಗತಿಸುವುದಕ್ಕೆ ಮಂಗಳೂರು ದಕ್ಷಿಣ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ತ್ಯಾಗಂ ಅವರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ ನಾನು.
ಒಂದು ಈವೆಂಟ್ ಅನ್ನ ಯಾವುದೇ ಒಂದು ವಿಷಯವನ್ನು ಅವರಲ್ಲಿ ಕೊಟ್ಟರೆ ಕೊನೆಯಲ್ಲಿ ಅವರಲ್ಲಿ ನಾನು ನಿರೀಕ್ಷೆ ಮಾಡುವಂಥದ್ದು ಅವರಿಗೆ ಯಾವುದನ್ನು ಕೊಡ್ಬೋದು, ಅವರನ್ನು ಏನನ್ನು ನಿರೀಕ್ಷಿಸ್ಬೋದು ಅಂತ ಕೇಳಿದ್ರೆ ಒಂದೇ ಮಾತು, ಅವರು ಆಲ್ರೌಂಡರ್, ಎಲ್ಲವನ್ನ ಬಹಳ ಸುಲಭವಾಗಿ ನಿರ್ವಹಿಸುವವರು. ಇವರು ಇವತ್ತು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ, ಜೊತೆಗೆ ವೇದಿಕೆಯಲ್ಲಿರುವ ಜೊತೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾರೆ. ಈ ಒಂದು ಸಂಸ್ಕಾರಬದ್ಧ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ರಾಜೇಶ್ವರಿ ಮೇಡಮ್ ಅವರೇ, ಹಾಗೂ ಉದ್ಘಾಟಕರೇ, ಮುಖ್ಯ ಅತಿಥಿಗಳೇ, ಹಾಗೂ ನಮ್ಮ ಮುಂದಿರುವಂಥ ಎಲ್ಲ ದೈಹಿಕ ಶಿಕ್ಷಣ ವೃತ್ತಿ ಬಾಂಧವರೇ. ಒಂದೆರಡು ಪ್ರಸ್ತಾವನೆ, ತುಂಬ ಮಾತಾಡಲಿಕ್ಕಿಲ್ಲ. ಈಗಾಗಲೇ ಧನಲಕ್ಷ್ಮಿ ಗಟ್ಟಿ ಅವರಿಗೆ ಸ್ವಲ್ಪ ಅರ್ಜೆಂಟ್ ಇದೆ. ನಮ್ಮ ಮೋಹನ್ ಅವರು ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ಕಡೆ ತನಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕಿದ್ದಾರೆ. ಪ್ರದೀಪನ ಹತ್ರ ನಿನ್ನೆನೇ ಹೇಳಿದ್ದೇನೆ, ಇವತ್ತು ನೀವು 12 ಗಂಟೆಗೆ 12:30 ಒಂದು ಒಳ್ಳೆ ಊಟ ಇದೆ, ವೆಜ್, ನಾನ್ ವೆಜ್ ಅಲ್ಲ. ಕೊರೋನಾದ ಈ ಮಹಾಮಾರಿಯ ಒಳಗಡೆನೆ ಸೀಮಿತವಾಗಿ ನಾವು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಅಂತ ವಿನಂತಿ ಮೊದಲೇ ಮಾಡಿದ ಕಾರಣ ಇವರೆಲ್ಲರೂ ನಮ್ಮೊಂದಿಗೆ ಸಹಕರಿಸ್ತಾರೆ ಎನ್ನುವ ನಿರೀಕ್ಷೆಯೊಂದಿಗೆ, ಬಂಧುಗಳೇ, ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಇವತ್ತು ಕಳೆದ ವರ್ಷ 50ನೇ ವರ್ಷವನ್ನು ಪೂರೈಸಿ ಈ ಒಂದು 50 ಇಯರ್ ಸೆಲೆಬ್ರೇಷನ್ ಅನ್ನು ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಪುಸ್ತಕ ಸಂಚಿಕೆ, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು, ಪೂರಕವಾದ ಆರ್ಟಿಕಲ್ಗಳು, ವರದಿಗಳು, ಎಲ್ಲ ಕ್ರೀಡೆಗಳ ಬಗ್ಗೆ ವರದಿಗಳು ಮತ್ತು ನಮ್ಮ ಕಾರ್ಯ ಚಟುವಟಿಕೆಗಳು ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ಈಗಾಗಲೇ ಸಿದ್ಧತೆಯಲ್ಲಿ ಮಾಡ್ತಾ ಇದ್ದೇವೆ. ಆದರೂ ಕೂಡ ನಿಮಗೆ ಗೊತ್ತಿದೆ, ಈ ಕೊರೋನಾ ಎನ್ನುವಂಥದ್ದು ಬಂದು ಇವತ್ತು ಯಾರಿಗೆ ಲಾಸ್ ಆಗಿದೆ ಅಂದರೆ ಅದು ದೈಹಿಕ ಶಿಕ್ಷಕರಿಗೆ ಲಾಸ್ ಆಗೋದು. ಎಲ್ಲರಿಗೆ ಯಾರಿಗೂ ದೊಡ್ಡ ಲಾಸ್ ಆಗಲಿಲ್ಲ. ನಮಗೆ ಇವತ್ತು ಬೇಸರ ಆಗ್ತಾ ಇದೆ. ಆನ್ಲೈನ್ ಪೂರಕವಾಗಿ ಬೆಳಗ್ಗೆ ಎಷ್ಟೋ ಮಂದಿ 5:30 ಗಂಟೆಗೆ ಯೋಗ ಮಾಡೋದು, ಬೆಳಗ್ಗೆ ಓಡ್ತಾ ಇರುವಂಥದ್ದು. ಯಾಕೆಂದರೆ ನಮಗೆ ಮಕ್ಕಳೆಂದರೆ PT ಮಾಸ್ಟರ್ಗಳಿಗೆ ಮಕ್ಕಳು ಬಿಟ್ಟರೆ ಬೇರೆ ಯಾರಿಲ್ಲ. ನಮಗೆ ದೇವರು ಯಾರು? ಮಕ್ಕಳೇ. ಸರ್ವಸ್ವ ಕೂಡ ಮಕ್ಕಳೇ ನಮಗೆ. ಹಾಗಾಗಿ ನಮಗೆ ಇವತ್ತು ಮಕ್ಕಳ ಕೊರತೆ, ಮಕ್ಕಳ ಸಂಬಂಧಗಳು, ಮಾನವೀಯ ಮೌಲ್ಯಗಳು, ಸಂಬಂಧಗಳು ಎಲ್ಲ ಇವತ್ತು ಹೋಗಿದೆ. ಆದರೂ ಕೂಡ ನಾವು ಇವತ್ತು ಬಿಡಲಿಲ್ಲ. ಯಾಕೆ ಬಿಡಲಿಲ್ಲ ಅಂತಂದ್ರೆ, PT ಮಾಸ್ಟರ್ಗಳು ವೃತ್ತಿಯಲ್ಲಿ ದೈಹಿಕ ಶಿಕ್ಷಕರಾಗಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ಸಮಾಜದೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಹಲವಾರು ಸಹಾಯವನ್ನ ಮಾಡ್ತಾ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ತುಂಬ ವೆಬಿನಾರ್ಗಳು ಮಂಗಳೂರು ವಿಶ್ವವಿದ್ಯಾನಿಲಯದಾಗಿರ್ಬೋದು, ಬೇರೆ ರಾಜ್ಯ ಸಂಘದಾಗಿರ್ಬೋದು, ಎಲ್ಲ ವೆಬಿನಾರ್ಗಳಲ್ಲಿ ಕೂಡ ನಾವು Zoom ಆ್ಯಪ್ ಅಲ್ಲಿ, ಗೂಗಲ್ ಆ್ಯಪ್ ಅಲ್ಲಿ ಪ್ರತಿದಿನ ನಾವು ನಮ್ಮ ಮುಖವನ್ನು, ನೀವು ನಿಮ್ಮ ಮುಖವನ್ನು ನಾವು ನೋಡ್ತಾ ಬಹಳ ಆನಂದಮಯ. ಈ ಕೊರೋನಾ ಎನ್ನುವಂಥದ್ದು ನಮಗೆ ದೊಡ್ಡ ಪರಂಭೂತವಾಗಿ ನಮಗೆ ಕಾಣಲಿಲ್ಲ. ಆದರೂ ಕೂಡ ನಮ್ಮ ಈ ಒಂದು ಅಲ್ಪಾವಧಿಯಲ್ಲಿ, ಕೊರೋನಾ ಮಹಾಮಾರಿಯ ಈ ಅವಧಿಯಲ್ಲಿ ನಮ್ಮ ಸೇವೆಯನ್ನು ನಾವು ಇವತ್ತು ವೇದಿಕೆ ಎಂಬುದರಲ್ಲಿ ಇಡಬೇಕಾಗ್ತದೆ. ನಮ್ಮ ಸಂಘ ಇವತ್ತು ಸಂಘ ಅಧ್ಯಕ್ಷನಾಗಿರ್ಬೋದು, ಸಂಘ ಇವತ್ತು ಅಧ್ಯಕ್ಷ ಬರುವ ವರ್ಷ ನಾವು ಇವತ್ತೇ ರೆಡಿ ಇದ್ದೇವೆ ಮೊನ್ನೆನೆ ಕೊಡ್ಲಿಕ್ಕೆ. 2 ವರ್ಷ, ಎಲ್ಲ ಸಂಘದಲ್ಲಿ 10 ವರ್ಷ ಎಲ್ಲ ಇರ್ತಾರೆ, ನಮ್ಮಲ್ಲಿ ಎಲ್ಲ 2 ಅಂದ್ರೆ ಈ ವರ್ಷ ಒಂದು ಇದಾಗಿದೆ. ರಾಜ್ಯ ಸಂಘದಲ್ಲಿ 3 ವರ್ಷ ಒಂದು ಅಧಿಕಾರಾವಧಿ ಅಂತ. ಹಾಗಾಗಿ ಈ ವರ್ಷ ಪೂರೈಸಿದ್ರೆ ನಮ್ದು ಅಲ್ಲಿಗೆ ಆಗ್ತದೆ. ಯಾರು ನಮ್ಮಲ್ಲಿ ಅಂತ ಕ್ರಿಯಾಶೀಲ ದೈಹಿಕ ಶಿಕ್ಷಕರು ತುಂಬಾ ಮಂದಿ ಇದ್ದಾರೆ. NIS ಕೋಚ್ಗಳು 3 ಮಂದಿ ಇದ್ದಾರೆ. ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಿರತರಾದಂತಹ ದೈಹಿಕ ಶಿಕ್ಷಕ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋದವರು, ಅವರೇ ತಾವಾಗಿ ಕ್ರೀಡಾಪಟುಗಳಾಗಿದ್ದವರು ತುಂಬಾ ಮಂದಿ ಇದ್ದಾರೆ. ಹಾಗಾಗಿ ಮುಂದಾಳತ್ವಕ್ಕೆ, ನಾಯಕತ್ವಕ್ಕೆ ನಮ್ಮ ತಾಲೂಕಲ್ಲಿ ಯಾವುದೇ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕೊರತೆ ಇಲ್ಲ. ಬಂಧುಗಳೇ, ನಮ್ಮ ಸಂಘ ಏನು ಮಾಡಿದೆ ಇವತ್ತು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಗಗನ್ ಎನ್ನುವಂಥ ವಿದ್ಯಾರ್ಥಿ, ಪಾಪ ಒಳ್ಳೆಯ ವಿದ್ಯಾರ್ಥಿ, ಮೆದುಳು ಪ್ರಾಬ್ಲಮ್ ಆಗಿ ನಾವು ಸುಮಾರು 1 ಲಕ್ಷದಷ್ಟು ಹಣವನ್ನು ನಾವು ಸಂಘದ ದೈಹಿಕ ಶಿಕ್ಷಕರು ಕ್ರೋಢೀಕರಣ ಮಾಡಿಕೊಟ್ಟದ್ದು. ಪ್ರಶಾಂತರು ನಮಗೆಲ್ಲ ಗೊತ್ತಿದ್ದ ಹಾಗೆ ಅವರು ಕೂಡ ಪಾಪ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ದೈಹಿಕ ಶಿಕ್ಷಕರು ಮಂಗಳೂರು ಉತ್ತರದವರಾದರೂ ಕೂಡ ಅವರಿಗೆ ಸುಮಾರು ಒಂದು 80,000 ಹಣವನ್ನು ನಾವೇ ಕ್ರೋಢೀಕರಣ ಮಾಡಿಕೊಟ್ಟದ್ದು. ಅದು ಮಾತ್ರ ಅಲ್ಲದೆ ಮೊನ್ನೆ ತಾನೇ ನಮ್ಮವರೇ ಟೈಟಸ್ ಡಿಸೋಜ್ ಅವರ ಮಗಳು ಕೂಡ ಪಾಪ ಮೆದುಳು ಜ್ವರ, ನಮಗೆಲ್ಲ ಗೊತ್ತಿದೆ. ನಮ್ಮನ್ನು ನಿಜವಾಗಿ ಅಗಳುವ ಮಗಳು ಅಲ್ಲ ಅವಳು, 10ನೇ ತರಗತಿಯಲ್ಲಿ. ಅದಕ್ಕೂ ಕೂಡ ಅವರು ಕೇಳದಿದ್ರು ಕೂಡ ನಾವು ದೈಹಿಕ ಶಿಕ್ಷಕರು ಸುಮಾರು 55,000 ಹಣವನ್ನ ನಾವು ಕೊಟ್ಟದ್ದು. ಮೊನ್ನೆ ತಾನೇ ನಾಗೇಶ್ ಅವರು ಕೂಡ ತೀರಿ ಹೋದದ್ದು. ಪಾಪ ಅವರ ಮನೆಯ ಪರಿಸ್ಥಿತಿ ನೋಡಿಬಿಟ್ಟು ನಮ್ಮ ತಾಲೂಕಲ್ಲಿ ಒಂದು ಮೆಸೇಜಿಗೆ 55,500 ರೂಪಾಯಿ ನಮ್ಮ PT ಮಾಸ್ಟರ್ಗಳು ಎಲ್ಲರೂ 5,000, 2,000 ಹೀಗೆ ಹಣವನ್ನು ಕೊಟ್ಟದ್ದು. ಆಯ್ತು, ನಮ್ಮ ಅನುದಾನ ರಹಿತ ದೈಹಿಕ ಶಿಕ್ಷಕರು ಇದ್ದಾರೆ, ಅವರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ನಾವೆಲ್ಲ ವಿನಂತಿ ಮಾಡಿಕೊಂಡಾಗ 1,09,555 ರೂಪಾಯಿ ನಮ್ಮ ಮಂಗಳೂರು ದಕ್ಷಿಣದಿಂದ ಎಲ್ಲ PT ಮಾಸ್ಟರ್ಗಳು ಹೊರಗಿನಿಂದ ಕೇಳಲಿಲ್ಲ ನಾವು. ಅದನ್ನು ನೆನೆಸ್ಕೊಳ್ಳಿ. ಯಾಕೆ ಹೋಗ್ಲಿಲ್ಲ ಅಂದ್ರೆ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ನಾವು ನಮ್ಮ ಸಂಘ ನಮ್ಮವರಿಗೆ ಕೊಡ್ಲಿ, ಮತ್ತೊಂದು ಸಂಘ ಇದೆ ಮತ್ತವರಿಗೆ ಕೊಡ್ಲಿ ಎನ್ನುವ ದೃಷ್ಟಿಯಲ್ಲಿ ನಾವು PT ಮಾಸ್ಟರ್ಗಳಿಗೆ 1,09,555 ರೂಪಾಯಿ ಆಹಾರ ಸಾಮಗ್ರಿ ಸಮೇತ ನಾವು ಕೊಟ್ಟದ್ದು ಇದು. ಮತ್ತೆ ಮಾಸ್ಕ್ ಅನ್ನ ಸಂಘದ ಅಧ್ಯಕ್ಷರು ಕೈಯಿಂದ ಕೊಟ್ಟದ್ದು, ಯಾವ ಸಂಘದಿಂದ ಹಣವನ್ನು ತಗೊಳ್ಳಿಲ್ಲ. ಈ ರೀತಿಯಾಗಿ ನಮ್ಮ ಸೇವೆಗಳು
ಎಲ್ಲರಿಗೂ ಗೊತ್ತಿಲ್ಲದ ಹಾಗೆ ನಾವು ಮಾಡ್ತಾ ಇದ್ದಿದ್ದೇವೆ. ಅದೆಲ್ಲ ನಮಗೆ ಹೆಮ್ಮೆ ಅಂತ ಹೇಳ್ಕೊಳ್ತೇವೆ. ಅದು ಮಾತ್ರ ಅಲ್ಲದೆ ಕೊರೋನಾದ ಪರಿಸ್ಥಿತಿಯಲ್ಲಿ ನಿಮಗೆ ಗೊತ್ತಿರ್ಬೋದು, ನಮ್ಮ ಪ್ರಶಾಂತ್ ಅವರು ಇದ್ರು, ಮತ್ತೆ ನಮ್ಮ ಬಿಯವರವರು ಬಂದರು. ಅವರು ಒಂದು ಒಳ್ಳೆ ಪಾರದರ್ಶಕತೆ. ನಾನು ಮತ್ತೆ ಹೇಳ್ತೇನೆ, ಕೊರೋನಾದ ಸಂದರ್ಭದಲ್ಲಿ ಏನಾಯಿತು, ಪ್ರಶಾಂತ್ ಅವರು ಬಿಯವರ್ ಆಗಿದ್ರು, ನಿಮಗೆಲ್ಲ ಗೊತ್ತಿದೆ, ಪ್ರಭಾರ ಆಗಿದ್ರು. ಆ ಸಂದರ್ಭದಲ್ಲಿ ಏರ್ಪೋರ್ಟಿಗೆ ಜನ ಬೇಕು, ತಲಪಾಡಿ ಗೇಟಲ್ಲಿ ನಿಲ್ಲಲಿಕ್ಕೆ ಜನ ಬೇಕು, ನೋಡಲ್ಗಳಾಗಿ ಕೆಲಸ ಮಾಡಲಿಕ್ಕೆ ಜನ ಬೇಕು, ವಿವಿಧ ಗಂಜಿ ಕೇಂದ್ರಗಳಲ್ಲಿ ಕೆಲಸ ಮಾಡಲಿಕ್ಕೆ ಜನ ಬೇಕು ಅಂತ ಹೇಳುವಾಗ ಅಲ್ಲಿ ಬಂದದ್ದು PT ಮಾಸ್ಟರ್ಗಳೇ. ಇವತ್ತು ಏರ್ಪೋರ್ಟ್ನಲ್ಲಿ ಮಹಿಳೆಯರು ಬೇಡ ಅಂತ ಹೇಳುವಾಗ ಲಿಲ್ಲಿ ಪಾಯಸ್ ಅವರು ಓಡಿಕೊಂಡು ಬಂದು ನಮ್ಮ ಪ್ರಶಾಂತ್ ಅವರು ವಿನಂತಿ ಮಾಡಿಕೊಂಡಾಗ ನಾನೇ ಮಾಡ್ತೇನೆ ಅಂತ ಹೇಳಿ ಅವರು ಬಂದರು. ಲಿಲ್ಲಿ ಪಾಯಸ್ ಅವರು ಫಸ್ಟಿಗೆ, ಮತ್ತೆಲ್ಲರೂ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದ್ರು. ಹೋಟೆಲ್ಗಳಲ್ಲಿ ವಿವಿಧ ನೋಡಲ್ಗಳಲ್ಲಿ ಅವಾಗ ಕೊರೋನಾ ಹಬ್ಬತ್ತು ನಿಮಗೆ ಗೊತ್ತಿದೆ, ಅಷ್ಟು ಸಾಮಾಜಿಕ ಅಂತರದಲ್ಲಿ ಹೆದರ್ತಾ ಇದ್ರು, ಹೊರಗೆ ಬರಲಿಕ್ಕೆ ಹೆದರುವಂತ ಸಂದರ್ಭದಲ್ಲಿ ಮಾರ್ಚ್ 26ನೇ ತಾರೀಕು ನಮಗೆ ಗೊತ್ತಿದೆ, ಮಾರ್ಚ್ 26 ಮತ್ತು ಏಪ್ರಿಲ್ 30ರ ಒಳಗೆ ಅಷ್ಟು ಒಂದು ಕಠೋರವಾಗಿತ್ತು. ಅಂತ ಸಂದರ್ಭದಲ್ಲಿ ನಮ್ಮ ಸುಮಾರು ಒಂದು 25 PT ಮಾಸ್ಟರ್ಗಳು ನೋಡಲ್ಗಳಾಗಿ ದೈಹಿಕ ಶಿಕ್ಷಕರು ನೋಡಲ್ಗಳಾಗಿ ಕೆಲಸ ಮಾಡಿದರು. ಗಂಜಿ ಕೇಂದ್ರದಲ್ಲಿ ನಮ್ಮ ಜಯಶ್ರೀ ಮೇಡಮ್ ಸ್ಕೌಟ್ ಇದರಲ್ಲಿ ಅವರ ಮುಂದಾಳತ್ವದಲ್ಲಿ COVID-19ನ ಕೊರೋನಾ ವಾರಿಯರ್ಸ್ ಆಗಿ ನಾನು ಇದ್ದೇನೆ, ಅವರಿದ್ದಾರೆ, ತುಂಬಾ ಮಂದಿ ಗಂಜಿ ಕೇಂದ್ರದಲ್ಲಿ ಕೆಲಸ ಮಾಡಿದರು. ಮತ್ತೆ ತಲಪಾಡಿ ಗೇಟ್ ಅಲ್ಲಿ ನಿಮಗೆಲ್ಲ ಗೊತ್ತಿದೆ, ಅದರಿಂದ ತುಂಬಾ ಮಂದಿ ಕೊರೋನಾ ಬಂತು. ನಮ್ಮ ಗಣೇಶ್ ಅವರ ನೇತೃತ್ವದಲ್ಲಿ, ಬಬ್ಬುಗಟ್ಟೆ ಗಣೇಶ್ ಅವರ ನೇತೃತ್ವದಲ್ಲಿ ತಲಪಾಡಿ ಗೇಟ್ ಅಲ್ಲಿ ಕೆಲಸಗಳು ತುಂಬಾ ಅವಿರತವಾಗಿ ಸುಮಾರು 3.5 ತಿಂಗಳುಗಳ ಕಾಲ ಕೆಲಸವನ್ನ ಮಾಡಿ, ರಾತ್ರಿ ಕೂಡ ನಿಂತು ನಮ್ಮ PT ಮಾಸ್ಟರ್ಗಳು ಕೆಲಸ ಮಾಡಿದ್ರು. ಹೀಗೆ ನಾನು ಯಾಕೆ ಹೊಗಳ್ತಾ ಇದ್ದೇನೆ ಅಂತಂದ್ರೆ, ಇವತ್ತು ಅವರಿಗೂ ಒಂದು ಕುಟುಂಬ ಇದೆ, ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಒಂದು ಕುಟುಂಬ ಇದೆ. ಆ ಕುಟುಂಬವನ್ನು ಲೆಕ್ಕಿಸದೆ ಒಂದು ಸಾಮಾಜಿಕ ಚಿಂತನೆ, ಸಾಮಾಜಿಕ ಸಂಬಂಧ, ಮೌಲ್ಯಗಳು, ಇದಕ್ಕೋಸ್ಕರ ನಾವು ಏನಾದ್ರೂ ಒಂದು ಕಾಣಿಕೆಯನ್ನ, ಸೇವೆಯನ್ನ ಮಾಡಬೇಕು ಅಂತೇಳಿ ಇವತ್ತು ಹಗಲಿರುಳು ಮಾಡಿದ್ದಾರೆ. ನಿಮಗೆಲ್ಲರಿಗೂ ಶಿರವಾಗಿ ನಾವು ವಂದಿಸ್ತೇವೆ. ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅವರಿಗೆ ಕೂಡ ಒಂದು ಕೊರೋನಾ ವಾರಿಯರ್ಸ್ಗೆ ಒಂದು ಸಣ್ಣ ಮಟ್ಟಿಗೆ ಗೌರವವನ್ನು ಮಾಡ್ತೇವೆ. ಅದರೊಟ್ಟಿಗೆ ಆರೋಗ್ಯ ಸಮೀಕ್ಷೆ ನಮಗೆ ಇತ್ತು, ಟ್ರೇಸಿಂಗ್ ಇದು ಹೆಬ್ಬಾರ್ ಸರಿ ಗೊತ್ತುಂಟು, ಅದು ನಮಗೂ ಇತ್ತು. ನಾವು ಅವರನ್ನು ಗೌರವಿಸಲಿಕ್ಕೆ ಹೋಗುದಿಲ್ಲ ಇವತ್ತು, ಯಾಕೆಂದ್ರೆ ತುಂಬಾ ಮಂದಿ ಆಗ್ತಾರೆ ಅಂತ ಹೇಳಿಬಿಟ್ಟು ನಾವು ಈ 4 ವಿಶೇಷವಾಗಿ ಸೇವೆ ಸಲ್ಲಿಸಿದಂತ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಒಂದು ಅವರನ್ನು ಗೌರವಿಸುವಂತ ಕೆಲಸ. ಮತ್ತೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಅಭಿನಂದನಾ ಭಾಷಣ ಅಂತೇಳಿ ಇಡ್ಲಿಲ್ಲ ಮೇಡಮ್, ಹೆದರ್ಬೇಕು ಅಂತಿಲ್ಲ, ಧನಲಕ್ಷ್ಮಿ ಮೇಡಮ್, ಅದೊಂದು 15 ನಿಮಿಷ ಟೈಮ್ ಇತ್ತು. ಇಲ್ಲಿ ನಾವು 2 ಸನ್ಮಾನ ಪತ್ರವನ್ನು ವಾಚಿಸ್ತೇವೆ. ಒಂದು ಶೇಖರ್ ಕರ್ತಾಳ್, ನಿಮಗೆಲ್ಲ ಗೊತ್ತಿದೆ, ಜಿಲ್ಲಾ ಉತ್ತಮ ವಿಶೇಷ ಶಿಕ್ಷಕ ಪ್ರಶಸ್ತಿ ನಿಮಗೆಲ್ಲ ಗೊತ್ತಿದೆ. ತಾಲೂಕಲ್ಲಿ ಒಂದೇ ಪ್ರಶಸ್ತಿ ಬರುವುದು. ಈ ವರ್ಷ ಘಟಾನುಘಟಿಗಳು ನಮ್ಮಲ್ಲಿ, ನಮ್ಮ ಸಂಘ ಅದಕ್ಕೆಲ್ಲ ಕೈ ಹಾಕುದಿಲ್ಲ. ನಾವು ಯಾರನ್ನಾದ್ರೂ ಒಬ್ಬರಿಗೆ ಹೇಳ್ತೇವೆ ಇಟ್ರೆ ಮತ್ತೆ ಇಷ್ಟೇ ಹಾಕಬೇಕು ಅಂತ. ಕೆಲವು ಸಂಘದಲ್ಲಿ ಏನಪ್ಪಾ ಅಂತಂದ್ರೆ ನಾವು ದೂರದಲ್ಲ, ಅವರೇ ಸಿಲೆಕ್ಟ್ ಮಾಡಿ ಕಳಿಸ್ತೇವೆ, ಅವರಿಗೆ ಸಿಗ್ತದೆ. ಬಟ್ ನಮ್ಮಲ್ಲಿ ಅಲ್ಲ, ಎಲ್ಲರೂ ನುರಿತಾರೆ. ನೀವು ಬೇಡ ಅಂತೇಳಿ ನಮಗೆ ಹೇಳಲಿಕ್ಕೆ ಹಕ್ಕಿಲ್ಲ. ಯಾಕೆಂತಂದ್ರೆ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಇದರಲ್ಲಿ ಪ್ರತಿಭೆಯನ್ನು ಇಟ್ಕೊಂಡು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟ ತನಕ ಹೋದವರು ನಮ್ಮಲ್ಲಿ ಇರುವಂತದ್ದು. ಹಾಗಾಗಿ ಇಬ್ಬರನ್ನು ಕೊಟ್ಟರು ಕೂಡ ನಮಗೆ ಎಷ್ಟು ವರ್ಷ ಬೇಕೋ ಎಲ್ಲರಿಗೆ ಸಿಗ್ಲಿಕ್ಕೆ, ಆ ನೆಲೆಯಲ್ಲಿ ಇಬ್ಬರು ಕೂಡ ಹಾಕಿದ್ರು. ಇಬ್ಬರಿಗೆ ಕೂಡ ಇವತ್ತು ಜಿಲ್ಲಾ ನಮ್ಮ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಇಬ್ಬರ ಆ ಒಂದು ಪ್ರತಿಭೆಯನ್ನು ಗುರುತಿಸಿ ಇಬ್ಬರಿಗೆ ಕೂಡ ಒಂದು ವಿಶೇಷ ಪ್ರಶಸ್ತಿ ಕೊಟ್ಟು ಒಂದು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಕೊಟ್ಟು, ಅವರು ಯೋಗದಲ್ಲಿ ಆಗಿರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಒಳ್ಳೆ ಸಾಧನೆ ಮಾಡಿದರು. ಶೇಖರ್ ಕರ್ತಲ್ ಅವರು ಇವರು ಸ್ಪೋರ್ಟ್ಸ್ ಅಲ್ಲಿ ಕೂಡ ಮಾಡಿದರು. ಮರವಂತೆ ಶಾಲೆಯಲ್ಲಿ ಅಲ್ಲಿ ನಾನು ಕೂಡ ಬೇಸಿಕ್ ಆಗುವಾಗ ಅಲ್ಲಿ ನೋಡಿದೆ, ಅಲ್ಲಿ ಮಕ್ಕಳ ಇವರನ್ನ ಫೋಟೋ ಇಟ್ಟು ಪೂಜೆ ಮಾಡಿ ಇವರನ್ನ ಕಳಿಸಿದಂಥದ್ದು. ಆ ದೇವಸ್ಥಾನದಲ್ಲಿ ಇವರ ಹೆಸರು ಹೇಳಿ ಪೂಜೆಯನ್ನು ಮಾಡಿದ್ದು. ಇಂಥ ಒಂದು ಅಪರೂಪದ ಪ್ರತಿಭೆ ಜಯಶ್ರೀ ಅವರು. ಯೋಗದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದರು. ಮಂಗಳ ಜ್ಯೋತಿಯಲ್ಲಿ ಅದೆಷ್ಟೋ ಮಕ್ಕಳನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತನಕ ಕಳಿಸಿದಂತ ಒಂದು ಪ್ರತಿಭೆ ಅಂತಂದ್ರೆ ಶೇಖರ್ ಕರ್ತಲ್ ಅವರು. ಇವರೆಲ್ಲರನ್ನು ಕೂಡ ಅಭಿನಂದಿಸುವಂತ ಕಾರ್ಯಕ್ರಮ ಇವತ್ತಿದೆ. ಆ ಕಾರ್ಯಕ್ರಮ ನಿರ್ದಿಷ್ಟವಾಗಿ ಸಮಯಕ್ಕೆ ಸಂದರ್ಭವಾಗಿ ನಡೀತದೆ. 12ವರೆಗೆ ಮುಗಿಲೇಬೇಕು. 12ವರೆಗೆ ಒಳ್ಳೆಯ ಊಟ ಇದೆ. ಅದರ ನಂತರ ಕೂಡ ಒಂದು ನಮ್ಮ ಈ ಟ್ರೈನಿಂಗ್ ಮುಂದುವರಿತದೆ ಅಂತ ಹೇಳ್ಕೊಳ್ತಾ, ಈ ಕಾರ್ಯಕ್ರಮದ ಒಂದು ಒಳ್ಳೆಯ ಕಾರ್ಯಕ್ರಮ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ತಾಳ್ಮೆಯಿಂದ ಒಂದು ಪಾರದರ್ಶಕ ವ್ಯಕ್ತಿತ್ವದೊಂದಿಗೆ ರಾಜಲಕ್ಷ್ಮಿ ಮೇಡಮ್ ಇದಕ್ಕಿಂತ ಮುಂಚೆನೂ ನಮ್ಮ BO ಆಫೀಸಲ್ಲಿ ಕೆಲಸ ಮಾಡಿದರು. ಅವರು ಬರುವಾಗಲೇ ನಮಗೆಲ್ಲ ಸಂತೋಷ. ರಾಜಲಕ್ಷ್ಮಿ ಅವರು ಬರ್ತಾರೆ, ಎಲ್ಲರಿಗೂ ಯಾರು ಬೇಡ ಅಂತ ಹೇಳುವರು, ಟೀಚರ್ಸ್ ಅಲ್ಲ, BRP ಆಗಲಿ CRP ಆಗಲಿ ಎಲ್ಲರಿಗೂ ಬಹಳ ಖುಷಿ. ಆವಾಗಲೇ ನಾವು ಹೇಳ್ತಾ ಇದ್ದೇವೆ ರಾಜಲಕ್ಷ್ಮಿ ಮೇಡಮ್ ಬಂದರೆ ಬಹಳ ಒಳ್ಳೆಯದು. ಅದೇ ರೀತಿಯಲ್ಲಿ ಅವರು ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡಿದರು. ಅಕ್ಷರ ದಾಸೋಹದಲ್ಲಿ ಶಿಕ್ಷಣಾಧಿಕಾರಿಗಳೇ ಕೆಲಸ ಮಾಡಿದರು. ಇವತ್ತು ನಮ್ಮ ಮಂಗಳೂರು ದಕ್ಷಿಣದಲ್ಲಿ ಬಹಳ ಒಳ್ಳೆಯ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಎಲ್ಲ ಯಾವುದು ಬೇಡ ಅಂತೇಳಿ ನಾನು ಕೂಡ ಒಂದು ಲೆಟರ್ ಅಲ್ಲಿ ಕೊಟ್ಟಿದ್ದೆ. ಕಾರ್ಯಕಾರಿಣಿ ಸಭೆಗೆ ಅದು ಕೊಡ್ಲಿಕ್ಕೆ ಪ್ರೊಸೀಜರ್ ಇಲ್ಲ ನಮಗೆ ಗೊತ್ತು, ಆದ್ರೂ ಕಾರ್ಯಕ್ರಮ ಇಟ್ಕೊಂಡು ಅದರಲ್ಲಿ ನಿಮ್ಮ ಸಭೆಯನ್ನು ಇಟ್ಕೊಳ್ಳಿ ಅಂತೇಳಿ ಒಂದು ಒಳ್ಳೆ ಓವಡಿಯನ್ನ ಒಂದು 2-3 ದಿನಗಳ ಮುಂಚೆನೆ ಕೊಟ್ಟು ನಮಗೆ ಈ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಲ್ಲಿ ನಡೆಯಲಿಕ್ಕೆ ಸಹಕಾರ ನೀಡಿದರು ರಾಜಲಕ್ಷ್ಮಿ ಮೇಡಮ್ ಅವರಿಗೆ ಸಭಾಧ್ಯಕ್ಷತೆ ವಹಿಸಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಡುವವರು ಮಹಮ್ಮದ್ ಮೋನು ಅವರು ನಮ್ಮ ಮಂಗಳೂರು ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿ ನಾನು ಬರುವಾಗಲೇ ಹೇಳಿದ್ದೆ 3 ಅಭಿನಂದನಾ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡಿದ್ದು. ಮೊದಲು ನಾವು ಅಧ್ಯಕ್ಷರಾದ ಮೇಲೆ ಆ 3ರಲ್ಲಿ ಕೂಡ ಲಿಲ್ಲಿ ಪಾಯಸ್ ಅವರಿಗೂ ಅಭಿನಂದನೆ ಮಾಡಲಿಕ್ಕೆ ಮೌನ ಅವರು ಇದ್ರು. ತದನಂತರ
ನಮ್ಮ ಒಂದು ಅಭಿನಂದನಾ ಕಾರ್ಯಕ್ರಮ ವಿಶ್ವಮಂಗಳದಲ್ಲಿ ಇತ್ತು, ಅಲ್ಲಿ ಕೂಡ ಇದ್ರು, ಸೈನ್ಸ್ ಸಬಾಸ್ಟಿನಲ್ಲಿ ಅಲ್ಲಿಗೂ ಇದ್ರು, ಇಲ್ಲಿ ಕೂಡ ಇದ್ದಾರೆ ನಮ್ಮ ಮೊಹಮ್ಮದ್ ಮೋನೂರ್ ಅವರ ಅಧಿಕಾರಾವಧಿಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮೊಹಮ್ಮದ್ ಮೋನ್ ಅವರೇ. ತಮಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ಇವರಿಗೆ ಶ್ರೀ ವಸಂತ ಹೂವನ್ನು ಅಡಿಗೆ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ವಸಂತ್ ಅವರು ಹೋಗಿದ್ದಾರೆ ಸರ್. ಪ್ರದೀಪ್ ಅವರು ಮತ್ತೊಂದು ವಿನಂತಿ ಹೇಳ್ತೀನಿ, ನಾನು ನಿಮಗೆಲ್ಲ ಗೊತ್ತಿರಲಿ ಅಂತ. ನಮಗೆ ಮಕ್ಕಳಿಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಸ್ಪೋರ್ಟ್ಸ್ ಆಗುವಾಗ ನಮ್ಮ ಮಕ್ಕಳು ನಿಮಗೆಲ್ಲ ಗೊತ್ತದು ಪಥಸಂಚಲನದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದಕ್ಕೆ ಟಿ ಶರ್ಟ್ ಕೊಟ್ಟವರು ಮಂಗಳೂರು ತಾಲೂಕು ಪಂಚಾಯತ್ನ ಅಧ್ಯಕ್ಷರು. ಅವರ ಮುಂದಾಳತ್ವದಲ್ಲಿ ನಮಗೆ ಸಿಕ್ಕಿದೆ 110 ಟಿ ಶರ್ಟ್, ಆಯ್ತಲ್ಲ, 150 ಟಿ ಶರ್ಟ್ಗಳು, ಸುಮಾರು 66,640 ರೂಪಾಯಿ. ಕ್ರಿಯಾ ಯೋಜನೆ ಇಟ್ಟಿದ್ದಾರೆ, ಎಲ್ಲ ಇಟ್ಟಿದ್ದಾರೆ, ಹಣ ಸಿಗ್ಲಿಲ್ಲ. ಆವಾಗ ನಮ್ಮ ಸಂಘದಲ್ಲಿ ಒಂದು ಮಾತಾಡಿಕೊಂಡೆ, ಓದಿನಿ ಹಣವನ್ನು ಹೇಗೆ ಬರೆಸಿ. ಪುತ್ತೂರಿಂದ ಭಯಂಕರ ಕಿರಿಕಿರಿ ಇತ್ತು, ತುಂಬಾ ಫೋನ್ಗಳು, ಮನೆಗೆ ಬಂದಿದ್ರು, 3 ಸತಿ ಮನೆಗೆ ಬಂದು ಭೇಟಿ ಕೊಟ್ಟು ಸಂಘದಲ್ಲಿ ವಿನಂತಿ ಮಾಡಿ, ಸಂಘದಲ್ಲಿ ನಾವು ಎಲ್ಲ ಆಚೆಚೆ ಬೇಡಿದ ಹಣ ಇತ್ತು. 66,640 ರೂಪಾಯಿಯನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಅಧ್ಯಕ್ಷರು ಹೇಳ್ತಾರೆ, ಖಂಡಿತ ಕ್ರಿಯಾ ಯೋಜನೆಯಲ್ಲಿ ಪಾಸ್ ಆಗಿದೆ ತ್ಯಾಗಮ್ಮರೇ, 100% ಅದು ಹಣ ಸಿಗ್ತದೆ, ನೀವು ತಲುಪಿಸಿ ಮಾಡಬೇಡಿ ಅಂತೇಳಿ ಅವರ ಭಾಷಣದಲ್ಲಿ ಕೂಡ ಹೇಳ್ತಾರೆ. ದಯವಿಟ್ಟು ಕೊಡ್ತಾರೆ ಎನ್ನುವಂಥ ನಂಬಿಕೆ ಖಂಡಿತ ಇದೆ. ಯಾಕಂದ್ರೆ ಕ್ರಿಯಾ ಯೋಜನೆ ಪಾಸ್ ಆದ ಮೇಲೆ ಹಣ ಸಿಗಲೇಬೇಕು, ನಮ್ಮ ಸಂಘಕ್ಕೆ ಹೊರೆ ಆಗೋದು ಬೇಡ. ಇದು ಎಲ್ಲರೂ ದುಡಿದು ಬೆವರಿಳಿಸಿ ಹಣವನ್ನು ಸಂಗ್ರಹಣೆ ಮಾಡಿದಂಥ ಹಣ ಅಂತ ಹೇಳ್ಕೊಳ್ತಾ ವಿಶೇಷವಾಗಿ ನಮ್ಮ ಅಭಿನಂದನೆಯನ್ನ ನಮ್ಮ ಮೋಹನ್ ಅವರಿಗೆ ಸಲ್ಲಿಸ್ತೇನೆ. ಮತ್ತವರು ಅವರ ಬಗ್ಗೆ ಈಗ ಹೇಳಬೇಕು ಅಂತ ಹೇಳಿದ್ರೆ, ಇಡೀ ಜಿಲ್ಲೆಯಲ್ಲಿ ಧನಲಕ್ಷ್ಮಿ ಗಟ್ಟಿ ಅವರು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಈ ಪಕ್ಷಕ್ಕಿಂತ ಅವರ ವ್ಯಕ್ತಿತ್ವ ಬಹಳ ಇಂಪಾರ್ಟೆಂಟ್. ನಾನು ನೋಡಿದ್ದು, ಪಕ್ಷ ಎಲ್ಲರಿಗೂ ಇಂಪಾರ್ಟೆಂಟ್, ಅವರದ್ದು ವ್ಯಕ್ತಿತ್ವ ಅಂತಹ ಒಂದು ವ್ಯಕ್ತಿತ್ವ. ಧನಲಕ್ಷ್ಮಿ ಅವರು ಪಾದರಸ ಅಂತ ಹೇಳಿದಕ್ಕಿಂತ ಅದು ಸಣ್ಣದಾಯ್ತ ಅಂತ ಏನೋ ಅನಿಸ್ತದೆ. ಇವತ್ತು ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಮಂಗಳೂರು ಜಿಲ್ಲಾ ಪಂಚಾಯತ್ನ ಇದ್ದುಕೊಂಡು ಅದೆಂಥ ಕಾರ್ಯಕ್ರಮಕ್ಕೆ ನೀವು ಹೋಗಿ ಕರೆಯಿರಿ, ಅಲ್ಲಿ ಯಾವುದನ್ನು ನೋಡುದಿಲ್ಲ. ಕಾರ್ಯಕ್ರಮ ಕರೆದ್ರ ಖಂಡಿತ ಬರ್ತಾರೆ. ಇವತ್ತು ತುಂಬಾ ಬ್ಯುಸಿ ಆದ್ರೂ ಬೆಳಗ್ಗೆ 2 ಸತಿ ಫೋನ್ ಮಾಡಿದ್ವಿ, 1 ಗಂಟೆಗೆ ಬಂದು ಹೋಗಿ. ಇವತ್ತು 11:30 ಒಳಗೆ ಹೋಗ್ಬೇಕು, 11:40 ಆಯ್ತು ಅಂತ ಅನಿಸ್ತದೆ. 12 ಗಂಟೆಗೆ ಅವ್ರನ್ನ ಬಿಟ್ಟುಕೊಡುವ ಅಂತ ಒಂದು ಪಾದರಸ ವ್ಯಕ್ತಿತ್ವ ಕ್ರಿಯಾಶೀಲ ಮೇಡಮ್ ಧನಲಕ್ಷ್ಮಿ ಪಿ ಗಟ್ಟಿ ಅವರೇ, ತಮಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ಶ್ರೀಮತಿ ವಿನೋದ ಸರ್ಕಾರಿ ಪ್ರೌಢಶಾಲೆ ಕಲ್ಲಾಡಿ, ತಾವು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಹಾಗೆ ಪ್ರದೀಪ್ ಡಿಸೋಜ್ ಅವರು ನಮ್ಮ ಎಲ್ಲ ಯೋಜನಾ ಸೇವಾ ಕ್ರೀಡಾ ಇಲಾಖೆಯಲ್ಲಿ ಎಲ್ಲ ಕ್ರೀಡಾಕೂಟ, ಇವತ್ತು ಪಾಪ ಅವರಿಗೂ ಬೇಸರ, ಯಾವುದೇ ಕ್ರೀಡಾಕೂಟ ಇಲ್ಲ. ಇಲ್ಲಾಂದ್ರೆ ನಾವು ಆಗಾಗ ನೋಡ್ತಾ ಇದ್ದೇವೆ. ಅವರು ಹಲವಾರು ಕಾರ್ಯಕ್ರಮಗಳ ಒತ್ತಡ ಇದ್ದು ಕೂಡ ಒಂದು ಕರೆದ ತಕ್ಷಣ ಪ್ರದೀಪ್ ಡಿಸೋಜ್ ಅವರು ನಮ್ಮ PT ಮಾಸ್ಟರ್ಗಳಿಗೂ ಅವರಿಗೆ ಭಯಂಕರ ಸಂಬಂಧ, ಒಳ್ಳೆ ನಿಕಟಪೂರ್ವ ಸಂಬಂಧ ಇಟ್ಕೊಂಡು ನಮ್ಮೊಂದಿಗೆ ಸಹಕಾರ ಮಾರ್ಗದರ್ಶನ ನೀಡುವವರು, ಎಲ್ಲ ಚಟುವಟಿಕೆಗಳು ನಮ್ಮನ್ನು ತೊಡಗಿಸಿಕೊಂಡವರು ಪ್ರದೀಪ್ ಡಿಸೋಜ್ ಅವರೇ, ತಮಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಯಾವುದೇ ಕಾರ್ಯಕ್ರಮ, ಇಲ್ಲಿ 2ನೇ ಕಾರ್ಯಕ್ರಮ ನಮ್ಮ ಪದಗ್ರಹಣ ಆದದ್ದು ಕೂಡ ಇದೆ. 2017-18 ನಮ್ಮ ಪದಗ್ರಹಣ ಆಯಿತು. ಡೊನಾಲ್ಡ್ ಡೋಬೋ ಅವರು ನಮಗೆ ಅಧಿಕಾರ ಹಸ್ತಾಂತರ ಮಾಡಿದ್ರು, ಅದು ಕೂಡ ಇದೇ ಇದರಲ್ಲಿ. ಇದು ಕೂಡ ಅಂತಿಮದ ಒಂದು ಕಾರ್ಯಕ್ರಮ ಅಂತೇಳಿ ಹೇಳ್ಬೋದು. ಅದು ಕೂಡ ಇದೇ ನಮ್ಮ ಈ ಒಂದು ಸಭಾಂಗಣದಲ್ಲಿ ನಡೀತದೆ. ಸಿಸ್ಟರ್ ರೀಟಾ ಮೆಟಿಲ್ಟಾ ಪಿಂಟೋ ಅವರ ಮುಂದಾಳತ್ವದಲ್ಲಿ ಬಹಳ ಒಳ್ಳೆಯ ಸ್ಟಾಫ್, ಅವರ ಸ್ಟಾಫ್ ಬರುವಾಗಲೇ ನಮಗೆ ಖುಷಿ ಆಗ್ತದೆ. ಅಂತ ಒಂದು ಸಭಾಂಗಣ ನೀವು ಅಲ್ಲಿಂದ ಇಲ್ಲಿ ತನಕ ನೋಡ್ಬೋದು, ಎಂದು ಕಡೆ ಒಂದು ಸಣ್ಣ ಕಸ ಕೂಡ ಇಲ್ಲ, ಅಷ್ಟು ಕ್ಲೀನ್ನೆಸ್, ಸ್ವಚ್ಛತೆಗೆ ಪ್ರಥಮ ಆದ್ಯತೆ ಕೊಡುವವರು. ನಮ್ಮ ದೈಹಿಕ ಶಿಕ್ಷಕರ ಸಂಘದ ಯಾವುದೇ ಕಾರ್ಯಕ್ರಮ ಇದು ಕೂಡ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಈ ಸಂಸ್ಥೆಯನ್ನು ಕೊಡುವವರು. ನಿಮಗಾಗಿ ನಾನು ಸಂಸ್ಥೆಯನ್ನು ಕೊಡ್ತೇನೆ, ಒಂದು ಮಾತಿಗೆ ಫೋನ್ ಮುಖಾಂತರ ವಿನಂತಿ ಮಾಡಿಕೊಂಡಾಗ ಒಪ್ಪಿಕೊಂಡವರು ನಮ್ಮ ರೀಟಾ ಮೆಟಿಲ್ಟಾ ಪಿಂಟರ್ ಅವರು, ತಮಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ಮತ್ತೊಬ್ಬರು ನಮ್ಮವರೇ, ನಮ್ಮ ಡೊನಾಲ್ಡ್ ಲೋಬೋ ಅವರು, ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಜೊತೆ ಕಾರ್ಯದರ್ಶಿಗಳು, ನಮ್ಮ ಸಂಘದ ಒಂದು ಬೆನ್ನೆಲುಬು ಅಂತ ಹೇಳ್ಬೋದು, ಮಾಜಿ ಅಧ್ಯಕ್ಷರು ಡೊನಾಲ್ಡ್ ಲೋಬೋ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಶ್ರೀತ ಸಂತೋಷ್ ಸರೋಜಿನಿ ಮಧುಸೂದನ್ ಕುಶಿಯಾತ್ ಅವರ ಇಲ್ಲಿನ ಶಿಕ್ಷಣ ಶಿಕ್ಷಕರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವಿಷ್ಣುನಾರಾಯಣ ಹೆಬ್ಬಾರ್ ಸರ್ ಅವರು, ವಿಷ್ಣುನಾರಾಯಣ ಹೆಬ್ಬಾರ್ ಸರ್ಗೆ ನಾವು ಲಾಸ್ಟಿಗೆ ಸ್ವರ್ಣ ಮಹೋತ್ಸವದಲ್ಲಿ ದೊಡ್ಡ ಒಂದು ಸನ್ಮಾನ ಮಾಡುವಂತ ಇಟ್ಕೊಂಡಿದ್ದೇವೆ. ಯಾಕೆ ನಾವು ಇಷ್ಟ ತನಕ ಮಾಡಲಿಲ್ಲ. ಅದು ಕಾರ್ಯಕ್ರಮ ಸನ್ಮಾನ ಹೇಗಿರ್ಬೇಕು ಅಂತಂದ್ರೆ ಅವ್ರ ಲೈಫಲ್ಲಿ ನೆನೆಸಿ ನೋಡ್ಬೇಕು ಮುಂದಕ್ಕೆ ಅಂತ ಒಂದು ಯಾಕೆ ಅಂತ, ಅದಕ್ಕೂ ಒಂದು ಕಾರಣ ಇದೆ. ನೀವು ನೋಡಿ ಎಲ್ಲ ಕಾರ್ಯಕ್ರಮ ನಮಗೆ ಕೆಲವರು ನಾವು ಹೋಗಿ ಇವತ್ತು ಆರೋಗ್ಯ ಸಮೀಕ್ಷೆ ಬೇಡ ಅಂತೇಳಿ ಕೆಲವೊಮ್ಮೆ ನಾವು ಹೇಳಿದ್ದುಂಟು. ಯಾಕಂದ್ರೆ ಎಲ್ಲ ಕಾರ್ಯಕ್ರಮವನ್ನು ಇದರಲ್ಲಿ ಸರಿಸಲಿ ಮಾಡಿದ್ದೇವೆ. ಬಟ್ ಅವರ ಕುಳಿತುಕೊಂಡು ಯಾವ ತರಬೇತಿ ಆಗಲಿ, ಕ್ವಿಟ್ ಇಂಡಿಯಾ ಈಗ ಆಗಿರುವಂತ ತರಬೇತಿ, ಎಲ್ಲ ತರಬೇತಿಗೆ ಅವರು 3 ದಿನ 1 ವಾರ ಮುಂಚೆನೆ ರೆಡಿ ಆಗ್ತಾರೆ. ವಿತ್ PPTಯಲ್ಲಿ ಅದಕ್ಕೆ ಶ್ರಮಪಟ್ಟು ರೆಡಿ ಮಾಡಿ ಎಲ್ಲ ಯಾವುದೇ ಕೆಲಸ ಕೊಡಿ. SSLC ಸರ್ವಿಸ್ ಟೈಮಲ್ಲಿ ನಾನು ನೋಡಿದ್ದೇನೆ ಆ ತಲಪಾಡಿ ಗೇಟಲ್ಲಿ ಅವರು ಪಟ್ಟ ಕಷ್ಟ. ಹಾಗಾಗಿ ಅವರು 24 ಗಂಟೆ ಇದ್ರೂ ಸಾಲದು,
ಅವರ ಮನೆ ಕೆಲಸ ಮಾಡ್ತಾರೋ ಏನೋ ಗೊತ್ತಿಲ್ಲ, ಸರಿಯಾಗಿ ನಿದ್ರೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನೀರು ಸರಿ ತರ್ತಾರೆ, ಕರೆಕ್ಟ್ ಟೈಮ್ ನೀರು ಕುಡಿತಾರೆ, ಊಟ ಮಾಡ್ತಾರೆ ನಾನು ನೋಡಲಿಲ್ಲ. ಅಂತ ಒಬ್ಬ ಕ್ರಿಯಾಶೀಲ ವ್ಯಕ್ತಿತ್ವದ ವಿಷ್ಣುನಾರಾಯಣ ಹೆಬ್ಬಾರ್ ಸರ್, ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀನಿ. ಶ್ರೀಯುತ ವಿಜಯ್ ಸಿಕ್ವೇರ ಪದುವ ಆಂಗ್ಲ ಮಾಧ್ಯಮ ಶಾಲೆ, ಇಲ್ಲಿನ ದೈಹಿಕ ಶಿಕ್ಷಣ ಇಬ್ಬರು, ಒಂದು ಶೇಖರ್ ಕರ್ತಳ ಸರ್ ಇದ್ದಾರೆ, ಮತ್ತೊಂದು ಜಯಶ್ರೀ ಮೇಡಮ್, ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಸಂಘದ ಕೋಶಾಧಿಕಾರಿ ಶ್ರೀಯುತ ಜೆರಾಲ್ಡ್ ಡಿ ಸೋಜಾ ಹೂವನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನನಗೆ ಸರ್ ಕಿನ್ನಿ ಕಂಬಳ ತಾವು ಸಹ ಹೂವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ. ನಮ್ಮ ಎಲ್ಲ ಚಟುವಟಿಕೆ ಐಟಮ್ ಏನಾದ್ರು ಬೇಕು ಅಂತಂದ್ರೆ ನಾವು ಒಬ್ಬರಾಗಿ ಇಷ್ಟ ತನಕ ಪರ್ಚೇಸ್ ಮಾಡಿದಿಲ್ಲ. ಅಂತಹ ಸಂದರ್ಭದಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದರು ಲ್ಯಾನ್ಸಿ ಸ್ವಿಕ್ಕರರ್ ಅವರು, ಮತ್ತೊಂದು ರೊನಾಲ್ಡೋ ಲೋಬೋ ಅವರು, ಮತ್ತೊಂದು ನಮ್ಮ ಲಿಲಿ ಮೇಡಮ್ ಅವರು. ಈ ಸಂದರ್ಭದಲ್ಲಿ ಅವರಿಗೆ ಕೂಡ ಅವರು ಇಲ್ಲ, ಇವತ್ತು ಬೇರೆ ಅನ್ಯ ಕಾರ್ಯ ನಿಮಿತ್ತ ತಳ್ಳಿದ್ದಾರೆ. ಇಬ್ಬರಿಗೆ ಕೂಡ ಲ್ಯಾನ್ಸಿ ಸ್ವಿಕ್ಕರರ್ ಅವರೇ, ತಮಗೂ ಆತ್ಮೀಯ ಸ್ವಾಗತ. ನಿಶಾ ಪೂಜಾರಿ ವಿದ್ಯಾಜ್ಯೋತಿ ವಾಮಂಜೂರು ತಾವು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಹಾಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ನಮ್ಮ ಎಲ್ಲ ದೈಹಿಕ ಶಿಕ್ಷಕರು ತುಂಬಾ ಮಂದಿ ಇವತ್ತು ಬಂದಿದ್ದೀರಿ. ಅನುದಾನ ರಹಿತ ಶಿಕ್ಷಕರು ಕೂಡ, ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಇವತ್ತು ನಿಮಗೆ ಸಂಬಳ ಕೆಲವು ಶಾಲೆಯಲ್ಲಿ ಇಲ್ಲ ಗೊತ್ತಿದೆ, ಕೆಲವು ಹಾಫ್ ಸಂಬಳ ಕೊಡ್ತಾರೆ, ಅದೆಲ್ಲವನ್ನು ಲೆಕ್ಕಿಸದೆ ಇವತ್ತೊಂದು ಒಳ್ಳೆಯ ಕಾರ್ಯಾಗಾರ ಸಿಗ್ತದೆ. ವಿಷ್ಣುನಾರಾಯಣ ಹೆಬ್ಬಾರ್ ಅವರು ಬೇರೆ ಆಗಾಗ ಮೆಸೇಜ್ ಅನ್ನು ಹಾಕ್ತಾ ಇದ್ರು. ಅವರ ಒಂದು ಅನುಮತಿಯ ಮೇರೆಗೆ, ಶಿಕ್ಷಣ ಇಲಾಖೆ ಅನುಮತಿ ಮೇರೆಗೆ ತಾವೆಲ್ಲರೂ ಬಂದಿದ್ದೀರಿ. ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿ ನಾನು ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಎಲ್ಲರನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸಿದಂತಹ ಮಂಗಳೂರು ದಕ್ಷಿಣ ವಲಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ತ್ಯಾಗಂ ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತ. ಅದ ಬಹುಮುಖ್ಯ ಭಾಗ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆ. ವೇದಿಕೆಯಲ್ಲಿ ಸಾಮಾನ್ಯ ಅವರು ಮಾತನಾಡುವಂಥ ಮಾತುಗಳು ಬಿಚ್ಚು ಮಾತುಗಳು, ಸರಳ ಮಾತುಗಳು, ಅದೇನೋ ಬರೆದಿಟ್ಟು ಹೇಳಲ್ಲ. ಇಲ್ಲಿ ಏನಿದೆ ಅದನ್ನು ಬಹಳ ಓಪನ್ ಆಗಿ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ. ಅದು ಏನು ಹೇಳ್ತಾರೋ ಅದನ್ನು ಮಾಡಿಯೇ ಮಾಡ್ತಾರೆ. ಇವತ್ತು ನಮ್ಮ ಕಾರ್ಯಕ್ರಮದ ಉದ್ಘಾಟಕರು ಅವರು. ಇವತ್ತು ಸರ್ ತಾವು ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೀವಿ. असतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्तिः. ಬೆಳಗಿಸಿದ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಮೋನು, ಅಧ್ಯಕ್ಷರು ತಾಲೂಕು ಪಂಚಾಯತ್ ಮಂಗಳೂರು. ಸರ್, ತಾವು ನಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಮಾತನಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರೀತಿಯ ಕೋರಿಕೆ. ದೈಹಿಕ ಶಿಕ್ಷಕರ ಸಂಘದ ಆಶ್ರಯದಲ್ಲಿ ನಡೆಯುವಂಥ ಸನ್ಮಾನ ಕಾರ್ಯಕ್ರಮ, ಕಾರ್ಯಾಗಾರ ಇನ್ನಿತರ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂಥ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ರಾಜಲಕ್ಷ್ಮಿ ಮೇಡಮ್ರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಮ್ಮೆಲ್ಲರ ಸಹೋದರಿಯಾದ ಧನಲಕ್ಷ್ಮಿ ಗಟ್ಟಿ ಮೇಡಮ್ರವರೇ, ಅದೇ ರೀತಿ ಮಂಗಳೂರು ದೈಹಿಕ ಸಂಘದ ಅಧ್ಯಕ್ಷರಾದ ನನ್ನ ಆತ್ಮೀಯ ಮಿತ್ರರಾದ ತ್ಯಾಗಂರವರೇ, ಪ್ರದೀಪ್ರವರೇ, ವಿಷ್ಣು ಹೆಬ್ಬಾರ್ರವರೇ, ರೀಟಾ ಮೇಡಮ್ರವರೇ, ರೊನಾಲ್ಡ್ರವರೇ, ಅದೇ ರೀತಿ ಇವತ್ತಿನ ಇಬ್ಬರು ಕೇಂದ್ರ ಬಿಂದುವಾದ ನಮ್ಮ ಶೇಖರ್ ಕಡತಲೆ, ಅದೇ ರೀತಿ ಜಯಶ್ರೀ ಪ್ರತಿಮಾ, ಹಾಗೂ ಇಲ್ಲಿ ಸೇರಿದ ಎಲ್ಲ ದೈಹಿಕ ಶಿಕ್ಷಕರು, ಎಲ್ಲ ವೇದಿಕೆಯಲ್ಲಿದ್ದ ಇನ್ನಿತರ ಗಣ್ಯರು. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ, ಯಾಕೆಂತ ಹೇಳಿದರೆ ಇವತ್ತು ಎಲ್ಲರೂ ಅರ್ಜೆಂಟಲ್ಲಿದ್ದಾರೆ. ಒಂದು ಕಡೆ ನಮಗೆ ಶುಕ್ರವಾರ ಮಸೀದಿಗೆ ಹೋಗಬೇಕು, ಜೊತೆಗೆ ಧನಲಕ್ಷ್ಮಿ ಗಟ್ಟಿಮ ಅವರಿಗೆ ಬೈಟೆಕ್ ಹೋಗಬೇಕು. ನಾನು ಭಾಳ ತಲೆಬಿಸಿತ್ತು, ನಾನು ಒಬ್ಬನೇ ಆಗ್ತೇನೆ ಅಥವಾ ಧನಲಕ್ಷ್ಮಿ ಗಟ್ಟಿ ಒಬ್ಬರೇ ಆಗ್ತಾರೆ ಅಂತ. BJP ಕಾಂಗ್ರೆಸ್ ಬೇರಕ್ಕೆ ಆಗುವುದೇ ಇಲ್ಲ ಅಂತ ಹೆದರಿಕೆ ಇತ್ತು. ಆದರೆ BJP ಕಾಂಗ್ರೆಸ್ ಎರಡು ಮಿಶ್ರವಾಗಿ ಬಂದಿದೆ. ಅದಕ್ಕಾಗಿ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ.
ಇವತ್ತು ದೈಹಿಕ ಶಿಕ್ಷಕರು ನಮ್ಮ ದೇಶದ ಸಂಪತ್ತು. ದೈಹಿಕ ಶಿಕ್ಷಕರು ಕೊಟ್ಟಂಥ ಮಕ್ಕಳಿಗೆ ಯಾವುದು ಕ್ರೀಡಾಪಟು ಆಗಲಿ ಅಥವಾ ಇನ್ನಿತರ ಕಾರ್ಯಕ್ರಮ ಆಗಲಿ ಖಂಡಿತವಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ರೆ ಯಾವುದೇ ಇದು ಬೇಡ ನಮಗೆ, ಅದೇ ಸಾಕು. ಅದನ್ನೇ ಮಕ್ಕಳು ಮುಂದುವರಿಸಿಕೊಂಡು ಹೋದರೆ ದೈಹಿಕ ಶಿಕ್ಷಕರು ಕೊಟ್ಟಂಥ ಕೆಲವು ಅಭಿಪ್ರಾಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿದರೆ ಮಕ್ಕಳಿಗೆ ಅದೇ ಒಂದು ದೊಡ್ಡ ಸಂಪತ್ತು. ಇವತ್ತು ಬಸ್ಸಲ್ಲಿ, ಕಾರಲ್ಲಿ, ಬೈಕಲ್ಲಿ ಹೋಗುವಾಗ ಧನಲಕ್ಷ್ಮಿ ಗಟ್ಟಿಯವರೇ ಎಲ್ಲರೂ ನೋಡೋದು ಬಿಲ್ಡಿಂಗ್ ಯಾವುದು ಚಂದ ಕಾಣ್ತದ ಅಥವಾ ಯಾವುದು ಪಾರ್ಕ್ ಕಾಣ್ತದ ಅಥವಾ ಯಾರಾದರೂ ಜನರು ಕಾಣ್ತಾರಂತ. ಆದರೆ ದೈಹಿಕ ಶಿಕ್ಷಕರು ಬಸ್ಸಲ್ಲಿ, ಕಾರಲ್ಲಿ, ಬೈಕಲ್ಲಿ ಹೋಗುವಾಗ ನೋಡೋದು ಕೇವಲ ಆಟದ ಮೈದಾನ ಎಲ್ಲಿ ಕಾಣ್ತದೆ, ಆಟದ ಮೈದಾನ ಎಲ್ಲಿ ಕಾಣ್ತದೆ ನಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವರು ಹುಡುಕುದು ಅದನ್ನು. ಹಾಗಾಗಿ ದೈಹಿಕ ಶಿಕ್ಷಕರು ಬಹಳಷ್ಟು ಜಾಗೃತೆಯಿಂದ ಜೀವನ ಮಾಡುವವರು. ಆ ಆಟದ ಮೈದಾನ ನೋಡುವ ಮೂಲ ಉದ್ದೇಶ ಮಕ್ಕಳನ್ನು ಒಂದು ಒಳ್ಳೆಯ ಪ್ರಜೆಯಾಗಿ ಬೆಳೆಸಲಿಕ್ಕೆ ಆಟದ ಮೈದಾನ ಹುಡುಕುವುದು. ಈ ಶಾಲೆಯಲ್ಲಿ ಯಾವ ಆಟದ ಮೈದಾನ ಉಂಟು, ಇನ್ನೊಂದು ಶಾಲೆಯಲ್ಲಿ ಯಾವುದು ಆಟದ ಮೈದಾನ ಉಂಟು ಅಂತ ಹುಡುಕುವಂಥ ಒಂದು ಪದ್ಧತಿ. ಅದು ಏನೇ ಇರಲಿ, ನಮ್ಮ ದೈಹಿಕ ಶಿಕ್ಷಕರ ದಕ್ಷಿಣ ವಲಯದ ಒಂದು ಟೀಮ್ ಉಂಟು. ಎಲ್ಲ ನಮ್ಮ ಮಂಗಳೂರು ತಾಲೂಕಿನಲ್ಲಿ ಎಲ್ಲ ದೈಹಿಕ ಶಿಕ್ಷಕರ ಸಂಘರು ಇದ್ದಾರೆ. ಆದರೆ ಪ್ರತ್ಯೇಕವಾಗಿ ಮಂಗಳೂರು ದಕ್ಷಿಣ ವಲಯದ ಒಂದು ಟೀಮ್ ಉಂಟಲ್ಲ, ಅದನ್ನು ಯಾವ ರೀತಿ ಅಭಿನಂದನೆ ಕೊಟ್ಟರೂ ಸಾಕಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಎಲ್ಲದರಲ್ಲೂ ಈಗ ಕೋವಿಡ್ ಸಂದರ್ಭದಲ್ಲಿ ಮಾಡಿದಂಥ ಸಾಧನೆಗಳನ್ನು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ನಾನು ಭಾವಿಸಿದ್ದೆ ಏನೋ ನಾವೇ ಸಾಧನೆ ಮಾಡಿದ್ದಂತ. ಖಂಡಿತವಾಗಿ ನಿಮ್ಮ ದೈಹಿಕರ ಶಿಕ್ಷಣ ಸಂಘದ ಅಧ್ಯಕ್ಷರು ಮತ್ತು ಆ ಶಿಕ್ಷಕರು ಮಾಡಿದ ಸಾಧನೆ ನಮ್ಮದು ಯಾವುದು ಅದರ ಮಧ್ಯೆ ಇಲ್ಲ. ಹಾಗಾಗಿ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಇನ್ನು ಮುಂದಕ್ಕೂ ನಮ್ಮ ದೈಹಿಕ ಶಿಕ್ಷಕರು ದಕ್ಷಿಣ ವಲಯದ ನಮ್ಮ ರಾಜಲಕ್ಷ್ಮಿ ಮೇಡಮ್ರವರು ಒಳ್ಳೆಯ ಒಂದು ಶಾಂತಿಯ ಮೂರ್ತಿ. ಇವತ್ತು ನಮ್ಮ ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಬಂದಿದ್ದಾರೆ. ಅವರನ್ನು ನನಗೆ ಕಳೆದ ಸಲ ಹೇಳಿದ್ದೇನೆ, ನನಗೆ ಒಂದು ಬಹಳಷ್ಟು ಪ್ರೀತಿ ಅವರನ್ನು ನೋಡಿದ್ದೀರಿ. ಯಾಕೆಂತ ಹೇಳಿದರೆ ನನ್ನ ಮಗನನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡಿ ಸೈನ್ ಹಾಕಿದವರು ರಾಜ್ಯಲಕ್ಷ್ಮಿ ಮೇಡಮ್ ಅವರು. ಅದಕ್ಕೆ ಒಂದು ಋಣ ಇದೆ ನನಗೆ. ಹಾಗಾಗಿ ಅವರನ್ನು ನನಗೆ ನೋಡುವಾಗ ಒಂದು ಬಹಳಷ್ಟು ಗೌರವ ಕೊಡುವಂಥ ಒಂದು ಮಹಿಳೆ. ಖಂಡಿತವಾಗಿ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ, ಇವತ್ತು ಕೊನೆಯ ನಮ್ಮ ತ್ಯಾಗಂಬ್ರವರು ಅಂತ ಹೇಳಿದರು, ಬಹಳಷ್ಟು ಬೇಸರ ಆಗ್ತಾ ಇದೆ. ಯಾಕೆಂತ ಹೇಳಿದರೆ 3 ವರ್ಷದಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಮೂಲ ಕಾರಣ ನಮ್ಮ ತ್ಯಾಗಂಬ್ರು ಅಂತ ಹೇಳ್ತೇನೆ. ಇವತ್ತು ಈ ವರ್ಷ ಕೊನೆ ಆಗ್ತದೆ, ಆದರೆ ಮುಂದಿನ ಸಲ ಒಂದು ದೈಹಿಕ ಶಿಕ್ಷಕರ ಸಂಘಕ್ಕೆ ಅಧ್ಯಕ್ಷರಾಗಿ ಒಳ್ಳೆಯವರ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ದೈಹಿಕ ಶಿಕ್ಷಕರು ಧನಲಕ್ಷ್ಮಿ ಮೇಡಮ್ರವರೇ ಬಹಳಷ್ಟು ಸರ್ಕಾರದ ಇದರಲ್ಲಿ ವಂಚನೆಯಲ್ಲಿದ್ದಾರೆ. ನಿಮ್ಮ ಸರ್ಕಾರ ಇದೆ, ಅವರ ಏನಾದರೂ ಬೇಡಿಕೆಯನ್ನು ನೀವು ನಮ್ಮ ಸುರೇಶ್ ಕುಮಾರ್ ಅವರು ಒಳ್ಳೆಯ ಅನುಭವಿ ಸಚಿವರು ನಮಗೆ ಸಿಕ್ಕಿದ್ದಾರೆ, ಅವರ ಮುಖಾಂತರ ಅವರ ಬೇಡಿಕೆಯನ್ನು ಪೂರೈಸಿದಂಥ ವಿಶ್ವಾಸದೊಂದಿಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿದ್ದ ಎಲ್ಲರನ್ನು ಸೇರಿದ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಮಂಗಳೂರು ದಕ್ಷಿಣ ವಲಯ ಶಿಕ್ಷಕರ ಸಂಘ. ಆ ಕ್ರಿಯೋಜನೆ ಹೇಳಿದ್ದಾರೆ 61 ನಿಮಗೆ 75,000 ಕೊಡ್ತೇವೆ ನಾವು ಏನಾದರೂ ಮಾಡಿ. ಕ್ರಿಯೋಜನೆ ಅಂತ ಹೇಳಿದರೆ ಈ ಸಲ ನಿಮಗೆ ಗೊತ್ತಿದೆ, ಅಂದರೆ ಕೋವಿಡ್ದಿಂದ ಸರ್ಕಾರದ ದುಡ್ಡು ಬರಲಿಲ್ಲ. ಆದರೆ ಕ್ರಿಯೋಜನೆ ಆಗಿ CS EU ಅಧ್ಯಕ್ಷರದ್ದು ಎಲ್ಲ ಅಪ್ರೂವಲ್ ಆಗಿ ಲೀಸ್ಟಲ್ಲಿ ಇದೆ, ತೋರಿಸ್ತೇವೆ. 66,000 ಅಲ್ಲ, ಒಂದು 75,000 ನಿಮ್ಮ ಸಂಘಕ್ಕೆ ಆದಷ್ಟು ಬೇಗ ಕೊಡುವ ಹಾಗೆ ವ್ಯವಸ್ಥೆ ನಾವು ಖಂಡಿತ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಎಲ್ಲರೂ ನಿಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನಾಗಲೇ ಹೇಳಿದಾಗೆ ಹೇಳಿದ್ದನ್ನು ಮಾಡಿಯೇ ಮಾಡ್ತಾರೆ ಅನ್ನೋ ಮಾತು ಖಂಡಿತ ಸತ್ಯ. ತನ್ನ ಮಾತುಗಳಿಂದ ಎಲ್ಲರಿಗೂ ಶುಭವನ್ನು ಹಾರೈಸಿ ಎಲ್ಲರನ್ನು ಸ್ಮರಿಸಿಕೊಂಡಂಥ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಮೌನ್ ಅವರಿಗೆ ವಂದನೆಗಳು. ಮುಂದೆ ಈ ಕಾರ್ಯಕ್ರಮದ ಬಹುಮುಖ್ಯ ಭಾಗ ಅಭಿನಂದಿಸುವಂಥ ಕಾರ್ಯಕ್ರಮ. ಅದೃಷ್ಟವನ್ನು ನಂಬಿ ಕೂರದೆ ಪ್ರಯತ್ನವನ್ನು ನಂಬಿ ಮುಂದೆ ಸಾಗುವವನೇ ಬಲು ಜಾಣ. ಅದೃಷ್ಟವನ್ನು ನಂಬಿ ಕೂರದೆ ಪ್ರಯತ್ನವನ್ನು ನಂಬಿ ಮುಂದೆ ಸಾಗುವವನೇ ಬಲು ಜಾಣ. ಆತ ಯಶಸ್ವಿಯಾಗುತ್ತಾನೆ, ಆತ ಗುರುತಿಸಲ್ಪಡ್ತಾನೆ, ಆತ ಗೌರವಿಸಲ್ಪಡ್ತಾನೆ, ಆತ ಅಭಿನಂದಿಸಲ್ಪಡ್ತಾನೆ.
ಇಬ್ಬರು ಶಿಕ್ಷಕರು ವೇದಿಕೆಯಲ್ಲಿದ್ದಾರೆ, ಅವರ ಬಗ್ಗೆ ಮಾತಾಡ್ತಾರೆ. ಮೊದಲಿಗೆ ಶ್ರೀ ಶೇಖರ್ ಕಡ್ತಲ ಇವರ ಬಗ್ಗೆ ಅಭಿನಂದನಾ ಮಾತುಗಳನ್ನು ಮಾತನಾಡ್ತಾರೆ ಶ್ರೀ ರೊನಾಲ್ಡ್ ಪೌಲ್ ಲೂರ್ಸ್ ಪ್ರೌಢಶಾಲೆ ಮಂಗಳೂರು. ಶ್ರೀಯುತ ಶೇಖರ್ ಕಡ್ತಲ ಇವರು ಮುಂದೆ ಬರಬೇಕು, ಆಸೀನರಾಗಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ ದಿನಾಂಕ 27/11/2020 ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ 2020-21ನೇ ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯುತ್ತಮ ವಿಶೇಷ ಶಿಕ್ಷಕ ಪ್ರಶಸ್ತಿ ಮತ್ತು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಶೇಖರ್ ಕಡ್ತಲ ದೈಹಿಕ ಶಿಕ್ಷಣ ಶಿಕ್ಷಕರು SDM ಮಂಗಳಜ್ಯೋತಿ ಸಮಗ್ರ ಪ್ರೌಢಶಾಲೆ ವಾಮಂಜೂರು ಮಾನಪತ್ರ. ಸಾಧಕರೇ, ಕ್ರಿಯಾಶೀಲರಿಗೆ ಕೆಲಸವೇ ವಿಶ್ರಾಂತಿ ಎಂಬ ನಾಣ್ಣುಡಿಯಂತೆ ವೃತ್ತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸುಮಾರು 23 ವರ್ಷಗಳಿಂದ SDM ಮಂಗಳಜ್ಯೋತಿ ಸಮಗ್ರ ಪ್ರೌಢಶಾಲೆ ವಾಮಂಜೂರು ಇಲ್ಲಿ ಸೇವೆ ಸಲ್ಲಿಸುವುದರೊಂದಿಗೆ ಪ್ರವೃತ್ತಿಯಲ್ಲಿ ರಂಗಭೂಮಿ ನಟರಾಗಿ, ನಿರ್ದೇಶಕರಾಗಿ, ಯೋಗ ತರಬೇತುದಾರರಾಗಿ, ಅತ್ಯುತ್ತಮ ಸಂಘಟಕರಾಗಿ ಮಾಡಿದ ಸೇವೆ ಅಪಾರ. ತಾವು ನಂಬುವ ತತ್ವಗಳಿಗಿಂತ ದೇವರಿಗಿಂತ ನಾವು ಬದುಕುವ ರೀತಿ ಮುಖ್ಯ ಎಂಬಂತೆ ನೀವೊಬ್ಬ ಆದರ್ಶಪ್ರಾಯರಾಗಿ ಎಲ್ಲ ಚಟುವಟಿಕೆಗಳಲ್ಲಿಯೂ ಕ್ರಿಯಾಶೀಲರಾಗಿ ಮುಂದಾಳತ್ವ ವಹಿಸಿ ಕ್ರೀಡಾಕೂಟವಾಗಲಿ ಯಾವುದೇ ಸಂಘಟನೆಯಾಗಲಿ ಬಹಳ ಯಶಸ್ವಿಯಾಗಿ ನಡೆಸಿಕೊಳ್ಳುವುದರಲ್ಲಿ ನಿಸ್ಸೀಮರು. ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ವಿಶೇಷ ಸಾಮರ್ಥ್ಯದ ಮಕ್ಕಳನ್ನು ತಮ್ಮ ಮಕ್ಕಳನ್ನಾಗಿ ಕಂಡು ಅವರ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡಿ ರಾಜ್ಯ ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ಗಳಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೀರಿ. ತಾವೊಬ್ಬ ಯೋಗ ಗುರುಗಳಾಗಿ ರಾಜ್ಯವ್ಯಾಪ್ತಿ ಶಿಬಿರಗಳನ್ನು ನಡೆಸುತ್ತಾ ಸಾವಿರಾರು ಜನರು ಆರೋಗ್ಯಯುತ ಜೀವನ ನಡೆಸಲು ಸೂಕ್ತ ತರಬೇತಿ ಹಾಗೂ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದೀರಿ. ಹಲವು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ತಾವು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರತಿನಿಧಿಯಾಗಿ ಹಾಗೂ ದೈಹಿಕ ಶಿಕ್ಷಕರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತೀರಿ. ಅತ್ಯುತ್ತಮ ನಿರೂಪಕರಾಗಿ ಶೈಕ್ಷಣಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯ ಚಟುವಟಿಕೆಗಳಲ್ಲಿ ಮಾಡಿದ ಸಾಧನೆ ಅಪಾರ. ಈ ಎಲ್ಲ ಸಾಧನೆಗಳಿಗೆ ಪೂರಕವಾಗಿ ತಮಗೆ ಹಲವಾರು ಪ್ರಶಸ್ತಿಗಳು ತಮ್ಮನ್ನು ಅರಸಿಕೊಂಡು ಬಂದಿದೆ. ಯೋಗ ಕಲಾಭಾರತಿ, ಯೋಗ ಗುರುರಾಜ, ವಿವೇಕಾನಂದ ಯೋಗ ಸಾಧಕ, ಭಾರತ ಭೂಷಣ, ಪ್ರಮೋದ ಪತ್ರ, ಯೋಗಶ್ರೀ ಹೀಗೆ 10 ಹಲವು ಪ್ರಶಸ್ತಿಗಳೊಂದಿಗೆ ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ವಿಶೇಷ ಶಿಕ್ಷಣ ಪ್ರಶಸ್ತಿ ಮತ್ತು ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವುದು ನಮಗೆಲ್ಲರಿಗೂ ಅತೀವ ಸಂತೋಷವನ್ನು ಉಂಟು ಮಾಡಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡುತ್ತಿರುವ ನಿಮಗೆ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಸಮಸ್ತ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಅಭಿನಂದನೆಗಳು. ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘ ಮಂಗಳೂರು ದಕ್ಷಿಣ ವಲಯ. ಶ್ರೀಯುತ ಶೇಖರ್ ಕಡ್ತಲ ಇವರಿಗೆ ಶಾಲು, ಹಾರ, ಪೇಟ, ಫಲಪುಷ್ಪ, ಸನ್ಮಾನ ಪತ್ರ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಅಭಿನಂದಿಸ್ತಾ ಇದ್ದೀವಿ. ಶಾಲನ್ನ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಮೋನು ಅವರು, ಹಾರವನ್ನ ಶ್ರೀ ಪ್ರದೀಪ್ ಡಿಸೋಜ ಅವರು, ಪೇಟವನ್ನ ಶ್ರೀ ವಿಷ್ಣು ಹೆಬ್ಬಾರ್ ಅವರು, ಫಲಪುಷ್ಪವನ್ನ ಶ್ರೀ ತ್ಯಾಗಂ ಹರೇಕಳ ಅವರು, ಸನ್ಮಾನ ಪತ್ರವನ್ನ ಶ್ರೀಮತಿ ರಾಜಲಕ್ಷ್ಮಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹಾಗೆಯೇ ನೆನಪಿನ ಕಾಣಿಕೆಯನ್ನ ಸಿಸ್ಟರ್ ಧನಲಕ್ಷ್ಮಿ ಮೇಡಮ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ನಮ್ಮೆಲ್ಲರ ಕೈ ಚಪ್ಪಾಳೆಯೊಂದಿಗೆ ಶ್ರೀಯುತ ಶೇಖರ್ ಕಡ್ತಲ ಅವರನ್ನು ನಾವು ಅಭಿನಂದಿಸುವ. ಇನ್ನೋರ್ವ ಶಿಕ್ಷಕಿ, ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತೆ ಶ್ರೀಮತಿ ಜಯಶ್ರೀ ಮೇಡಮ್ ತಾವು ಮುಂದೆ ಬರಬೇಕು, ಆಸೀನರಾಗಬೇಕು. ತಮ್ಮ ಬಗ್ಗೆ ಅಭಿನಂದನಾ ಮಾತುಗಳನ್ನು ಆಡುತ್ತಾರೆ ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕೋಶಾಧಿಕಾರಿಯಾಗಿರುವ ಶ್ರೀ ಲ್ಯಾನ್ಸಿ ಸಿಕ್ವೇರ ಇವರು.
ವೇದಿಕೆಯಲ್ಲಿರುವ ಗಣ್ಯರೇ, ಶ್ರೀಮತಿ ಜಯಶ್ರೀ ಮೇಡಮ್ ಎಲ್ಲರಿಗೆ ಚಿರಪರಿಚಿತರು. 21 ವರ್ಷ ಕ್ರೀಡಾ ಕ್ಷೇತ್ರದಲ್ಲಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸೇವೆ. ಮರವಂತೆಯಲ್ಲಿ 7 ವರ್ಷ, ಹಾಗೆ ಮಂಗಳೂರು ಉತ್ತರದಲ್ಲಿ 12 ವರ್ಷ, ಹಾಗೆ ಕಳೆದ 1 ವರ್ಷದಿಂದ ಮಂಗಳೂರು ದಕ್ಷಿಣದಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಿನ್ನಿಕಂಬದಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ. ಅವರು ಒಬ್ಬ ಪ್ರತಿಭಾವಂತೆ. ಕ್ರೀಡಾ ಕ್ಷೇತ್ರದಲ್ಲಿ, ಯೋಗದಲ್ಲಿ, ಹಾಗೆ ಸಂಗೀತದಲ್ಲಿ, ಭಜನೆಗಳಲ್ಲಿ ಅವರು ಸಲ್ಲಿದ ಸೇವೆಗಾಗಿ, ಹಾಗೆ ಸ್ಕೌಟಿನಲ್ಲಿ ಅವರು ಸಲ್ಲಿಸಿದ ಸೇವೆಗಾಗಿ ಅವರಿಗೆ ಪ್ರಸಿದ್ಧಿ ಬಂದಿದೆ. ಅವರ ಈ ಸನ್ಮಾನ ಪತ್ರ ಓದಲು ನನಗೆ ಸಂತೋಷವಾಗ್ತಾ ಇದೆ. ಕರ್ನಾಟಕ ರಾಜ್ಯ ದಕ್ಷಿಣ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ ದಿನಾಂಕ 27/11/2020 ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ 2020-21ನೇ ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕಾರದ ಶ್ರೀಮತಿ ಜಯಶ್ರೀ ಪ್ರತಿಮ್, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕಿನ್ನಿಕಂಬಳ, ಇವರಿಗೆ ಸಮರ್ಪಿಸುವ ಸನ್ಮಾನ ಪತ್ರ. ಸಾಧಕರೇ, ಅಧ್ಯಯನಶೀಲತೆಯೊಂದಿಗೆ ಅಧ್ಯಾಪನ ವೃತ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಒಲವ ತೈಲದಿಂದ ಜ್ಞಾನ ದೀವಿಗೆಯ ಬೆಳಗಿ ಸಾವಿರಾರು ಹೃದಯಗಳಲ್ಲಿ ಕನಸಿನ ಬೀಜವ ಬಿತ್ತಿ ಅದೆಷ್ಟು ಪ್ರತಿಭೆಗಳನ್ನು ಪರಿಚಯಿಸಿದ ತಾವುಗಳು ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕಿ ಎಂಬ ಕೀರ್ತಿಗೆ ಪಾತ್ರರಾಗಿರುತ್ತೀರಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BPEd ತರಬೇತಿ, ಗುಲ್ಬರ್ಗ ವಿಶ್ವವಿದ್ಯಾನಿಲಯದಲ್ಲಿ MPEd ತರಬೇತಿಯನ್ನು ಕೂಡ ಪಡೆದಿರುವಿರಿ. ಮಾತ್ರವಲ್ಲದೆ ಯೋಗದಲ್ಲಿ MSc ತರಬೇತಿಯನ್ನು ಪಡೆದುಕೊಂಡಿದ್ದೀರಿ. 1999ರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇರ್ಪಡೆಗೊಂಡು ತಾವು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಕ್ರೀಡೆಯಲ್ಲಿ ತರಬೇತಿ ನೀಡಿ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಪ್ರೇರೇಪಿಸಿದ್ದೀರಿ. ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ರಾಷ್ಟ್ರ ಮಟ್ಟದ ತರಬೇತುಗಾರರಾದ ತಾವು ಲೀಡರ್ ಟ್ರೈನಿಂಗ್ ಅನ್ನು ಪೂರೈಸಿ ನೂರಾರು ವಿದ್ಯಾರ್ಥಿಗಳನ್ನು ರಾಷ್ಟ್ರಪತಿ ಪುರಸ್ಕಾರ ಪಡೆಯುವಲ್ಲಿ ತರಬೇತಿ ನೀಡುತ್ತೀರಿ. ಸಾವಿರಾರು ಅಧ್ಯಾಪಕಿಯರಿಗೆ ಹಲವಾರು ತರಬೇತಿಗಳನ್ನು ನೀಡುವುದರೊಂದಿಗೆ ಶ್ರೇಷ್ಠ ಅಧ್ಯಾಪಕರಾಗಲು ಪ್ರೇರಣೆ ನೀಡಿದ್ದೀರಿ. ಕರೋನಾ ಮಹಾಮಾರಿಯ ಈ ಕರಾಳ ದಿನಗಳಲ್ಲಿ ಹಲವಾರು ಕೂಲಿ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಹಲವು ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದೀರಿ. ಕೋವಿಡ್ ವಾರಿಯರ್ಸ್ಗಳಾಗಿ ವಿವಿಧ ಗಂಜಿ ಕೇಂದ್ರಗಳಲ್ಲಿ ಸೇವೆ, ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ, ಹಾಗೆ SSLC ಪರೀಕ್ಷಾ ಸಮಯದಲ್ಲಿ ಮಕ್ಕಳಿಗೆ ಸೇವೆ, ಗೊಬ್ಬರ ತಯಾರಿ, ಹೀಗೆ ಹಲವಾರು ರೀತಿಯಲ್ಲಿ ಸಲ್ಲಿಸಿದ ಸೇವೆಯು ನಿಮ್ಮ ಸೇವಾ ಮನೋಭಾವಕ್ಕೆ ಸಂದ ಗೌರವವಾಗಿದೆ. ತಾವೊಬ್ಬ ಉತ್ತಮ ಸಂಗೀತಗಾರರಾಗಿ ಹಲವು ಸಂಘ ಸಂಸ್ಥೆಗಳಲ್ಲಿ, ದೇವಸ್ಥಾನ, ಭಜನಾ ಮಂದಿರಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿದ್ದೀರಿ. ಯಕ್ಷಗಾನ ಕಲಾವಿದೆಯಾಗಿಯೂ ಹಲವಾರು ವೇದಿಕೆಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದೀರಿ. ನಿಮ್ಮ ಬಹುಮುಖ ಪ್ರತಿಭೆಯ ಎಲ್ಲ ಚಟುವಟಿಕೆಗಳಿಂದಾಗಿ ನಿಮಗೆ ಜನಮೆಚ್ಚಿದ ಶಿಕ್ಷಕಿ, ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳೊಂದಿಗೆ ಈ ವರ್ಷ ಶಿಕ್ಷಣ ಇಲಾಖೆಯ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯು ಲಭಿಸಿರುತ್ತದೆ. ಮುಂದಕ್ಕೂ ನಿಮ್ಮ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಹುಡುಕಿ ಬರಲಿ. ಕ್ರಿಯಾಶೀಲ ವ್ಯಕ್ತಿತ್ವದ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಯಲ್ಲಿ ಸಂತೃಪ್ತಿ ಕಾಣುತ್ತಿರುವ ನಿಮಗೆ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಸಮಸ್ತ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಅಭಿನಂದನೆಗಳು. ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ, ಉಪಾಧ್ಯಕ್ಷರುಗಳು ಮತ್ತು ಎಲ್ಲ ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ. ಶ್ರೀಮತಿ ಜಯಶ್ರೀ ಇವರನ್ನ ಶಾಲು ಹೊದಿಸಿ ಗೌರವಿಸಿದ್ದಕ್ಕೆ ಶ್ರೀಮತಿ ಧನಲಕ್ಷ್ಮಿ ತಿಗಟ್ಟಿ, ಹಾಗೆಯೇ ಹಾರವನ್ನ ಹಾಕಿ ಗೌರವಿಸಿದ್ದಕ್ಕೆ ಶ್ರೀಮತಿ ರಾಜಲಕ್ಷ್ಮಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪೇಟವನ್ನ ತೋರಿಸಿ ಗೌರವಿಸುವುದಕ್ಕೆ ಸುದೀಪ, ಸನ್ಮಾನ ಪತ್ರವನ್ನ ನೀಡಿ ಗೌರವಿಸುವುದಕ್ಕೆ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಮೋನು ಅವರು, ಫಲಪುಷ್ಪವನ್ನ ನೀಡಿ ಗೌರವಿಸುವುದಕ್ಕೆ ಸನ್ಮಾನ್ಯ ಶ್ರೀ ವಿಷ್ಣು ಹೆಬ್ಬಾರ್ ಅವರು, ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸುವುದಕ್ಕೆ ತ್ಯಾಗಂ ಹರೇಕಳ ಅವರು. ಶ್ರೀಮತಿ ಜಯಶ್ರೀ ಅವರಿಗೆ ಶಾಲು, ಹಾರ, ಪೇಟ, ಸನ್ಮಾನ ಪತ್ರ, ಫಲಪುಷ್ಪ, ನೆನಪಿನ ಕಾಣಿಕೆಯೊಂದಿಗೆ ಗೌರವದ ಸನ್ಮಾನ, ನೆನಪಿನ ಕಾಣಿಕೆಯನ್ನ ಪ್ರದೀಪ್ ಡಿಸೋಜ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ನಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಶ್ರೀಮತಿ ಜಯಶ್ರೀ ಅವರಿಗೆ ಅಭಿನಂದನೆಗಳು. ಮುಂದೆ ತಾವು ಇಬ್ಬರು ಅಭಿನಂದಿಸಲ್ಪಡ್ತಾ ಇದ್ದೀರಾ, ಗೌರವಿಸಲ್ಪಡ್ತಾ ಇದ್ದೀರಾ. ಇನ್ನು ಮುಂದೆ ಕೂಡ ನಿಮ್ಮ ಪ್ರೀತಿಯ ಹಾರೈಕೆ.
ಅವರಲ್ಲಿ ಎಷ್ಟೊಂದು ವಿಚಾರಗಳಿವೆ ಅಂತ ಹೇಳಿದ್ರೆ ಅದನ್ನ ಈಗ ಮಾತನಾಡುವಾಗ ನಮಗೆ ಗೊತ್ತಾಗುತ್ತೆ. ಅವರ ಬಗ್ಗೆ ನಾನು ಈ 2 ವಾಕ್ಯಗಳನ್ನು ಹೇಳಬೇಕು ಅಂತ ಅನಿಸ್ಕೊಂಡಿದ್ದೆ. ಎಲ್ಲೆಡೆ ಕೊರತೆಯನ್ನೇ ಕಾಣುತ್ತಿದ್ದರೆ ದುಃಖವೇ ನಮ್ಮೊಳಗಿನ ಮನೆ. ಎಲ್ಲೆಡೆ ಕೊರತೆಯನ್ನೇ ಕಾಣುತ್ತಿದ್ದರೆ ದುಃಖವೇ ನಮ್ಮೊಳಗಿನ ಮನೆ. ಸಂತೋಷದಿಂದ ನನ್ನ ಕರ್ತವ್ಯ ಮಾಡುವೇನೆಂದರೆ ಸಂತಸವೇ ನನ್ನೊಳಗಿನ ಮನೆ. ಗಟ್ಟಿಯವರು ಅಷ್ಟು ಕಾರ್ಯಾಗಾರಗಳಲ್ಲಿ ನಾನು ಭಾಗವಹಿಸಿದೆ ಆಸ್ ಎ ರಿಸೋರ್ಸ್ ಪರ್ಸನ್. ಅಂಥ ಸಂದರ್ಭದಲ್ಲಿ ಸರಿಯಿದ್ದ ಮಕ್ಕಳನ್ನೇ ಸರಿಯಾಗಿ ನೋಡ್ಕೊಳ್ಳಿಕ್ಕೆ ನಮಗೆ ಆಗೋದಿಲ್ಲ. ಅಂಥ ಒಂದು ವಿಶೇಷವಾದಂತಹ ವಿಕಲಚೇತನ ಮಕ್ಕಳ ಜೊತೆ ಬಾಂಧವ್ಯದೊಂದಿಗೆ ಅವರಿಗೆ ಉತ್ತಮವಾದಂತಹ ಒಂದು ದೇಹ ಪ್ರೌಢಿಮೆಯ ಅವರಲ್ಲಿರುವಂತಹ ಆ ಒಂದು ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿಕೊಂಡು ಅವರ ಸಾಧನೆಗೆ ಪೂರಕವಾಗಿ ಇವತ್ತು ಪ್ರಶಸ್ತಿ ವಿಜೇತರಾಗಿರುವಂತಹ ಸನ್ಮಾನ್ಯ ಶೇಖರಣ್ಣನವರೇ, ಅದೇ ರೀತಿ ಇನ್ನೋರ್ವ ನನ್ನ ದೊಡ್ಡಕ್ಕ, ಅವರ ಸ್ವರ ಮಾಧುರ್ಯದಲ್ಲಿ ಅವ್ರಿಗೆ ಏನು ಅಂತ ಹೇಳಿ ಗೊತ್ತಾಗತ್ತೆ. ಯಾವಾಗ ಒಂದು ಮಹಿಳೆ ಸಾಮಾಜಿಕ ಕ್ಷೇತ್ರಕ್ಕೆ ಇಳಿತಾಳ ಆಗ ಬಹಳಷ್ಟು ಸಮಸ್ಯೆಗಳನ್ನ ಒತ್ತಡಗಳನ್ನ ನಿಭಾಯಿಸ್ಬೇಕಾಗ್ತದೆ. ಈಗಾಗಲೇ ನಿರೂಪಕರಾದಂಥ ಆತ್ಮೀಯ ಶಿಕ್ಷಕರು ಹೇಳಿದ್ರು, ಬಹಳ ಖುಷಿ ಆಯ್ತು. ಯಾಕಂದ್ರೆ ನನಗೆ ಕೂಡ ಸ್ವಲ್ಪ ಗೀಚು ಅಭ್ಯಾಸ ಇದೆ, ಅಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಷ್ಟು ದೊಡ್ಡ ಸಾಧಕಿಯೂ ನಾನಲ್ಲ, ಕೇವಲ ಒಬ್ಬ ಸಾಮಾನ್ಯ ಕಾರ್ಯಕರ್ತೆ. ಅಂತ ಸಂದರ್ಭದಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಇವತ್ತು ಜಯಶ್ವಕ್ಕನವರು ಕೇವಲ ಕ್ರೀಡಾ ಕ್ಷೇತ್ರ ಅಲ್ಲದೆ ಒಬ್ಬ ಉತ್ತಮವಾದಂಥ ಪ್ರಜೆಯನ್ನ ಯಾವ ರೀತಿ ಸಮಾಜಕ್ಕೆ ಅರ್ಪಣೆ ಮಾಡ್ಬೋದು ಎಂಬುದನ್ನ ಸಾಧಿಸಿಕೊಟ್ಟಿದ್ದಾರೆ ಅಂತ ಜಯಶ್ವಕ್ಕನವರಿದ್ದಾರೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ತ್ಯಾಗಂ ಹರೇಕಳ ಮತ್ತು ನಮ್ಮ ಒಂದು ಅವಿನಾಭಾವ ಸಂಬಂಧ ಏನಂತ ಗೊತ್ತಿಲ್ಲ. ನನ್ನ ಮಗ ಚಿಕ್ಕದಾಗಿರೋದ್ರಿಂದಲೇ ತ್ಯಾಗಂ ಸರ್ ಅವರ ಪರಿಚಯ ಬೇರೆ ಬೇರೆ ಸಂಸ್ಥೆಗಳಲ್ಲಿ, ವಿಶೇಷವಾಗಿ ಅಬ್ಬಕ್ಕ ಉತ್ಸವ ಸಮಿತಿಯ ಮೂಲಕ ನಮ್ಮ ಕ್ಷೇತ್ರದಲ್ಲಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ಹೊಸತನದ ಸಂಚಲನವನ್ನು ಕೊಟ್ಕೊಂಡು ಅವರು ಅಷ್ಟೇ. ನನಗೆ ಯಾವಾಗಲೂ ಹೇಳೋದು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ, ನಾನು ಹೇಳೋದು ತ್ಯಾಗ ಮುಟ್ಟದ ಕ್ಷೇತ್ರ ಇಲ್ಲ ಅಂತೇಳಿ. ಅದು ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಅಥವಾ ಯಾವುದು ಸಾಂಸ್ಕೃತಿಕ ಇರ್ಬೋದು, ಪ್ರತಿ ಕ್ಷೇತ್ರದಲ್ಲೇ ಒಂದು ಹೊಸತನದ ಛಾಪನ್ನು ಮೂಡಿಸಿಕೊಂಡು ಇವತ್ತು ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾಗಿದ್ಕೊಂಡು ಹೊಸ ಹೊಸ ಕಾರ್ಯಾಗಾರಗಳ ಮೂಲಕ ತಮ್ಮಲ್ಲಿರುವಂತಹ ಪ್ರತಿಭೆಗಳು, ತಮ್ಮಲ್ಲಿರುವಂತಹ ಜಡತ್ವವನ್ನ ಮತ್ತಷ್ಟು ಹೊಸದಾಗಿ ಮೂಡಿಸುವಂತಹ ಒಂದು ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನಿಟ್ಟಿರುವಂತಹ ಆತ್ಮೀಯ ಸಹೋದರಾದಂತಹ ತ್ಯಾಗಂ ಹರೇಕಳವರೇ, ನಮ್ಮ ಪ್ರದೀಪ್ ಸರ್ ಇದ್ದಾರೆ ವೇದಿಕೆಯಲ್ಲಿ. ಪ್ರತಿ ಸಲ ಕ್ರೀಡಾ ಇಲಾಖೆಯಿಂದ ಸಮಾಜಕ್ಕೆ ಬೇಕಾಗುವಂತಹ ಅತ್ಯುನ್ನತ ಸೇವೆಗಳನ್ನು ಮಾಡಬೇಕಿದ್ರೆ ನೆನಪಾಗೋದು ನನಗೆ ಪ್ರದೀಪ್ ಸರ್ ಇದು. ಪ್ರತಿ ಸಲ ಯಾವುದಕ್ಕೂ ಕೂಡ ಅವರು ಅಗ್ಗದೆ ಜಗ್ಗದೆ ಸಮಾಜ ಪರ ಚಟುವಟಿಕೆಗಳಲ್ಲಿ ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಗ್ರಾಮೋತ್ಸವದ ಗ್ರಾಮೀಣ ಕ್ರೀಡಾಕೂಟ ಮಾಡಲಿಕ್ಕೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಸೂಕ್ತವಾದಂತಹ ಕ್ರೀಡಾ ಇಲಾಖೆಯಲ್ಲಿ ಇಟ್ಕೊಂಡು ಸೇವೆಯನ್ನು ನೀಡ್ತಾ ಇರುವಂತಹ ಪ್ರದೀಪ್ ಸರ್ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯನಿದ್ದಾರೆ ಸಿಸ್ಟರ್, ಬಹಳ ಖುಷಿ ಅವರು. ನಾನು ಹಿಂದೆ ಕೂಡ ಮೀಟ್ ಆಗಿದೆ, ಯಾಕಂದ್ರೆ ನಾನು ಕೂಡ ಒಂದು ಕಾನ್ವೆಂಟ್ ಶಾಲೆಯಲ್ಲಿ ಕಲ್ತಂತಹ ಒಂದು ಹುಡುಗಿ. ಹಾಗಿರುವಾಗ ಈ ಹಿಂದೆ ಕೂಡ ಇಲ್ಲಿಯ ಪೋಷಕರ ಸಭೆಯಲ್ಲಿ ನಾವು ಅವರನ್ನ ಭೇಟಿಯಾಗಿದ್ದೆವು. ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಒಂದೇ ಮಾತಿನಲ್ಲಿ ಅಭಿನಂದಿಸುತ್ತಾ ವೇದಿಕೆ ಮುಂದಿರುವಂತಹ ನನ್ನ ಮಿತ್ರರೇ, ವಿಶೇಷವಾಗಿ ಈ ಮಿತ್ರರಲ್ಲಿ ಒಬ್ಬರು ನನ್ನ ಗುರುಗಳಿದ್ದಾರೆ, ಬದಿಯಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ. ನನಗೆ ಅವರು ನೋಡಿದ ಕೂಡಲೇ ನೆನಪಾಗೋದು ಸೈಂಟ್ ಸೆಬೆಸ್ಟಿಯನ್ ಶಾಲೆಯ ಚಾಟಿ. ನನ್ನ ಆತ್ಮೀಯ ಗುರುಗಳು ನನಗೆ ಹೈಸ್ಕೂಲಲ್ಲಿರುವಾಗ PT ಮಾಸ್ಟರ್ ಆಗಿದ್ಕೊಂಡು ಖೋಖೋ ಇರ್ಬೋದು, ಟೆನಿಕಾಯ್ಡ್ ಇರ್ಬೋದು, ನನ್ನನ್ನು ಜಿಲ್ಲಾ ಮಟ್ಟದವರೆಗೆ ಕರ್ಕೊಂಡು ಹೋದ ಸರ್ ಯಾರಂತ ಹೇಳಿದ್ರೆ, ದಯವಿಟ್ಟು ಗುರುಗಳೇ ನೀವು ಮೆದ್ದು ನಿಲ್ಬೇಕು. ನನಗೆ ಬಹಳ ಸಂತೋಷ, ಗುರುಗಳ ಮುಂದೆ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ. ಪ್ರತಿ ಸಲ ಅವ್ರಿಗೆ ನಾವು ಕನ್ನಿಂಗ್ ಮಾಡ್ತಾ ಇದ್ದೇವೆ, ಸರ್ ನನಗೆ ಹೊಟ್ಟೆ ನೋವು, ತಲೆನೋವು, ಏನಿಲ್ಲ ಬಾ ನಿಂತ್ಕೊ. ಬರೀ ಅವರ ಚಾಟಿಗೆ ಇಡೀ ಸಬೆಸ್ಟನ್ನ ಮಕ್ಕಳು ತಿರುಗ್ತಾ ಇದ್ರು. ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಉತ್ತಮ ಇವತ್ತು ಕೂಡ ಕ್ರೀಡೆಯಲ್ಲಿ ಒಂದಷ್ಟು ಲವಲವಿಕೆ ಅಥವಾ ಉತ್ಸಾಹ ಯಾಕಂತ ಹೇಳಿದ್ರೆ ಅವರು ಕ್ರೀಡೆಯ ಜೊತೆ ನಮಗೆ ಸಾಮಾನ್ಯ ಜ್ಞಾನ ಮತ್ತು ಬದುಕಿನ ಪಾಠವನ್ನೆಲ್ಲ ಕಲಿಸ್ಕೊಡ್ತಾ ಇದ್ರು. ನಾನು ಯಾಕೆ ಸ್ನೇಹಿತರೆ ಈ ವೇದಿಕೆಯಲ್ಲಿ ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಸಮಾಜಕ್ಕೆ ಒಬ್ಬ ಉತ್ತಮ ಪ್ರಜೆಯಾಗಿ ಬೆಳೆಯಬೇಕಿದ್ರೆ ಕೇವಲ ಶಿಕ್ಷಣ ಮಾತ್ರ ಅವನ ಒಂದು ಮನಸ್ಸಿನ ಮೇಲೆ ಪ್ರಭಾವ ಬೀಳುವುದಲ್ಲ. ನಮಗೆ ಗೊತ್ತಿದೆ ಶಿಕ್ಷಣವನ್ನ ಎಷ್ಟು ಕೂಡ ಕೊಡ್ತಾ ಹೋಗ್ಬೋದು, ಅವನು ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಅವನ ದೇಹ ಮತ್ತು ಮನಸ್ಸು ಕೂಡ ಸದೃಢವಾಗಿದ್ರೆ ಮಾತ್ರ ಅವನು ಮುಂದೆ ಒಬ್ಬ ಉತ್ತಮ ಪ್ರಜೆಯಾಗಿ ಸಮಾಜಕ್ಕೆ ಅವನು ಸಮರ್ಪಣೆ ಆಗ್ತಾನೆ. ಅದನ್ನು ಕೊಡೋದು ಯಾರು? ದಿನದ 7 ಗಂಟೆ ಕೂಡ ಕ್ಲಾಸಲ್ಲಿ ಕುತ್ಕೊಂಡು ಸಮಾಜ, ವಿಜ್ಞಾನ, ಇಂಗ್ಲಿಷು, ಕನ್ನಡಗಳನ್ನೇ ಕಲಿತಾ ಹೋದ್ರೆ ದೇಹಕ್ಕೂ ಕೂಡ ಒಂದು ರೀತಿಯ ಆಯಾಸ, ನಮ್ಮಲ್ಲಿರುವಂಥ ಜಡತ್ವ ಅಥವಾ ನಮ್ಮಲ್ಲಿರುವಂಥ ಲವಲವಿಕೆಗೆ ಸ್ಫೂರ್ತಿಯಾಗಿ
ಯಾವುದೇ ನಿರೀಕ್ಷೆ ಇಲ್ಲದೆ ಹೊಸ ಹೊಸ ಪ್ರಯೋಗಗಳನ್ನು ಯಾರು ಮಾಡ್ತಾರಂತ ಹೇಳಿದ್ರೆ ನನ್ನ ಅನುಭವದ ಪ್ರಕಾರ ಅದು ನನ್ನ ಕ್ರೀಡಾ ಶಿಕ್ಷಕರಂತ ಹೇಳಿಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಬೇರೆಲ್ಲ ಶಿಕ್ಷಕರವರಿಗೆ ಕೊಟ್ಟಿರುವಂತ ವಿಚಾರಗಳನ್ನು ಮಾತ್ರ ಏನಿದೆ ಅದನ್ನ ಅವರು ನಮಗೆ ಪ್ರೆಸೆಂಟ್ ಮಾಡ್ತಾರೆ. ಆದ್ರೆ PT ಮಾಸ್ಟರ್ಗಳು ಏನ್ ಮಾಡ್ತೀರಂತ ಗೊತ್ತಾಗೋದಿಲ್ಲ. ರಾತ್ರಿ ಮಲಗುವಾಗ ಬೆಳಗಿನ ಪ್ಲಾನ್ ಆಗಿರುತ್ತೆ, ಇವತ್ತು ಈ ರೀತಿ ನನ್ನ PT ಪೀರಿಯಡ್ ಅನ್ನ ತಗೊಳ್ಬೇಕು ಅಂತೇಳಿ. ಅದು ನಿಜವಾಗಿ ನಿಮಗೆ ಅರಿಯದೆ ನೀವು ಮಾಡ್ತಾ ಇರುವಂತ ಅತ್ಯುತ್ತಮವಾದಂತ ಸಾಧನೀಯ ಅಂಶ. ಯಾಕಂತ ಹೇಳಿದ್ರೆ ನಿಮ್ಮ ಇನೋವೇಟಿವ್ ಥಿಂಗ್ಸ್ ಏನಿದೆ, ನಿಮ್ಮ ವಿನೂತನ ಪ್ರಯೋಗಗಳು ಮಕ್ಕಳ ಮೇಲೆ ಯಾವ ರೀತಿ ಪ್ರಯೋಗ ಬೀಳ್ತದೆ ಅಂತ ಹೇಳಿದ್ರೆ, ಯಾವುದೇ ಟೆನ್ಷನ್ಸ್ ಇರಲಿ, ಯಾವುದೇ ಪ್ರೆಷರ್ಸ್ ಇರಲಿ, ಡಿಪ್ರೆಷನ್ಸ್ ಇರಲಿ, ಅದರಿಂದ ಹೊರಗಡೆ ಬರಲಿಕ್ಕೆ ಖಂಡಿತವಾಗಿ ಸಾಧ್ಯ. ಇವತ್ತು ತಾವೆಲ್ಲ ಹೇಳಿದಾಗೆ ತ್ಯಾಗಂ ಸರ್ ಅವರು ಪ್ರತಿ ಸಲ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ. ನಮ್ಗೆ ಆ ರೀತಿಯ ವ್ಯವಸ್ಥೆಯಲ್ಲಿ ಈಗಾಗಲೇ ಸನ್ಮಾನ್ಯ ಜಿಲ್ಲಾ ಪಂಚಾಯತಿನ ನಮ್ಮ ಸಭೆಯಲ್ಲಿ ಆಗಿರ್ಬೋದು, ಮಾನ್ಯ ಉಸ್ತುವಾರಿ ಸಚಿವರ ಜೊತೆ, ಸಂಸದರ ಜೊತೆ ನಿಮ್ಮ ಕೆಲವೊಂದು ಬೇಡಿಕೆಗಳನ್ನ ನಾನು ಪರ್ಸನಲ್ ಆಗಿ ಅವರಿಗೆ ಮುಟ್ಟಿಸಿದ್ದೇನೆ. ಅದೇ ರೀತಿ ಮಾನ್ಯ ಸಚಿವರಾದ ನಮ್ಮ ಮೋನಕ್ಕ ಹೇಳಿದಾಗೆ ಸರ್ಕಾರ ಯಾವುದೇ ಇರಲಿ, ನನ್ನ ಉದ್ದೇಶ ಒಂದೇ, ಯೋಜನೆಗಳು ಜನಪರವಾಗಿರ್ಬೇಕು, ಅದು ಅನುಷ್ಠಾನ ಆಗ್ಬೇಕು ಅಂತೇಳಿ. ಬಹಳಷ್ಟು ಯೋಜನೆಗಳನ್ನು ಹಾಕದಿದ್ರು ಕೂಡ ಇವತ್ತು ಅನುದಾನಿತ ಮತ್ತು ಖಾಸಗಿ ಶಾಲೆಗಳ ಶಿಕ್ಷಕರು ಪಡೆಯುವಂತಹ ಒಂದು ಸಂಭಾವನೆ ಇರ್ಬೋದು, ಜೊತೆಗೆ ಅವರು ಪಡುವಂತ ಕಷ್ಟಗಳ ಬಗ್ಗೆ ಈಗಾಗಲೇ ಮಾನ್ಯ ಸಚಿವರ ಜೊತೆ ಒಂದು ರೌಂಡ್ ಮಾತುಕತೆ ಆಗಿದೆ. ಬಹುಶಃ ಬರೋ ತಿಂಗಳಲ್ಲಿ ಬ್ಯಾಂಗ್ಳೂರಲ್ಲಿ ಮತ್ತೆ ಅವರನ್ನ ಭೇಟಿಯಾಗುವಂತ ಸಂದರ್ಭಗಳು ಸಿಕ್ಕಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರ ಜೊತೆ ಖಂಡಿತವಾಗಿಯೂ ನಾನು ಇದನ್ನ ಉಲ್ಲೇಖ ಮಾಡ್ತೇನೆ ಅಂತ ಹೇಳ್ತಾ, ಸ್ನೇಹಿತರೆ, ಕಾರ್ಯಾಗಾರ ಮಾಡುವಂತ ಉದ್ದೇಶ ನಮ್ಗೆಲ್ಲ ಅನಿಸ್ಬೋದು. ಕೋವಿಡ್ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ, ಆಸ್ ಎ ಕೋವಿಡ್ ವಾರಿಯರ್ ಆಗಿ ನಾನು ಒಂದಷ್ಟು ಕಡೆಗಳಲ್ಲಿ ಶಿಕ್ಷಕರನ್ನ ಗಮನಿಸ್ತಾ ಇದೆ. ಆದ್ರೆ ತ್ಯಾಗಂ ಸರ್ ಹೇಳಿದಾಗೆ ನಾನು ಮೋನಕ್ಕನವರಲ್ಲಿ ಹೇಳ್ತಾ ಇದೆ, ಶಿಕ್ಷಕರಂತ ಹೇಳಿದ್ರೆ ನಮ್ಗೆಲ್ಲರೂ ಕೂಡ ಬಂದ್ರು. ಆದ್ರೆ ನಾನು ಹೆಚ್ಚಿನ ಕಡೆಗಳಲ್ಲಿ ಹೋದಾಗ ನೋಡಿದ್ದು PT ಮಾಸ್ಟರ್ಗಳನ್ನು ಮತ್ತು PT ಟೀಚರ್ಗಳನ್ನು ಮಾತ್ರ. ಹಾಗಾದ್ರೆ ಉಳಿದ ಶಿಕ್ಷಕರು ಎಲ್ಲಿ? ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಕೆಲವರೆಲ್ಲ ಬಂದು ಬಹಳ ಪ್ರಶ್ನೆ ಮಾಡಿದ್ರು. ನಾವು ಕೂಡ ವಾರ್ಯರಾಗಿದ್ದೆವು, ನಮ್ಗೆ ಅದು ಕೊಡ್ಬೇಕು, ಇದು ಕೊಡ್ಬೇಕು. ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಈ ಸಲ ನಾವೊಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಹೇಳಿದ್ರು. ಆಗ ನಾನು ಹೇಳಿದೆ, ನೀವೆಲ್ಲ ಇಷ್ಟು ಕೇಳುವಾಗ ಪಾಪ ನಮ್ಮ PT ಮಾಸ್ಟರ್ಗಳು, ಟೀಚರ್ಗಳವರು ಏನು ಕೇಳ್ತಾ ಇಲ್ಲ, ಆದ್ರೆ ಕಣ್ಣಿಗೆ ಕಾಣುವ ಹಾಗೆ ಸೇವೆಯನ್ನ ಆ ಒಂದು ವಾರಿಯರ್ ಆಗಿ ಕೊಟ್ಟಿದ್ದಾರೆ. ಅವ್ರು ಹೇಳಿದಾಗೆ 24x7 ಆಗಿ ನಾನು ನೆನಪಿರುವಾಗೆ ತಲ್ಪಾಡಿ ಟೋಲ್ ಗೇಟ್ ಅಲ್ಲಿ SSLC ಎಕ್ಸಾಮ್ನ ಟೈಮಲ್ಲಿ ನನಗೆ ಸ್ವಲ್ಪ ಒಬ್ಸರ್ವೇಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಗೊತ್ತಿಲ್ಲ, ಅದು ಚಿಕ್ಕಂದಿನಿಂದ ಬೆಳೆದು ಬಂದಿರುವಂಥದ್ದು. ಆಗ ನಾನು ನೋಡಿದೆ ಅಲ್ಲಿ ಹೈಯೆಸ್ಟ್ ನೋಡಿರುವಂಥದ್ದು ನಮ್ಮ ಪ್ರಯೋರನ್ನ, ನಮ್ಮ ಸರ್ ಇದ್ದಾರೆ, ಬಹಳಷ್ಟು PT ಸರ್ಗಳೆಲ್ಲ ಕಾಣ್ತಾ ಇದ್ದಾರೆ, ಒಂದು 4-5 ಏನೋ ಶಿಕ್ಷಕರಿದ್ದಾರೆ. ಅದೇನಿದ್ರು ಕೂಡ ಯಾವಾಗ ಒಬ್ಬ ಕ್ರೀಡಾ ಶಿಕ್ಷಕ ನಿಸ್ವಾರ್ಥ ಮನೋಭಾವನೆಯಿಂದ ಸೇವೆಯನ್ನ ಕೊಡ್ತಾನ, ಖಂಡಿತ ಒಂದಲ್ಲ ಒಂದು ದಿನ ಅವರನ್ನ ಜಿಲ್ಲೆ, ರಾಜ್ಯ, ರಾಷ್ಟ್ರ ಗುರುತಿಸುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿ 2 ಮುತ್ತಿನಂತ ಮುತ್ತುಗಳು ನಮ್ಮ ವೇದಿಕೆಯಲ್ಲಿ ಇದೆ. ಬರುವ ವರ್ಷ ನಿಮ್ಮಲ್ಲಿ ಯಾರಾದ್ರೂ ಈ ವೇದಿಕೆಗೆ ಬಂದು ಮತ್ತೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯುವಂತ ಸೌಭಾಗ್ಯ ಬರ್ಬೋದು. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ಮಾತಿನಂತೆ ನಮಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸ್ನೇಹಿತರೆ, ಇಂಥ ಕಾರ್ಯಾಗಾರಗಳು ನಾನು ಕೂಡ 2 ದಿವಸದ ನನ್ನ ಪ್ರಶಿಕ್ಷಣದಿಂದ ನಾನು ಮೇಡಮ್ ಹತ್ರ ಮತ್ತೆ ಹೇಳ್ತಾ ಇದ್ದೆ, ನನಗೆ ಏನೋ ಶಾಲೆಗೆ ಹೋಗುವ ಅನುಭವ, ಬಹಳಷ್ಟು ಕಾರಣವನ್ನ ನಾನು ಬರೆದು ಬರಬೇಕು. ನನ್ನ ಮತ್ತೆ 2 ಕ್ಲಾಸನ್ನ ನಾನು ಪಡಿತಾ ಇದ್ದೇನೆ ಈ ವಯಸ್ಸಲ್ಲಿ ಕೂಡ ವಿದ್ಯಾರ್ಥಿಯಾಗಿ. ನಮಗೆ ಪ್ರಶಿಕ್ಷಣ ಕೊಡುವಂತ ಸಂದರ್ಭದಲ್ಲಿ ಯಾಕೆ ನಮಗಿಂತ ಕಾರ್ಯಾಗಾರಗಳು ಬೇಕು ಅಂತೇಳಿ, ಇವತ್ತು ಬಹಳ ಸಿಂಪಲ್ ಒಂದು ಎಕ್ಸಾಮ್ ಹೇಳ್ಬೇಕಿದ್ರೆ ನಮ್ಮ ಕೈಯಲ್ಲಿರುವಂತ ಮೊಬೈಲ್, ಕೆಲವರಲ್ಲಿ 5,000 10,000 ಇದ್ರೆ, ಕೆಲವರಲ್ಲಿ 60,000. ಈಗ ಚೆಕ್ ಮಾಡಿದ್ರೆ ಅಲ್ಲಿ ಹಿಂದೆ ಕೂತಿರುವಂತ ನನ್ನ ಆತ್ಮೀಯ ಸಹೋದರರಿದ್ದಾರೆ, ಎಲ್ಲರ ಮೊಬೈಲ್ ರೇಟ್ ಚೆಕ್ ಮಾಡಿ ಅಂತ ಹೇಳಿದ್ರೆ ಸುಮಾರು 2 ಲಕ್ಷದವರೆಗೆ ಕೂಡ ಮೊಬೈಲ್ ಇರುವಂತ ಪರಿಸ್ಥಿತಿ ಇವತ್ತು ನಮ್ಮ ಕೈಯಲ್ಲಿದೆ. ಹೌದಾ ಅಲ್ವಾ? ಅದು ಗಿಫ್ಟ್ ಆಗಿರ್ಬೋದು, ನಮ್ಮ ಟೇಸ್ಟ್ ಆಗಿರ್ಬೋದು, ಏನಾಗಿರ್ಬೋದು. ಮೊಬೈಲ್ ಎಷ್ಟೇ ಆಗಿರ್ಲಿ ದಿನವಿಡೀ ಯೂಸ್ ಮಾಡುವಂಥದ್ದು. ಈಗ ಕೆಲವರು ಅನ್ನಿಸ್ಬೋದು, ಬೇರೆ ಏಪಪ್ಪ ಪಾತೇರ್ನ ಉಂತಾವೇರ ಅಂತೇಳಿ. ನೀವು ಎಷ್ಟೇ ರೇಟಿನ ಮೊಬೈಲ್ ತಗೊಳ್ಳಿ, ಎಷ್ಟೇ ಕಡಿಮೆ ಮೊಬೈಲ್ ತಗೊಳ್ಳಿ, ಆದ್ರೆ ರಾತ್ರಿ ಹೊತ್ತಾಗುವಾಗ ಅದನ್ನ ಚಾರ್ಜ್ ಮಾಡದಿದ್ರೆ ನೆಕ್ಸ್ಟ್ ಡೇ ನಿಮ್ಮ 2 ಲಕ್ಷದ ಮೊಬೈಲಿಗೂ ಬೆಲೆ ಇಲ್ಲ, 50,000ದ ಮೊಬೈಲಿಗೂ ಬೆಲೆ ಇಲ್ಲ. ಒಂದು ದಿನ ಚಾರ್ಜ್ ಮಾಡದೆ ಎಲ್ಲಿಯಾದ್ರೂ ಮಧ್ಯದಲ್ಲಿ ಕೈ ಕೊಟ್ರೆ ಎಂಚಿ ಸಾವು ಮಾರಾಯ, ಇನ್ನು ಇಡೀ ದಿನ ಅಪ್ಸೆಟ್. ಮಕ್ಕಳನ್ನು ಕೂಡ ಕಳ್ಕೊಂಡ್ರೆ ಇವತ್ತು ಚಿಂತೆ ಆಗ್ಲಿಕ್ಕೆ ಇಲ್ಲ, ಮೊಬೈಲ್ ಅಷ್ಟೇ ಅಡಿಕ್ಟ್ ಆಗಿದೆ. ಅಂತ ಸಂದರ್ಭದಲ್ಲಿ ಈ ಮೊಬೈಲ್ ಅನ್ನ ಹೇಗೆ ದಿನಂಪ್ರತಿ ರೀಚಾರ್ಜ್ ಮಾಡ್ತೇವ, ಇಂಥ ಕಾರ್ಯಾಗಾರಗಳು ನಮ್ಮ ಮನಸ್ಸಲ್ಲಿರುವಂತ ಕೆಲವು ತರ್ಕಗಳನ್ನ ಅಥವಾ ನಮಗಿರುವಂತ ಒಂದಷ್ಟು ವಿಮರ್ಶೆಗಳನ್ನ ಅಥವಾ ನಮ್ಮಲ್ಲಿರುವಂತ ಜಡತ್ವವನ್ನ ದೂರ ಮಾಡ್ಲಿಕ್ಕೆ ಇರುವಂತ ಕಾರ್ಯಾಗಾರಗಳಂತ ಹೇಳ್ತಾ ಅತ್ಯುತ್ತಮವಾದಂತ ಕಾರ್ಯಾಗಾರ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಶಿಕ್ಷಕರಿಗೆ ಬಹಳಷ್ಟು ಸವಾಲಿದೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ. ಅದನ್ನೆಲ್ಲ ಬದಿಗಿಟ್ಟು ತಮ್ಮೆಲ್ಲರನ್ನ ಒಂದೇ ಸೂರಿನಡಿ, ತುಳುವಲ್ಲಿ ಒಂದು ಗಾದೆ ಇದೆ, ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲು ಅದು ಗೊಬ್ಬುನ ಜಾಲು ಪಣ್ಣಂದಾಂಡ ಅವು ಇಂಚಿನ ಒಂಜಿ ಜಾಲ್ ಅಂತೇಳಿ.
ಎಲ್ಲರನ್ನ ಮತ್ತೊಮ್ಮೆ ಪರಿಚಯ ಮಾಡಿಕೊಂಡು ಎಲ್ಲರೂ ಒಟ್ಟು ಸೇರಿಕೊಂಡು ಮುಂದಿನ ಯೋಜನೆಗಳ ಮೂಲಕ ನಾನು ಪ್ರತಿ ಸಲ ಹೇಳುವುದು ಇನೋವೇಟಿವ್ ಆದಂಥ ಐಡಿಯಾಸ್ಗಳನ್ನು ಮಾಡಿ ನಿಮ್ಮ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ನಿಮಗೆ ಈಗ ಮಕ್ಕಳು ಬರದಿರ್ಬೋದು, ಮೋನಕ್ಕ ಹೇಳಿದಾಗೆ ಆಟದ ಮೈದಾನಗಳಲ್ಲೇ ನೀವು ಸಾಮಾಜಿಕ ಅಂತರ ಮತ್ತು ಕೋವಿಡ್ನ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಮಾಡಿಕೊಂಡು ಮತ್ತಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹೊಸ ಬೆಳಕಿನ ಹೊಂಗಿರಣವಾಗಿ ಅವರ ಬದುಕಲ್ಲಿ ಶಾಶ್ವತವಾದಂಥ ಒಂದು ಪ್ರೇರಣೆ ಕೊಡುವಂಥ ಶಿಕ್ಷಕರು ನೀವಾಗಿ ಖಂಡಿತವಾಗಿಯೂ ನಿಮ್ಮ ಜೊತೆ ಅಧಿಕಾರ ಇರಲಿ ಇಲ್ಲದಿರಲಿ ಮೋನಕ್ಕ ಅವರೇ ನಮ್ಮ ಸರ್ಕಾರ ಯಾವಾಗಲೂ ಇದ್ದೇ ಇರ್ತದೆ ಎಂಬ ಸೂಚನೆಯನ್ನು ಕೊಡುತ್ತಾ ಮುಂದಿನ ದಿನಗಳಲ್ಲಿ ನಾವಿರ್ತೇವೆ ಗೊತ್ತಿಲ್ಲ. ನಾನು ಮೋನಕ್ಕ ಇರುವಂಥದ್ದು ಇನ್ನೊಂದು 6 ತಿಂಗಳಲ್ಲಿ ನಾವು ಹೋಗ್ತೇವೆ, ಮತ್ತೆ ಯಾರು ಬರ್ತಾರೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನನ್ನ ವೃತ್ತಿ ಜೀವನವನ್ನು ಕೂಡ ನಾನು ಶುರು ಮಾಡಿದ್ದು ಒಬ್ಬ ಶಿಕ್ಷಕಿಯಾಗಿ ಸಾಮಾಜಿಕ ಕಾರ್ಯಕರ್ತೆಯಾಗಿ ಸ್ವಲ್ಪ ತಿಂಗಳುಗಳ ಮತ್ತೆ ನನ್ನ ಕ್ಷೇತ್ರ ಬದಲಾವಣೆ ಆಯಿತು. ಅಂಥ ಸಂದರ್ಭದಲ್ಲಿ ಬಹಳ ಅತ್ಯುತ್ತಮವಾದ ಕಾರ್ಯದಲ್ಲಿ ನನ್ನನ್ನು ಕರೆಸಿ ಪ್ರೀತಿಯಿಂದ ಒಂದು ಮನೆ ಮಗಳಂತೆ ನನ್ನನ್ನು ಕೂಡ ಜೊತೆ ಸೇರಿಸಿದರೆ ನಿಮ್ಮೆಲ್ಲ ಸೇವಾ ಕೈಂಕರ್ಯಗಳು ಸಮಾಜಕ್ಕೆ ಸದೃಢವಾಗಲಿ ಶುಭವಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ವಂದಿಸ್ತಾ ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಲಕ್ಷ್ಮಿ ಮೇಡಮ್ ಅವರಿಗೆ ವಂದನೆಗಳು. ಮುಂದೆ ನಮ್ಮ ವೇದಿಕೆಯಲ್ಲಿ ಸನ್ಮಾನ್ಯ ಶ್ರೀ ಪ್ರದೀಪ್ ಡಿಸೋಜ್ ಅವರಿದ್ದಾರೆ. ದೈಹಿಕ ಶಿಕ್ಷಣ ಮಿತ್ರರಿಗೆ ಬಹಳ ಹತ್ತಿರವಾಗಿರುವವರು. ಅವರು ರಾಜ್ಯ ಮಟ್ಟದ ವಾಲಿಬಾಲ್ ತೀರ್ಪುಗಾರರು, ವಾಲಿಬಾಲ್ ಆಟಗಾರರು, ಕರಾವಳಿ ಪ್ರಾಧಿಕಾರದಲ್ಲಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವವರು, ಜೊತೆಗೆ ಇವತ್ತು ಉಪನಿರ್ದೇಶಕರು, ಯುವಜನ ಕ್ರೀಡಾ ಇಲಾಖೆ ಮಂಗಳೂರು ಇದರ ಉಪನಿರ್ದೇಶಕರು. ಮಾತು ಕಡಿಮೆ ಆದರೂ ದುಡಿಮೆಯಲ್ಲಿ ಬಹಳಷ್ಟು ದೊಡ್ಡವರು, ಮನಸ್ಸು ದೊಡ್ಡವರು. ಸರ್, ತಾವು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಮಾತನಾಡಬೇಕು ಅಂತೇಳಿ ಪ್ರೀತಿಯ ಕೋರಿಕೆ. ಬದಲಾವಣೆಯನ್ನು ಮಾಡಿಕೊಂಡಿದ್ದೇವೆ. ಕೊರೋನಾ ವಾರಿಯರ್ಸ್ಗಳಾಗಿ ಸೇವೆ ನಡೆದವರನ್ನ ಈ ಸಂದರ್ಭದಲ್ಲಿ ಗೌರವಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಒಂದೇ ವಾಕ್ಯ ಹೇಳ್ತೀನಿ ನಾನು. ಅವಕಾಶ ಎಂದರೆ ಕಾರ್ಯ ಸಾಧನೆಗೆ ಒದಗಿ ಬರುವ ವಾತಾವರಣ. ಅದರಲ್ಲಿ ದೊಡ್ಡದು ಚಿಕ್ಕದು ಎಂದು ವ್ಯತ್ಯಾಸಗಳಿಲ್ಲ. ನಿರಾಶಾವಾದಿಗೆ ಅವಕಾಶಗಳೆಲ್ಲವೂ ಕಷ್ಟ, ಆಶಾವಾದಿಗೆ ಕಷ್ಟಗಳೆಲ್ಲವೂ ಅವಕಾಶ. ಇವತ್ತು ಕೊರೋನಾ ವಾರಿಯರ್ಸ್ಗಳು ಅವಕಾಶವನ್ನು ಬಳಸಿಕೊಂಡವರು ಆಶಾವಾದಿಗಳು. ತಮ್ಮನ್ನು ಈ ಸಂದರ್ಭದಲ್ಲಿ ಗೌರವಿಸೋದಕ್ಕೆ ಇಷ್ಟಪಡ್ತಾ ಇದ್ವಿ. ಶ್ರೀಯುತ ಪ್ರತಿಮ್ ಸರ್ ಅವರ ಹೆಸರುಗಳನ್ನು ಓದಿ ಹೇಳಬೇಕು. ವೇದಿಕೆಯಲ್ಲಿರುವ ಗಣ್ಯರು ಅವರನ್ನು ಗೌರವಿಸಬೇಕು ಅಂತೇಳಿ ಪ್ರೀತಿಯ ಕೋರಿಕೆ. ಆತ್ಮೀಯ ಎಲ್ಲ ವೇದಿಕೆಯಲ್ಲಿರುವಂಥ ಸಹೃದಯ ಬಂಧುಗಳೇ, ಹಾಗೆ ನನ್ನೆಲ್ಲ ಸಮಿತ್ರರೇ, ಈಗಾಗಲೇ ದೈಹಿಕ ಶಿಕ್ಷಣ ಶಿಕ್ಷಕರು ಅಂತ ಹೇಳಿದ್ರೆ ಎಲ್ಲದಕ್ಕೂ ಸಿದ್ಧ ಎಂಬುದು ಮಿಲಿಟರಿ ಅವರೆಲ್ಲ ಹೇಗೆ ಸೇವೆ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ವಾರಿಯರ್ಸ್ ಟೈಮರಾಗಿ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಸಹಾಯ ಮಾಡಿದಿರಿ, ಕೆಲಸ ಮಾಡಿದ್ರಿ. ತಲಪಾಡಿ ಗೇಟಲ್ಲಿ ವಿಮಾನ ನಿಲ್ದಾಣದಲ್ಲಿ, ಹಾಗೆ ಹೋಟೆಲ್ನಲ್ಲಿ ನೋಡಲ್ಗಳಾಗಿ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ, ಗಂಜಿ ಕೇಂದ್ರಗಳಲ್ಲಿ ಇವರನ್ನು ಸನ್ಮಾನ ಮಾಡೋದು. ಇವರಿಗೆಲ್ಲರಿಗೆ ನೋಡಲಾಗಿ ವಿಷ್ಣು ನಾರಾಯಣ್ ಹೆಬ್ಬಾರ್ ತಾವು ದಯಮಾಡಿ ಬರಬೇಕು. ನಮ್ಮ ವಿಷ್ಣು ಹೆಬ್ಬಾರ್ ಅವರು ನಮ್ಮನ್ನೆಲ್ಲ ಸೇರಿಸಿಕೊಂಡಿದ್ದಾರೆ. ಅವರಿಗೆ ಶಾಲು ಹಾಕಿ ಪ್ರದೀಪ್ ಡಿಸೋಜ್ ಅವರು ಶಾಲು ಹಾಕಬೇಕಾಗಿ ಕೇಳಿಕೊಳ್ತೀವಿ. ಹಾಗೆ ಲಿಲ್ಲಿ ಪಾಯ್ಸ್ ಮೇಡಮ್, ಲ್ಯಾನ್ಸಿ ಸಿಕ್ವೆರಾ, ರೊನಾಲ್ಡ್ ಪೌಲ್, ಪ್ರಮೋದ್ ಡಿಕೋನ, ಪ್ರಮೋದ್ ಕುಮಾರ್ ರೈ, ಪ್ರವೀಣ್ ಲೋಬೋ, ಪ್ರಮೋದ್ ದಿನೇಶ್ ಫ್ಲಾಕ್ವಿನ್, ಮೋಹನ್ ಕೆ, ಗಣೇಶ್ ಪಿ ಕುಲಾಲ್, ಪ್ರೀತಮ್, ಶ್ರೀಮತಿ ಭವ್ಯ, ದರ್ಶನ್ ನಾಯಕ್, ಶೇಖರ್ ಕಡ್ತಲ್, ವಿನ್ಸೆಂಟ್ ಸಿಕ್ವೇರಾ, ನಂದೀಪ್, ಅರುಣ್ ಪ್ರಸಾದ್ ರೈ, ಸುದೀಪ್,
ಗಣೇಶ್ ಲಮಾಣಿ, ರಾಜೀವ್ ನಾಯ್ಕ್, ಟೈಟಸ್ ಡಿಸೋಜಾ, ರಾಧಾಕೃಷ್ಣ ರೈ, ವೀರೇಶ್, ಕಾರ್ತಿಕ್, ಜಯಪ್ರಕಾಶ್, ಜಯಶ್ರೀ, ಇವರೆಲ್ಲ ವಾರಿಯರ್ಸ್ ಆಗಿ ಮೊನ್ನೆ ಕರ್ತವ್ಯವನ್ನು ಮಾಡಿದ್ದಾರೆ. ಸರ್ ಯಾರಾದ್ರು ಇವರು ಜಯಪ್ರಕಾಶ್, ಇನ್ನು ಯಾರಾದ್ರು ಸರ್ ಯಾರ ಹೆಸರು ಬಿಟ್ಟು ಹೋಗಿರೋದೇ ಬಿಡಿ. ಈ ತ್ಯಾಗಮ್ಮ ಅವರು ಎಲ್ಲ ರೀತಿಯಲ್ಲಿ ನಮ್ಮ ಈ ಸ್ಕೌಟ್ ಅಂಡ್ ಗೈಡ್ಸ್ ಇರ್ಬೋದು, ದೈಹಿಕ ಶಿಕ್ಷಕರಾಗಿರ್ಬೋದು, ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಮಾಡಿದವರು ತ್ಯಾಗಮ್ಮ ಸರ್ ಅವರು. ಅವರಿಗೆ ಸಹ ಈ ಸಂದರ್ಭದಲ್ಲಿ ಬಂಧುಗಳೇ, ನಮ್ಮ ಪ್ರತಿಮ್ ಸರ್ ಅವರು ನಿಮಗೆ ಗೊತ್ತಿರ್ಬೋದು, ಬಹಳ ಕಳೆದ 6 ತಿಂಗಳಿಂದ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಅದೆಲ್ಲ ಹೇಳಲಿಕ್ಕೆ ಹೋದ ಸಮಯ ಇಲ್ಲ. ಇವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಚಪ್ಪಾಳೆಯೊಂದಿಗೆ ಸಲ್ಲಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಅವರಿಗೆ ಕೂಡ ನಮ್ಮ ಪ್ರದೀಪ್ ಡಿಸೋಜಾ ಅವರು ಶಾಲು ಹೊಸಿ ಅವರಿಗೆ ಒಂದು ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ಪ್ರದೀಪ್ ಡಿಸೋಜಾ ಅವರು. ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ ಇದರ ವತಿಯಿಂದ ಹಮ್ಮಿಕೊಳ್ಳಲಾದ ಕಾರ್ಯಾಗಾರ ಮತ್ತು ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಈಗಾಗಲೇ ನಿರ್ಗಮಿಸಿದ್ದಾರೆ ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನ್ಸರ್ ಅವರೇ, ಶಿಕ್ಷಣ ಆರೋಗ್ಯ ಸಹಾಯ ಅಧ್ಯಕ್ಷರಾದ ಧನಲಕ್ಷ್ಮಿ ಗಟ್ಟೆಯವರೇ, ನಮ್ಮ BO ಮೇಡಮ್ ರಾಜಲಕ್ಷ್ಮಿ ಮೇಡಮ್ ಅವರೇ, ಅದೇ ರೀತಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಅವರೇ, ವಿಷ್ಣು ಅಬ್ಬರ್ ಸರ್ ಅವರೇ, ಮತ್ತು ಇವತ್ತು ಸನ್ಮಾನಿತರಾದ ನಮ್ಮ ಶೇಖರ್ ಕಡ್ತಲ ಮತ್ತು ಜಯಶ್ರೀ ಮೇಡಮ್ ಅವರೇ, ಅದೇ ರೀತಿ ಕೊರೋನಾ ವಾರಿಯರ್ಸ್ ಆಗಿ ಬೇರೆ ಬೇರೆ ಕೆಲಸ ಮಾಡಿದ ಆತ್ಮೀಯ ಶಿಕ್ಷಕ ಬಂಧುಗಳೇ, ಈ ಥರ ಎಲ್ಲ ಶಿಕ್ಷಕ ಬಂಧುಗಳೇ, ಕ್ರೀಡಾ ಇಲಾಖೆಗೆ ಮತ್ತು ಒಂದು ದೈಹಿಕ ಶಿಕ್ಷಕರಿಗೆ ಒಂದು ರೀತಿ ನಿಕಟವಾದ ಸಂಬಂಧ ಉಂಟು. ಈ ವರ್ಷವೇ ನಾನು ಒಂದು ತುಂಬ ಗ್ಯಾಪಲ್ಲಿ ಕೆಲವು ಶಿಕ್ಷಕರನ್ನು ದೈಹಿಕ ಇವತ್ತೇ ನೋಡಿದ್ರು. ಯಾಕೆಂದರೆ ವರ್ಷ ಪ್ರತಿ ನಮ್ಮಲ್ಲಿ ಕ್ರೀಡಾಕೂಟಗಳು ಸಾಧಾರಣ ಆಗೋಷ್ಠಿಯಿಂದ ನಿರಂತರ ನಡೀತದೆ ಮಂಗಳೂರು ಸ್ಟೇಡಿಯಂಲ್ಲಿ, ಮತ್ತು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೂಡ ನಮ್ಮನ್ನು ಸಹ ವಿಶೇಷವಾಗಿ ಆಹ್ವಾನಿಸ್ತಾರೆ. ಈ ಸಲ ಯಾವುದೇ ಕ್ರೀಡೆಗಳಿಲ್ಲ, ಕೋವಿಡ್ ಬಂದ ಕಾರಣ ಕ್ರೀಡೆಗಳಿಲ್ಲ, ಕ್ರೀಡಾಪಟುಗಳು ಬರುವುದಿಲ್ಲ, ದೈಹಿಕ ಶಿಕ್ಷಕರು ನಮಗೆ ಸಿಗುವುದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಿನ್ನೆ ತ್ಯಾಗಮ್ಮ ಮಾಸ್ಟರ್ ನೀವು ಬರಬೇಕು ಸರ್, ಭಾರಿ ಖುಷಿ ಆಯ್ತು ನನಗೆ. ಯಾಕೆಂದರೆ ನಾವು ಸಹ ಒಂದು ಕ್ರೀಡಾಪಟು ಆಗಿದ್ದೆ, ಒಂದು ದೈಹಿಕ ಶಿಕ್ಷಣ ಆಗಲು ಮನಸ್ಸಿತ್ತು ನನಗೆ. ನಾನು ಮತ್ತೆ ಬೇರೆ ಕಡೆ ಡೈವರ್ಟ್ ಆಗಿ ನಮ್ಮ ಸ್ಟಟಿಸ್ಟಿಕ್ಸ್ MS ಎಲ್ಲ ಮಾಡಿ ನಾವು ಬೇರೆ ಕಡೆ ಹೋದೆ. ಆದರೆ ಒಂದು ಕ್ರೀಡೆ ಮೇಲೆ ಒಂದು ಪ್ರೀತಿ ಇಟ್ಟುಕೊಂಡು ನಾನು ವಾಲಿಬಾಲ್ ನ್ಯಾಷನಲ್ ರೆಫ್ರಿ ಮಾಡಿದೆ, ಫುಟ್ಬಾಲ್ ಸ್ಟೇಟ್ ರೆಫ್ರಿ ಮಾಡಿದೆ. ಬೇರೆ ಬೇರೆ ಒಂದು ಆಸೆ ನನಗೆ ಒಂದು ರೀತಿ ಕಲಿಬೇಕಂತ ಕ್ರೀಡೆಯಲ್ಲಿ. ನಮ್ಮದು ಶಿಕ್ಷಣ ಒಂದು ಮುಗಿದಿದೆ, ಶಿಕ್ಷಣ ಕಲಿಲಿ ತುಂಬ ಉಂಟು, ಆದರೆ ಕ್ರೀಡೆ ಮೇಲೆ ಬಹಳಷ್ಟು ಪ್ರೀತಿ ಇತ್ತು. ಯಾಕೆಂದರೆ ಕ್ರೀಡೆ ನಮಗೆ ನಿಜವಾಗಿ ಬೇಕೇ ಬೇಕು. ನಮಗೆ ಒಂದು ಏಕಾಗ್ರತೆ ಒಂದು ಸಬ್ಜೆಕ್ಟಲ್ಲಿ ಬರಬೇಕಾದ್ರೆ ನಮ್ಮದು ದೈಹಿಕವಾಗಿ ನಾವು ಶಿಕ್ಷಣ ಎಲ್ಲ ಕಲಿತ್ರೆ ನಾವು ಆಟೋಮೆಟಿಕಲಿ ನಮ್ಗೆ ಕಲೀಲಿಕ್ಕೆ ಒಂದು ರೀತಿಯ ಒಂದು ಹುಮ್ಮಸ್ಸು ಬರ್ತದೆ. ಆ ರೀತಿ ನಾವು ದೈನಂದಿನ ನಾನು ಹಿಂದಿನಿಂದ ಡೇ 1 ನಾನು 15 ವರ್ಷ LOCS ಕಲ್ತಿದ್ದೇನೆ. ಆಗ ನಮಗೆ ನಾವು ದೊಡ್ಡ ಪ್ಲೇಯರ್ ಅಲ್ಲ, ಯಾಕಂದ್ರೆ ನಮಗೆ ದೊಡ್ಡ ದೊಡ್ಡ ಪ್ಲೇಯರ್ಗಳಿದ್ದು. ನಾವಾಗ ಎನಿಸೋದು ನಾನು ಕೂಡ ಒಂದು ಬೇರೆ ಸಣ್ಣ ಶಾಲೆಯಲ್ಲಿ ಇದ್ದಿದ್ರೆ ನಾನು ಕೂಡ ರಾಜ್ಯ ಮಟ್ಟ ಒಂದು ಅವಕಾಶ ನಮಗೆ ಸಿಗ್ತಿತ್ತು. ನಮ್ಮಲ್ಲಿ LOCS ಅಲ್ಲಿ
ನಮಗಿಂತ ತುಂಬ ಮಂದಿ ಒಳ್ಳೆ ಒಳ್ಳೆ ಆಟಗಾರ ಇದ್ದಾರೆ. ನಾವು ಆ ಲಿಸ್ಟಲ್ಲೇ ಬರುವುದಿಲ್ಲ. ಆದ್ರೆ ಸಹ ನಾವು ನಿರಂತರವಾಗಿ ಒಂದು ವಾಲಿಬಾಲ್ ಎಲ್ಲ ಆಡ್ತಿದ್ದೇವೆ, ಫುಟ್ಬಾಲ್ ಎಲ್ಲ ಆಡ್ತಿದ್ದೇವೆ. ಯಾಕೆಂದ್ರೆ ಈ ದೈಹಿಕ ಶಿಕ್ಷಕರು ನಿಮ್ಮ ಸೇವೆ ಆಗಲಿ, ನಿಮ್ಮ ಈ ರೀತಿ ಒಂದು ನಿಜವಾಗಿ ನಾನು ನೋಡಿದೆ. ಕೆಲವು ಸಲ ನಾನು ಲಿಲ್ಲಿ ಮೇಡಮ್ದು ಕೆಲವೆಲ್ಲ ಸ್ಟೇಟಸ್ ನೋಡುವಾಗ ಲ್ಯಾನ್ಸ್ ಇದೆಲ್ಲ ಏರ್ಪೋರ್ಟಲ್ಲಿ ರಾತ್ರಿದ್ದು ಫೋಟೋ ಎಲ್ಲ ಹಾಕ್ತಾರೆ. ಆ ರಾತ್ರಿ ಫ್ಲೈಟ್ ಬರುವಾಗ ಸಹ ದುಡಿತಾರೆ ಅಂತ ಹೇಳುವ ನಿಜವಾಗಿ ಮೆಚ್ಚುವಂಥದ್ದು ವಿಷಯ. ಅದಲ್ಲದೆ ತಲಪಾಡಿ ಚೆಕ್ ಪೋಸ್ಟ್ ಅಲ್ಲಿ ಗಣೇಶ್ ಸಿಕ್ಕಿದ್ರು ಒಂದ್ಸಲ, ಅವರು ಮಾತಾಡೋಗಿದೆ. ನಾವು ತಿಳ್ಕೊಂಡು ನಮ್ಗೆ ಅಧಿಕಾರಿಗಳಿಗೆ ಮಾತ್ರ ಈ ಡ್ಯೂಟಿ ಆಗುದು ನೋಡುವಾಗ ಈ ಸಲ ದೈಹಿಕ ಶಿಕ್ಷಕರಿಗೆ ತುಂಬಾ ಮಂದಿಗೆ ಡ್ಯೂಟಿ ಹಾಕಿದ್ದಾರೆ. ನಿಜ ತುಂಬಾ ನೀವು ಈ ಕೊರೋನಾ ಟೈಮಲ್ಲಿ ಕೆಲಸ ಎಲ್ಲ ಮಾಡಿದಿರಿ, ನಿಮ್ಮ ಉತ್ತಮ ಸೇವೆ ನಿಜವಾಗಿ ಮೆಚ್ಚುವಂಥದ್ದೇ. ಮತ್ತೆ ನಮಗೆ ಒಂದು ಕ್ರೀಡಾ ಇಲಾಖೆ ಯಾವ ಕೂಡ ಸಹಕಾರ ಕೊಡುವವರು ನಮ್ದು ಸಣ್ಣ ಇಲಾಖೆ, ಕ್ರೀಡಾ ಇಲಾಖೆ. ನಾನು ಮತ್ತೊಂದು ರೆಗ್ಯುಲರ್ ಪೋಸ್ಟ್ ಅಲ್ಲಿ ಇರುದು, ಉಳಿದೆಲ್ಲ ಹೊರಗುತ್ತಿಗೆಯಲ್ಲಿ ಇರುವುದು ಅಲ್ಲಿ. ಆದ ಕಾರಣ ನಮಗೆ ಈ ದೈಹಿಕ ಶಿಕ್ಷಕರು ಬೇಕೇ ಬೇಕು. ನಮ್ದು ಯಾವುದೇ ಕ್ರೀಡಾಕೂಟ ಮಾಡಬೇಕಾದ್ರೆ ಕೂಡ ನೀವು ಒಳ್ಳೆ ನಮಗೆ ಸಹಾಯ ನೀಡಿದ್ದೀರಿ. ನಿಮ್ಮ ಸೇವೆ ಇನ್ನೂ ಸಹ ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಸಿಗಲಿ. ನಿಮ್ಮಿಂದ ಈ ನಮ್ಮ ಮಕ್ಕಳು ಕೂಡ ಉತ್ತಮ ರೀತಿಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗಲಿ. ಅದೇ ರೀತಿ ಇವತ್ತಿಬ್ಬರು ನಮ್ಮ ದೈಹಿಕ ಶಿಕ್ಷಕರು ಶೇಖರ್ ಗಡ್ತ ನಿಮಗೆ ನಿರಂತರ ಪರಿಚಯ ಇದ್ದವರು, ಸ್ಟೇಡಿಯಂ ಬರ್ತಾ ಇದ್ರು. ಜಯಶ್ರೀ ಮೇಡಮ್ ಸ್ವಲ್ಪ ಕಡಿಮೆ, ಅದು ಕೇಳಿದ್ದೇನೆ. ಅವರದ್ದು ಬಹುಮುಖ ಪ್ರತಿಭೆ ನೋಡುವಾಗ ಅವರು ಖಾಲಿ ನಮ್ಗೆ ಈಗ ಪ್ರಾರ್ಥನೆಯಲ್ಲಿ ಆಡುವಾಗಲೇ ನಮಗೆ ಇದು ಮಾಡಿಸಿಕೊಟ್ರು. ಮತ್ತೆ ಕ್ರೀಡೆ ಆಗಲಿ, ಯೋಗಾಸನ, ಬೇರೆ ಬೇರೆ ವಲಯದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ನಿಮ್ಗೆ ಇಬ್ಬರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮೇಡಮ್. ಅದೇ ರೀತಿ ಕೊರೋನಾ ದುಡಿದ ಎಲ್ಲ ಶಿಕ್ಷಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೊಂದು ನನಗೆ ಕ್ರೀಡಾ ಇಲ್ಲ ಉಪನಿರ್ದೇಶಕರ ಅವಕಾಶ ಕೊಟ್ಟಕ್ಕೆ ದೈಹಿಕ ತ್ಯಾಗ ಮಾಸ್ಟರ್ ಬಗ್ಗೆ ಹೇಳಬೇಕು. ಯಾಕೆಂದ್ರೆ ಅವರು ಒಂದು ಕೆಲಸ ಕೊಟ್ಟರೆ ಒಂದು ಸಿಸ್ಟಮೆಟಿಕಲ್ಲಿ ಮಾಡಿ ಮುಗಿಸ್ತಾರೆ. ಈಗ ಹಿಂದೆ ಹಬ್ಬಕ್ಕೋತ್ಸವ ಬೇರೆ ಬೇರೆ ರೀತಿ ನಡೀತಾ ಇತ್ತು. ಜಿಲ್ಲಾಧಿಕಾರಿ ಏನು ಮಾಡಿದ್ದಾರೆ ಅಂದ್ರೆ ಅದು ಈ ಬೇರೆ ಬೇರೆ ರೀತಿ ನಡೀಬಾರದು, ಒಂದು ಇಲಾಖಾ ಅಧಿಕಾರಿಗೆ ಕೊಟ್ಟು ನಡೆಸಬೇಕಂತ ಒಂದು ಬಂತು. ಆಗ ಕ್ರೀಡಾ ಸಮಿತಿ ಬರುವಾಗ ಕ್ರೀಡಾ ಇಲಾಖೆ ಉಪನಿರ್ದೇಶಕ ಜವಾಬ್ದಾರಿ ಕೊಟ್ಟು ಕ್ರೀಡೆದೆಲ್ಲ ಮಾಡಬೇಕು. ನಾವು ಅಲ್ಲಿ ಉಳ್ಳಾಲ ಸೈಡ್ ಹೋಗಿ ಮಾಡೋದು ಹೇಗೆ ಅಂತ ಆಲೋಚನೆ ಮಾಡುವಾಗ ನಮಗೆ ತ್ಯಾಗ ಮಾಸ್ಟರ್ ಬಂದರು. ಎಲ್ಲವನ್ನು ಕೂಡ ಒಂದು ಸ್ಟಾರ್ಟ್ ಆಗಿ ಸಮಿತಿ ಮೀಟಿಂಗ್ ಆಗಲಿ, ಲಾಸ್ಟ್ಗೆ ಬಿಲ್ DC ಆಫೀಸಿಗೆ ಕೊಡುವುದನ್ನಾಗ ಎಲ್ಲ ಕೆಲಸಗಳು ಅವರೇ ಮಾಡ್ತಾರೆ. ಅಂದರೆ ನಮ್ಮೊಂದು ನೇತೃತ್ವದಲ್ಲಿ ಸಿಸ್ಟಮೆಟಿಕ್ ಮಾಡಿ ನಮಗೆ ಕೊಡ್ತಾರೆ. ಅಷ್ಟು ಅವರಲ್ಲಿ ಒಂದು ರೀತಿಯ ಟ್ಯಾಲೆಂಟ್ ಉಂಟಾಗುತ್ತೆ ಅವರಲ್ಲಿ ಅಂತ ನಿಮ್ಮೆಲ್ಲರಲ್ಲಿ ಉಂಟು ಕೂಡ. ನಮಗೆ ಒಂದು ಹಬ್ಬಕ್ಕೋಸ್ಕರ ಕೆಲವು ಉತ್ಸವಗಳಲ್ಲಿ ಬೇರೆ ಬೇರೆ ಕರಾಳ ಉತ್ಸವಗಳು ಬೇರೆ ಬೇರೆ ನಮ್ಮ ಕ್ರೀಡಾ ಇವರು ದೈಹಿಕ ಶಿಕ್ಷಕರು ಸಪೋರ್ಟ್ ಮಾಡಿದ್ದೀರಿ. ತಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ತಮಗೆಲ್ಲರೂ ದೇವರು ಒಳ್ಳೆ ಮಾಡಲಿ. ಥ್ಯಾಂಕ್ ಯು. ನೋಡಿ, ಅವರು ಎಲ್ಲರ ನೆನಪು ಅವರಲ್ಲಿದೆ, ಎಲ್ಲರನ್ನ ಸ್ಮರಿಸ್ಕೊಂಡಿದ್ದಾರೆ. ಪ್ರದೀಪ್ ಸರ್, ತಮಗೆ ವಂದನೆಗಳು. ಶ್ರೀಯುತ ವಿಷ್ಣುನಾರಾಯಣ ಹೆಬ್ಬಾರ್ ತುಂಬಿದ ಕೊಡ, ಎಲ್ಲ ವಿಚಾರಗಳನ್ನು ಅರಿತವರು, ಬಹಳಷ್ಟು ಸಂಪನ್ಮೂಲಗಳನ್ನು ನಮ್ಮ ಮಧ್ಯೆ ಹಂಚಿಕೊಂಡವರು. ತಾವು 2 ಮಾತುಗಳನ್ನು ಮಾತನಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರೀತಿಯ ಕೋರಿಕೆ. ದೈಹಿಕ ಶಿಕ್ಷಣ ಕಾರ್ಯಾಗಾರ ಮತ್ತು ಅಭಿನಂದನಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಮಾನ್ಯ ಕ್ಷೇತ್ರ ಶಿಕ್ಷಣ ರಾಜಲಕ್ಷ್ಮಿ ಮೇಡಮ್ ಅವರೇ, ಹಾಗೂ ಕ್ರೀಡಾ ಇಲಾಖೆ ಉಪನಿರ್ದೇಶಕರ ಪ್ರದೀಪ್ ಅವರು ಸರ್ ಅವರೇ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಹಾಗೂ ನಮ್ಮೆಲ್ಲ ದೈಹಿಕ ಶಿಕ್ಷಣ ಸಹೋದ್ಯೋಗಿ ಮಿತ್ರರೇ, ಇವತ್ತು ಈ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಕಾರ್ಯ ಮಾಡುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅಭಿನಂದಿಸುವಂಥದ್ದು ಖುಷಿ ಸಂಗತಿ. ಅದು ನಮ್ಮ ಮಂಗಳೂರು ದಕ್ಷಿಣಕ್ಕೆ ಬಹಳ ಖುಷಿ ಕೊಡುವ ಸಂಗತಿ ಅಂದರೆ, ನಿರಂತರವಾಗಿ 3 ವರ್ಷಗಳ ಕಾಲ ನಮ್ಮ ಮಂಗಳೂರು ದಕ್ಷಿಣದ ದೈಹಿಕ ಶಿಕ್ಷಣ ಶಿಕ್ಷಕರು ಜಿಲ್ಲೆಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡಿತಾ ಇರುವಂಥದ್ದು. ಮೊದಲನೇ ಬಾರಿ ಲಿಲ್ಲಿ ಮೇಡಮ್ ಆದರು 2018-19 19 ತ್ಯಾಗಂ ಸರ್ ಅವರು, ಈ ವರ್ಷ ಇಬ್ಬರು. ಹೀಗೆ ನಮ್ಮ ಮಂಗಳೂರು ದಕ್ಷಿಣದಲ್ಲಿ ಈ ರೀತಿ 4 ದೈಹಿಕ ಶಿಕ್ಷಣ ಶಿಕ್ಷಕರು ಈ ಅಭಿನಂದನಾರ್ಹ ಕೆಲಸವನ್ನು ಮಾಡಿ ಗುರುತಿಸಲ್ಪಟ್ಟಿದ್ದಾರೆ. ಅದಕ್ಕೆ ಅವರೆಲ್ಲರಿಗೂ, ಹಾಗೂ ಈ ವರ್ಷ ಮಾಡಿದಂತಹ ಇಬ್ಬರಿಗೂ, ಶ್ರೀಯುತ ಶೇಖರ್ ಕಡ್ತಲ್ ಸರ್ ಅವರು ಹಾಗೂ ಶ್ರೀಮತಿ ಜಯಶ್ರೀ ಮೇಡಮ್ ಅವರಿಗೆ ನಮ್ಮ ದೈಹಿಕ ಶಿಕ್ಷಣ ಇಲಾಖೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಹಾಗೂ ಈ ಒಂದು ಕಾರ್ಯಾಗಾರವನ್ನು ಮಾಡುವ ಸಂದರ್ಭದಲ್ಲಿ ತಕ್ಷಣ ನಮ್ಮ ಮೇಡಮ್ ಅವರು ಅನುಮತಿ ಕೊಟ್ಟು ಮಾಡಿದ್ದಕ್ಕೆ ನೀವೆಲ್ಲರೂ ಬಂದರು. ಇವತ್ತು 9:30 ಬಂದರು, 9:45 ಸರಿಯಾಗಿ ಹತ್ತತ್ರ 75% ಎಲ್ಲರೂ ಇದ್ದರು. ಅದು ಬಹಳ ಖುಷಿ ಕೊಡುವಂಥದ್ದು. ಅಂದರೆ ಯಾವುದೇ ಒಂದು ಕಾರ್ಯಾಗಾರ ಮಾಡಿದ ಸಂದರ್ಭದಲ್ಲಿ ರೆಸ್ಪಾನ್ಸ್ ಆಗಿ ನೀವು ಬಂದು ಅದನ್ನು ತಿಳ್ಕೊಂಡು ಈ ಕಾರ್ಯನ ಮಾಡುವಂಥದ್ದು ಇದೆ, ಅದನ್ನು ಕೂಡ ಮಾಡೋಣ. ಮಂಗಳೂರು ದಕ್ಷಿಣದಲ್ಲಿ ನೀವು ಕೊಡುವಂತಹ ಸಪೋರ್ಟ್ ಇದೆಯಲ್ಲ, ಅದು ಮತ್ತು ನೀವು ಮಾಡುವಂಥ ಕೆಲಸ ಬಹಳ ಅಭಿನಂದನೀಯ. ಅದು ಈ ಬರುವಂತಹ ಡಿಸೆಂಬರ್ 14ರಿಂದ 19 ಮಾಡುವಂಥ ಕೆಲಸ ಇನ್ನು
ನಮ್ಮ ಅನ್ವಯವನ್ನು ಮಾಡುವಂಥದ್ದು ಮಾಡಿ, ಹಾಗೂ ಈ ಒಂದು ಚಟುವಟಿಕೆಯನ್ನು ಹೇಗೆ ಅಭಿನಂದನಾ ಕೆಲಸವನ್ನು ಮಾಡಿದ್ರು ಅದೇ ರೀತಿ ನಿಮ್ಮಲ್ಲೂ ಕೂಡ ಇದೆ, ಆ ರೀತಿಯಲ್ಲಿ ಮುಂದುವರಿಸಿ ಅಂತ ಹೇಳ್ತಾ ಅವಕಾಶಕ್ಕೆ ಹೊಂದಿಸ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದೆ ಇವತ್ತು ಸನ್ಮಾನಿತರಾದಂತಹ ಅಭಿನಂದನೆ ಸ್ವೀಕರಿಸಿದ ಶ್ರೀಯುತ ಶೇಖರ್ ಕರ್ತಲ ಸರ್ ತಮ್ಮ ಅನಿಸಿಕೆಗಳನ್ನು ನಮ್ಮ ಮುಂದೆ ಇಡಬೇಕು ಅಂತೇಳಿ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೀನಿ. ವೇದಿಕೆಯ ಮೇಲೆ ಅಲಂಕೃತರಾಗಿರುವಂತಹ ಗೌರವಾನ್ವಿತ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ, ನಮ್ಮನ್ನೆಲ್ಲ ರಾಜರಂತೆ ನೋಡಿಕೊಂಡಿರುವಂತಹ ರಾಜಲಕ್ಷ್ಮಿ ಮೇಡಮ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು, ಕ್ರೀಡಾ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದರ ಮುಖಾಂತರ ಈ ಜಿಲ್ಲೆಯಲ್ಲಿ ಕ್ರೀಡೆಯ ಬೆಳವಣಿಗೆಗೆ ಮತ್ತು ಕ್ರೀಡೆಯ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವುದರ ಮುಖಾಂತರ ಜಿಲ್ಲೆಯಲ್ಲಿ ಕ್ರೀಡಾ ಕ್ಷೇತ್ರದ ವೈಭವವನ್ನು ಪಸರಿಸಲಿಕ್ಕೆ ಕಾರಣಕರ್ತರಾಗಿರುವಂತಹ ಜಿಲ್ಲಾ ಕ್ರೀಡಾ ಉಪಾಧೀಕ್ಷಕರೇ, ನಮ್ಮ ಕ್ಷೇತ್ರದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳೇ, ಸಂಘದ ಅಧ್ಯಕ್ಷರು, ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂಥ ತ್ಯಾಗರಾಮ್ ಸರ್ ಅವರೇ, ಲ್ಯಾನ್ಸಿ ಸರ್ ಅವರೇ, ಈ ಸಂಸ್ಥೆಯ ಮುಖ್ಯಸ್ಥರು ಹೇಗಿರ್ಬೇಕಂತ ಹೇಳಿದ್ರೆ ಒಂದು ಶಾಲೆಯನ್ನ ಒಂದು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತೇಳಿ ಇಲ್ಲಿ ಬರುವಾಗಲೇ ನಮ್ಮ ತುಂಬ ಖುಷಿ ಆಯ್ತು ಸಿಸ್ಟರ್. ಒಂದು ಶಾಲೆ ಹೇಗಿರ್ಬೇಕಂತ ಹೇಳಿದ್ರೆ ಮಾದರಿಯಾಗಿ ತೋರಿಸಿದ್ದೀರಿ, ನಮಗೆಲ್ಲರಿಗೂ ತುಂಬ ಖುಷಿಯನ್ನು ನೀಡಿದೆ. ಅಂದು ಅಷ್ಟು ವ್ಯವಸ್ಥಿತವಾದಂತಹ ಸ್ವಚ್ಛಂದವಾದ ಪರಿಸರ, ಎಲ್ಲಿಯೂ ಕೂಡ ಬೆರಳು ಹಾಕಿ ತೆಗಿಲಿಕ್ಕೆ ಧೂಳು ಸಿಗ್ಲಿಕ್ಕಿಲ್ಲ, ಅಷ್ಟು ಸ್ವಚ್ಛಂದ ಪರಿಸರವನ್ನು ಇಟ್ಟುಕೊಂಡು ಒಂದು ಶಾಲೆ ಹೇಗಿರ್ಬೇಕಂತೇಳಿ ಮಾದರಿಗೆ ಮಾಡಿಕೊಟ್ಟಂತಹ ಸಿಸ್ಟರ್ ಅವರಿದ್ದಾರೆ. ನಮ್ಮ ಆತ್ಮೀಯರು, ನನ್ನ ನೆರೆಯ ಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕರು, ನನ್ನ ಮಾರ್ಗದರ್ಶಕರು ಆಗಿರುವಂತಹ ಡೊನಾಲ್ಡ್ ಸರ್ ಅವರಿದ್ದಾರೆ. ಹಾಗೂ ವೇದಿಕೆಯ ನಮ್ಮೊಂದಿಗೆ ಸನ್ಮಾನಿತರಾಗಿರುವಂತಹ ಜಯಶ್ರೀ ಮೇಡಮ್, ಹಾಗೂ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ ನನ್ನ ಎಲ್ಲ ಬಂಧುಗಳಿಗೆ ವಂದಿಸಿಕೊಂಡು, ಏನಾದರೂ ಮಾಡುತ್ತಿರು ತಮ್ಮ ಸುಮ್ಮನಿರಬೇಡ, ಏನಾದರೂ ಮಾಡುತ್ತಿರು ತಮ್ಮ ಸುಮ್ಮನಿರಬೇಡ, ಸುಮ್ಮನಿದ್ದರೆ ನೋಡು ಪ್ರಾರಂಭವಾಗುವುದು ನಿನ್ನ ಮನಸ್ಸಿನೊಳಗೆ ಇಲ್ಲ ಸಲ್ಲದ ವಿಚಾರಗಳ ನಡುವೆ ಕಾದಾಟ ಅಂತ ಹೇಳಿದಾಗೆ ಏನಾದರೂ ನಾವು ಮಾಡ್ತಾ ಇರಬೇಕು. ಕೆಲವರು ಹೇಳ್ತಾರೆ ಮಾಡುವುದು ಏನಂತ ಹೇಳಿದ್ರೆ ನಮ್ಮ ಮುಂದಿನ ಮಕ್ಕಳಿಗೋಸ್ಕರ ಸಂಪತ್ತನ್ನ ಕೂಡಿಟ್ಕೋಬೇಕು, ನಮ್ದು ಮುಗಿಯುತ್ತಿನ ಜೀವನ ಅಂತೇಳಿ. ನಮ್ದು ಜೀವನ ಮುಗಿಯಲಿಲ್ಲ, ನಮ್ಮ ಜೀವನವನ್ನು ನಾವು ಎಂಜಾಯ್ ಮಾಡಬೇಕು. ಹೇಗೆ ಎಂಜಾಯ್ ಮಾಡಬೇಕಂದ್ರೆ ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಕೆಲಸ ಮಾಡಬೇಕು. ನಾವು ಬದುಕಿದ ಸಮಯವನ್ನ ನಾವು ಸಮಾಜಕ್ಕೋಸ್ಕರ ನಾವು ಮಾಡುವಂತಹ ಕೆಲಸದಲ್ಲಿ ತೊಡಗಿಸಿಕೊಂಡಾಗ ಅದೊಂದು ರೀತಿಯ ಖುಷಿ ಸಿಗ್ತದೆ. ಆ ಖುಷಿಯನ್ನ ಪಡ್ಕೊಂಡು ಬೇರೆ ಬೇರೆ ಕ್ಷೇತ್ರಗಳಿವೆ, ನಮಗೆ ಬೇಕಾದಷ್ಟು ಕ್ಷೇತ್ರಗಳಿವೆ. ಕೃಷಿ ಕ್ಷೇತ್ರ ಇರಬಹುದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರಬಹುದು, ಧಾರ್ಮಿಕ ಕ್ಷೇತ್ರವಾಗಿರಬೇಕು, ಸಾಂಸ್ಕೃತಿಕ ರಂಗ ಇರಬಹುದು, ಬೇರೆ ಬೇರೆ ಕ್ಷೇತ್ರಗಳಿವೆ. ಅದೆಲ್ಲ ನಮಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದರಲ್ಲಿ ತೊಡಗಿಸಿಕೊಂಡಾಗ ಒಂದು ನೆಮ್ಮದಿ ಸಿಗ್ತದೆ, ಒಂದು ಸಂತೋಷ ಸಿಗ್ತದೆ. ಆ ಸಂತೋಷಕ್ಕೆ ಸರ್ಕಾರ ಆಗಲಿ ಸಂಘ ಸಂಸ್ಥೆಗಳಾಗಲಿ ಗುರುತಿಸಿ ಬೆನ್ನು ತಟ್ಟಿದಾಗ ನಮಗೆ ಮತ್ತಷ್ಟು ಕೆಲಸ ಮಾಡಿ ಸ್ಫೂರ್ತಿ ಸಿಗ್ತದೆ. ಈ ನಿಟ್ಟಿನಲ್ಲಿ ನಾವು ಏನು ಮಾಡಿದ್ದೇವೆ ಏನು ಗೊತ್ತಿಲ್ಲ, ಆದರೆ ಶಿಕ್ಷಣ ಇಲಾಖೆ ಇವತ್ತು ಮಾಡಿದಂಥ ಸೇವೆಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಉಡುಪಿ, ನನ್ನ ಹುಟ್ಟೂರು, ನನ್ನ ಉಡುಪಿ ಜಿಲ್ಲೆ, ಅಲ್ಲಿಯ ಕ್ರಿಯಾಶೀಲ ವಿಧಾನಸಭಾ ಸದಸ್ಯರಾಗಿರುವಂತಹ ಸುನಿಲ್ ಕುಮಾರ್ ಅವರು ಕರೆದು, ನೀವು ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದೀರಿ, ಇಡೀ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದೀರಿ, ನಿಮಗೆ ಈ ವರ್ಷ ನಾವು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸುತ್ತೇವೆ ಅಂತ ಹೇಳಿದರು. ಯಾರು ಕೂಡ ಪ್ರಶಸ್ತಿ ಕೊಡ್ತೇವೆ ಅಂತ ಹೇಳಿದಾಗ ನಾವು ತಿರಸ್ಕಾರ ಮಾಡಲಿಕ್ಕೆ ಆಗೋದಿಲ್ಲ, ಅದೊಂದು ಅಗೌರವ ಅಂತ ಆಗ್ತದೆ. ಈ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ ಹಾಗೆ ಅನೇಕ ಸಂಘ ಸಂಸ್ಥೆಗಳು ಗುರುತಿಸಿವೆ. ಚೆನ್ನೈಯಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದಲ್ಲಿ ಭಾಗವಹಿಸಿದಾಗ ಅಲ್ಲಿಯ ಚೆನ್ನೈಯವರು ಯೋಗ ಕಲಾಭಾರತಿ ಪುರಸ್ಕಾರ ನೀಡಿ ಗೌರವಿಸಿದರು. ಯೋಗ ಕ್ಷೇತ್ರದಲ್ಲಿ ನಾವು ಮಕ್ಕಳನ್ನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತೇವೆ. ಅದರಲ್ಲಿ ಮೈಸೂರಿನವರು ವಿವೇಕಾನಂದ ಯೋಗ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಿದರು. ಹೀಗೆ ಅನೇಕ ಹಲವು ಪ್ರಶಸ್ತಿಗಳು ನಮಗೆ ಏನಾಗ್ತವೆ ಅಂತ ಹೇಳಿದ್ರೆ ಮತ್ತಷ್ಟು ಹುರುಪನ್ನು ನೀಡ್ತೇವೆ. ಬಂಧುಗಳೇ, ನಾವು ಹೇಗಿರಬೇಕು ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ದೇವಸ್ಥಾನದಲ್ಲಿ ಒಬ್ಬ ಶಿವ ಅಂತ ಇದ್ದ. ಶಿವ, ಅವನಿಗೆ ಏನು ಕೆಲಸ ಇಲ್ಲ, ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ.
ಆ ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ಲಿಕ್ಕೆ ಅಂತ ಸೇರ್ಕೊಂಡ. ಅಲ್ಲಿಯ ಆಡಳಿತ ಮಂಡಳಿಯವರು ಅವನಿಗೆ ಗಂಟೆ ಬಾರಿಸ್ಲಿಕ್ಕೆ ಕೊಟ್ಟರು. ಅವನು ಗಂಟೆ ಬಾರಿಸೋದು, ನೆಲ ಒರೆಸೋದು ಅದನ್ನ ಕೆಲಸ ಮಾಡ್ತಾ ಇದ್ದ. ಆ ದೇವಸ್ಥಾನ ಅಭಿವೃದ್ಧಿ ಆಯಿತು, ತುಂಬಾ ಅಭಿವೃದ್ಧಿ ಆಗ್ತಾ ಇತ್ತು. ಹೀಗೆ ಇರುವಾಗ ಜನ ಜಾಸ್ತಿ ಬರ್ತಾ ಇದ್ರು. ಆ ದೇವಸ್ಥಾನದ ಬಗ್ಗೆ ಇತಿಹಾಸನ ಹೇಳಬೇಕು, ಕನ್ನಡದಲ್ಲಿ ಹೇಳಬೇಕು, ಹಾಗೆ ವಿದೇಶದ ಬಂದವರಿಗೆ ವಿದೇಶಿಯವರಿಗೆ ಇಂಗ್ಲಿಷ್ನಲ್ಲಿ ಹೇಳಬೇಕು. ಹಾಗೆ ಒಂದು ಸುತ್ತಲೇ ಹೊರಡಿಸಿದರು ದೇವಸ್ಥಾನದವರು, ಆಡಳಿತ ಮಂಡಳಿಯವರು. ಇಲ್ಲಿ ನೀವು ಕನ್ನಡದಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ, ವಿದೇಶಿಯಿಂದ ಬಂದವರಿಗೆ ಇಂಗ್ಲಿಷ್ನಲ್ಲಿ ಕೂಡ ನೀವು ಹೇಳಬೇಕಾಗ್ತದೆ ಅಂತೇಳಿ. ಹಾಗೆ ಈ ಶಿವನಿಗೆ ಕೂಡ ಹೇಳಿದರು, ನೋಡು ನೀನು ಗಂಟೆ ಬಾರಿಸ್ತಿದ್ಯಾ, ಇಲ್ಲಿಯ ಇತಿಹಾಸನ ಹೇಳಬೇಕಾಗ್ತದೆ, ನೀನು ಇಂಗ್ಲಿಷ್ನಲ್ಲಿ ಹೇಳಬೇಕಾಗ್ತದೆ, ಆದ್ರಿಂದ ನಿನಗೆ 1 ತಿಂಗಳ ಅವಕಾಶ ಕೊಡ್ತೇವೆ, ನೀನು ಇಂಗ್ಲಿಷ್ನಲ್ಲಿ ಇಲ್ಲೇ ಇತಿಹಾಸನ ಹೇಳಲಿಕ್ಕೆ ಕಲಿಬೇಕು ಅಂತೇಳಿ. ಅವನಿಗೆ ಸ್ವಲ್ಪ ಗಡಿಬಿಡಿ ಆಯಿತು, ಏನು ಮಾಡೋದು ಅಂತೇಳಿ. ಆದ್ರೂ ಪ್ರಯತ್ನ ಮಾಡಿದೆ ಅಂತ ಪ್ರಯತ್ನ ಮಾಡಿ ಪ್ರಾರಂಭ ಮಾಡಿದ. 1 ತಿಂಗಳಾಯಿತು, 2 ತಿಂಗಳಾಯಿತು, ಅವನಿಂದ ಇಂಗ್ಲಿಷ್ನಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂಗ್ಲಿಷ್ನಲ್ಲಿ ಸಾಧ್ಯ ಆಗದಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಡಳಿತ ಮಂಡಳಿಯವರು ಅಲ್ಲಿಂದ ಕೆಲಸದಿಂದ ತೆಗಿತಾರೆ. ಅದೇ ರೀತಿ ಆ ಶಿವನನ್ನ ಆ ದೇವಸ್ಥಾನದ ಕೆಲಸದಿಂದ ತೆಗೆದು ಬಿಟ್ರು. ಅವನಿಗೆ ಕೆಲಸ ಹೋಯ್ತು ಅಂತ ಹೇಳಿ ಅವನು ಮತ್ತೆ ಏನು ಮಾಡ್ಲಿಕ್ಕೆ ಆಗ್ತದೆ, ಏನು ಮಾಡುವಾಗಿಲ್ಲ. ಅವನು ದೇವಸ್ಥಾನ ಬಿಟ್ಟು ಹೊರಗೆ ಬಂದ, ಹೆಂಡತಿ ಮಕ್ಕಳನ್ನು ಕೂಡಿಕೊಂಡು ಹೋಗ್ತಾ ಇರುವಾಗ ಅವನಿಗೆ ತುಂಬಾ ಬಾಯಾರಿಕೆ ಆಯಿತು. ಒಂದು ಕಡೆ ಚಹಾ ಕುಡಿಬೇಕು, ತಿಂಡಿ ತಿನ್ನಬೇಕು ಅಂತ ಆಸೆ ಆಯ್ತು ಅವನಿಗೆ. ಎಲ್ಲಿಯೂ ಕೂಡ ಹೋಟೆಲ್ ಸಿಗ್ಲಿಲ್ಲ. ಹೋಟೆಲ್ ಸಿಗದಿದ್ದಾಗ ಮತ್ತೆ ಹೋಗ್ತಾ ಇದ್ದಾನೆ. ತುಂಬಾ ಮನೆಗಳು ಸಿಗ್ತವೆ, ಹೋಟೆಲ್ ಇಲ್ಲ. ಅವನು ಆವಾಗ ಒಂದು ಯೋಚನೆ ಮಾಡಿದ, ಇಲ್ಲಿ ಏನಾದ್ರೂ ಒಂದು ಚಹಾ ಮಾಡುವಂತ ವ್ಯವಸ್ಥೆ ಮಾಡಿದ್ರೆ ತುಂಬಾ ಗಿರಾಕಿ ಬರಬಹುದು, ಒಂದು ಒಳ್ಳೆಯ ವ್ಯಾಪಾರ ಆಗ್ಬೋದು ಅಂತೇಳಿ ಯೋಚನೆ ಮಾಡ್ತಾನೆ. ಸ್ವಲ್ಪ ದಿನದಲ್ಲಿ ಒಂದು ಡಬ್ಬಿ ಇಟ್ಕೊಂಡು ಚಹಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಳ್ಳೆ ವ್ಯಾಪಾರ ಆಯ್ತು ಅವನಿಗೆ, ಚಹಾ ವ್ಯಾಪಾರ ಆಯ್ತು, ಒಳ್ಳೆ ವ್ಯಾಪಾರ ಆಯ್ತು, ಒಳ್ಳೆ ಹಣಕಾಸು ಆಯ್ತು. ಅಷ್ಟೊತ್ತಿಗೆ ಅವನ ಹೆಂಡತಿ ಆ ಗಂಡನೊಟ್ಟಿಗೆ ತಿಂಡಿ ಮಾಡುವಂತ ಕೆಲಸವನ್ನು ಪ್ರಾರಂಭ ಮಾಡಿದ್ಲು. ಚಹಾದೊಟ್ಟಿಗೆ ತಿಂಡಿ ವ್ಯಾಪಾರ ಒಳ್ಳೇದಾಯ್ತು. ಆ ಚಿಕ್ಕ ಡಬ್ಬಿ ಅಂಗಡಿ ಹೋಗಿ ಸ್ವಲ್ಪ ದೊಡ್ಡದು ಮಾಡಿದ, ವಿಸ್ತಾರ ಮಾಡಿದ, ಮತ್ತಷ್ಟು ಒಳ್ಳೆ ವ್ಯಾಪಾರ ಬಂತು. ಹಾಗೆ ವ್ಯಾಪಾರ ಅಭಿವೃದ್ಧಿ ಹೊಂದ್ತಾ ಇರು ಹಾಗೆ ಅವನಿಗೆ ಬೇರೆ ಕಡೆಯಿಂದ ಕರೆ ಬಂತು, ಇನ್ನ ಒಳ್ಳೆಯ ತಿಂಡಿ ಎಲ್ಲ ಒಳ್ಳೆ ರೀತಿ ಆಗ್ತಾ ಇದೆ, ನೀನೊಂದು ನಮ್ಮೂರಲ್ಲಿ ಒಂದು ಹೋಟೆಲ್ ಹಾಕ್ಬೋದಾ ಅಂತ ಕೇಳ್ತಾರೆ. ಆಯ್ತು ಅಂತ ಹೇಳಿ ಬೇರೆ ಕಡೆ ಎಕ್ಸ್ಟೆನ್ಷನ್ ಮಾಡ್ತಾನೆ ಹೋಟೆಲ್. 2-3 ಕಡೆ ಹೋಟೆಲ್ ಮಾಡ್ತಾನೆ. ಒಳ್ಳೆ ವ್ಯಾಪಾರ ನಡೀತಾ ಇತ್ತು. ವಿದೇಶಿಯರು ಬಂದು ಹೇಳ್ತಾರೆ, ನಮ್ಮಲ್ಲಿ ಕೂಡ ಒಂದು ಹೋಟೆಲ್ ಹಾಕ್ಬೋದಲ್ಲ ನಿಂದು ಅಂತೇಳಿ. ಯಾವತ್ತೂ ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿಯವರು ಹೋಟೆಲ್ನಲ್ಲಿ ಎತ್ತಿದ ಕೈ. ನಾವು ಎಲ್ಲಿ ಹೋದರೂ ಕೂಡ ಅವರ ಹೋಟೆಲ್ ಇರ್ತದೆ. ನಾವು ರಾಜ್ಯವ್ಯಾಪಿ ಯೋಗ ಶಿಬಿರವನ್ನು ಮಾಡ್ತೇವೆ, ಎಲ್ಲಿ ನಾವು ಲೆಕ್ಕ ಆಗೋದು, ಇಲ್ಲಿ ಎಲ್ಲ ಕನ್ನಡದ ಮಾತಾಡುವವರೇ ಇರೋದು ಅಂತೇಳಿ. ನಾವು ಗಲ್ಲಿಗೆ ಹೋದಾಗ ಅಲ್ಲಿ ತುಳು ಮಾತಾಡುವವರು ಇರ್ತಾರೆ. ನೀವು ಎಲ್ಲಿಯವರು ಅಂತ ಕೇಳಿದ ಕೂಡಲೇ ಉಡುಪಿಯವರು ಅಂತ ಹೇಳ್ತಾರೆ. ಅದು ಕೆಲವು ಮಾತಿದೆ. ಈ ದಕ್ಷಿಣ ಕನ್ನಡ ಮತ್ತು ಉಡುಪಿಯವರು ಅವಕಾಶ ಸಿಕ್ಕಿದ್ರೆ ಚಂದ್ರಲೋಕದಲ್ಲಿ ಕೂಡ ಹೋಟೆಲ್ ಮಾಡ್ತಾರೆ ಅಂತ ಹೇಳಿ. ಅಂತಹ ಪರಿಸ್ಥಿತಿ ಹೇಗೆ ಹೋಟೆಲ್ ಉದ್ಯಮದಲ್ಲಿ ಭಾರಿ ಪ್ರಸಿದ್ಧರು. ಹಾಗೆ ಇವ ಶಿವ ವಿದೇಶದಲ್ಲಿ ಹೋಗಿ ಹೋಟೆಲ್ ವ್ಯಾಪಾರ ಮಾಡ್ತಾನೆ. ತುಂಬಾ ಅಭಿವೃದ್ಧಿ ಆಗ್ತದೆ, ತುಂಬಾ ಪ್ರಸಿದ್ಧಿಯನ್ನು ಹೊಂದುತ್ತಾನೆ. ಆ ಲೆಕ್ಕಾಚಾರಕ್ಕೆ ಆಡಿಟಿಂಗ್ ಮಾಡ್ತಾರಲ್ವಾ, ಆಡಿಟಿಂಗಿಗೆ ಸಲ್ಲಿಕೆ ಮಾಡ್ತಾನೆ. ಆಡಿಟಿಂಗ್ ಆಗ್ತದೆ. ಆಡಿಟಿಂಗ್ ಆಗುವಾಗ ಅಲ್ಲಿ ಅಧಿಕಾರಿಗಳು ಪೇಪರ್ ತಗೊಂಡ್ಬಂದು ಇದಕ್ಕೊಂದು ಸಹಿ ಮಾಡಬೇಕು ಅಂತ ಹೇಳ್ತಾರೆ. ಸಹಿಯ ಇಂಕ್ ಪ್ಯಾಡ್ ತನ್ನಿ ಅಂತ ಹೇಳ್ತಾನೆ ಅವ ಶಿವ. ಇಂಕ್ ಪ್ಯಾಡ್ ತನ್ನಿ. ಇಂಕ್ ಪ್ಯಾಡ್ ಯಾಕೆ? ನೀವು ಇಷ್ಟೊಂದು ವ್ಯಾಪಾರ ಮಾಡ್ತೀರಿ, ಸಹಿ ಹಾಕ್ಲಿಕ್ಕೆ ಬರೋದಿಲ್ಲ ನಿಮಗೆ? ಇಲ್ಲ, ನನಗೆ ಸಹಿ ಹಾಕ್ಲಿಕ್ಕೆ ಬರೋದಿಲ್ಲ, ನಾನು ಹಾಕೋದು ಹೆಬ್ಬೆಟ್ ಅಂತೇಳಿ. ಹಾಗಾದ್ರೆ ಇಷ್ಟೊಂದು ವ್ಯಾಪಾರ ಮಾಡ್ಲಿಕ್ಕೆ ನಿಮ್ಗೆ ಹೇಗೆ ಸಾಧ್ಯ ಆಯ್ತು? ಅದನ್ನ ಹೇಗೆ ಮಾಡ್ತಾ ಇದ್ರಿ ನೀವು? ಹೆಬ್ಬೆಟ್ ಹಾಕುವವರಿಗೆ ಹೇಗೆ ಮಾಡಿದ್ರಿ ನೀವು? ನಾನು ಸೈನ್ ಹಾಕ್ಲಿಕ್ಕೆ ಗೊತ್ತಿದ್ರೆ ನಾನು ಇವತ್ತು ಕೂಡ ನಾನು ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ತಾ ಇದ್ದೆ, ಇಷ್ಟು ದೊಡ್ಡ ವ್ಯಾಪಾರ ಮಾಡ್ಲಿಕ್ಕೆ ನನ್ನಿಂದ ಆಗ್ತಾ ಇರಲಿಲ್ಲ ಅಂತೇಳಿ. ನಂಗೆ ಇಂಗ್ಲಿಷ್ ಬರ್ತಾ ಇದ್ರೆ, ಎಜುಕೇಶನ್ ಇದ್ರೆ ನಾನು ಇವತ್ತು ಕೂಡ ಗಂಟೆ ಬಾರಿಸಿ ವಿದೇಶಿಯರಿಗೆ ಅಲ್ಲಿ ಇತಿಹಾಸ ಬಗ್ಗೆ ಹೇಳ್ತಾ ಇದ್ದೆ, ನನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತೇಳಿ. ನಾನು ಇದೇನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ಕೇವಲ ಗಂಟೆ ಬಾರಿಸುವ ಕೆಲಸ ಮಾತ್ರ ಅಲ್ಲ, ಅವಕಾಶ ಸಿಕ್ಕಿದ ಕೂಡಲೇ ನಾವು ರೆಕ್ಕೆ ಪುಟ್ಟವನ್ನು ಕಟ್ಟಿಕೊಂಡು ಆಕಾಶಕ್ಕೆ ಹಾರುವ ಹಾಗೆ ಹಾರಲಿಕ್ಕೆ ಪ್ರಯತ್ನ ಮಾಡಬೇಕು. ಅವಕಾಶಗಳು ತುಂಬ ಇವೆ. ಅವಕಾಶವನ್ನು ಬಳಸಿಕೊಂಡು ನಾವು ನಮ್ಮ ಕೆಲಸ ಸಾಧನೆಗಳನ್ನು ವಿಸ್ತಾರ ಮಾಡಿಕೊಂಡು ಹೋದಾಗ ನಮಗೆ ಸಾಧ್ಯವಾಗ್ತದೆ. ನಾನೊಬ್ಬ ಸಿಪಿಎಡ್ ತರಬೇತಿಯನ್ನು ಹೊಂದಿಕೊಂಡಿದ್ದವ.
ಸಿಪೆಡ್ ತರಬೇತಿ ನಂತರ ನಾನು ಏನು ಮಾಡಿದೆ ಅಂದರೆ ಬಿಪೆಡ್ ಮಾಡಿದೆ. ಬಿಪೆಡ್ ಮಾಡಿದ ಕೂಡಲೇ ನನಗೆ ಏನೋ ಇನ್ನೂ ಎಜುಕೇಷನ್ ಮುಂದುವರಿಸಬೇಕಂತ ಆಸೆ ಆಯಿತು. ರಾಜ್ಯ ಶಾಸ್ತ್ರದಲ್ಲಿ MA ಮಾಡಿದೆ. MA ಮಾಡಿದ ಕೂಡಲೇ ನನಗೆ ಮತ್ತಷ್ಟು ಆಸೆ ಆಯಿತು, ಯೋಗದಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ಯೋಗದಲ್ಲಿ PG ಮಾಡಿದೆ, ಯೋಗ ಡಿಪ್ಲೊಮಾ ಮಾಡಿದೆ, ಯೋಗದಲ್ಲಿ MSc ಪದವಿ ಮಾಡಿದೆ. ಇದು ಯಾಕೆ ಅಂತ ಹೇಳಿದ್ರೆ ನಾನು ತೊಡಗಿಸಿಕೊಂಡಾಗ ನಮಗೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ನಾನು ರಾಜ್ಯ ತೀರ್ಪುಗಾರನಾದೆ, ರಾಷ್ಟ್ರಮಟ್ಟ ತೀರ್ಪುಗಾರನ ಪರೀಕ್ಷೆ ಪಾಸಾದೆ, ಇಂಟರ್ನ್ಯಾಷನಲ್ ಮಾಡಬೇಕಂತ ಆಸೆ ಇಂಟರ್ನ್ಯಾಷನಲ್ ಮಾಡಿದೆ. ಹೀಗೆ ನಮಗೆ ಆ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ನಾವು ಬೆಳೀತಾ ಹೋಗಿ ತೊಡಗಿಸಿಕೊಂಡಾಗ ನಮಗೆ ಸಮಾಜ ಗೌರವಿಸ್ತದೆ, ಗುರುತಿಸ್ತದೆ. ಈ ನಿಟ್ಟಿನಲ್ಲಿ ನಾವು ಯಾವತ್ತೂ ಕೂಡ ಕೀಳರಿಮೆ ಇಟ್ಟುಕೊಳ್ಳದೆ ನಾವು ನಮ್ಮ ಮನೆ ನಮ್ಮ ಶಾಲೆ ಅಂತ ನಾವು ಅಲ್ಲೇ ಕೆಲಸ ಮಾಡದೆ ನಾವು ಹೊರಗೆ ಬರಬೇಕು. ಹೊರಗೆ ಬಂದಾಗ ನಮಗೆ ಒಂದು ಒಳ್ಳೆಯ ಗೌರವ ಸಿಗ್ತದೆ, ನಮಗೆ ಅದು ಖುಷಿ ಸಿಗ್ತದೆ. ಅದರಲ್ಲಿ ಆ ಖುಷಿಯನ್ನು ಹಂಚಿಕೊಂಡಾಗ ನೆಮ್ಮದಿ ಸಿಗ್ತದೆ. ನಮ್ಮ ಈ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತೇಳಿ. ಈ ಜೀವನ ನಮಗೆ ಇಲ್ಲಿ ಮುಗಿಯಲಿಲ್ಲ, ಬಹಳಷ್ಟು ಅವಕಾಶಗಳಿವೆ, ಒಳ್ಳೆ ಪ್ರತಿಭೆಗಳಿದ್ದೀರಿ. ಅದರಿಂದ ಒಳ್ಳೆಯ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ನಾವು ಕೇವಲ ಮಕ್ಕಳಿಗೋಸ್ಕರ ಹಣವನ್ನು ಸಂಪಾದನೆ ಮಾಡದೆ ನಮ್ಮ ಜೀವನದಲ್ಲಿ ನಾವು ಎತ್ತಿದಾಗಿ ಆಗಬೇಕು. ಸಾಧನೆ ಯಾರಿಗೂ ಒಬ್ಬನ ಆಸ್ತಿ ಅಲ್ಲ, ಸಾಧನೆ ಪ್ರತಿಯೊಬ್ಬರ ಆಸ್ತಿ. ಅದನ್ನು ನಾವು ರೂಢಿಸಿಕೊಂಡು ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು ಅಥವಾ ನಮ್ಮ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಇರ್ಬೋದು, ಇದೆಲ್ಲ ಬಂದಿರುವಂಥದ್ದು ನಿಮ್ಮೆಲ್ಲರ ಶ್ರಮ. ನಮ್ಮ ಯೋಗ ಬಂಧುಗಳಿಗೆಲ್ಲರಿಗೂ ತುಂಬ ಖುಷಿಯಾಗಿದೆ. ನೀವು ಇವತ್ತಲ್ಲ ಹಿಂದೆ ಸಿಗಬೇಕಿತ್ತು ಅಂತೇಳಿ. ಹೌದು, ನಮ್ಮ ತ್ಯಾಗಾಂಶ ಸರ್ ಹೇಳಿದರು, ನಾನು ಈ ವರ್ಷ ಖಂಡಿತವಾಗಿ ನಾನು ಪ್ರತಿ ಸಲ ಹೇಳ್ತಾ ಇದ್ರು ನಮ್ಮ ಪ್ರಮೋದ್ ಸರ್ ಅವರೆಲ್ಲ, ನೀವು ಶಿಕ್ಷಕ ಪ್ರಶಸ್ತಿಗೆ ಅರ್ಜಿ ಹಾಕಬೇಕು ಅಂತೇಳಿ. ಇಲ್ಲ, ನಾನು ಹಾಕೋದಿಲ್ಲ. ನಮಗಿಂತ ತುಂಬ ಹಿರಿಯರಿದ್ದಾರೆ, ತುಂಬ ಸಾಧಕರಿದ್ದಾರೆ, ಅವರೆಲ್ಲ ಸಿಗಬೇಕು, ಮತ್ತು ನಾನು ಆಮೇಲೆ ಹಾಕಬೇಕು ಅಂತೇಳಿ. ತ್ಯಾಗಾಂಶ ಸರ್ ಒಂದು ದಿವಸ ಕಾಲ್ ಮಾಡಿದ್ರು, ಸರ್ ಈ ವರ್ಷ ಒಳ್ಳೆಯ ಅವಕಾಶ ಇದೆ, ನೀವು ಶಿಕ್ಷಕ ಪ್ರಶಸ್ತಿಗೆ ಆಕೆಗೆ ನೀವು ಅರ್ಜಿ ಹಾಕಬೇಕು ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಸರ್ ನಾನು ಹಾಕೋದೇ ಇಲ್ಲ ಅಂತೇಳಿ. ನಾನು ಪ್ರಮೋದ್ ಸರ್ಗೆ ಒಂದ್ಸಲ ಹೇಳಿದೆ, ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಸಿಗಬೇಕು, ಆಮೇಲೆ ನಾನು ಶಿಕ್ಷಕ ಪ್ರಶಸ್ತಿಗೆ ಹಾಕ್ತೇನೆ ಅಂತೇಳಿ. ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕು ಅಂತ ತುಂಬ ಆಸೆ ಇತ್ತು ನಂದು. ಯೋಗ ಅವರು ಹಾಕ್ಲಿಕ್ಕೆ ಹೇಳಿದ್ರು, ಹಾಕಿದೆ. ಅದು ಆಯ್ಕೆ ಸಮಿತಿಯವರು ನನ್ನನ್ನು ಬಿಡ್ಲಿಕ್ಕಾಗಲಿಲ್ಲ ಏನೋ, ಸಾಧನೆ ನೋಡ್ಕೊಂಡು ಬಿಡ್ಲಿಕ್ಕಾಗಲಿಲ್ಲ ಏನೋ. ಜಯಶ್ರೀ ಮೇಡಮ್ ಒಟ್ಟಿಗೆ ನಮ್ಮನ್ನು ಇಬ್ಬರನ್ನು ಕೂಡ ಗುರುತಿಸಿದ್ರು. ಅದೇ ರೀತಿ ಯೋಗ ಯಾರಾದ್ರು ಕೊಡುವಾಗ ನಾವು ಎರಡು ಕೈ ಚಾಚಿ ತಗೊಳ್ಬೇಕಂತ. ಹಾಗೆ ಕೆಲವು ಮಂದಿ ನಮ್ಮ ಆತ್ಮೀಯರು ಹೇಳಿದರು, ಏನು ಶೇಖರ್ಗೆ ಎರಡೆರಡು ಪ್ರಶಸ್ತಿ ಬಂತಲ್ಲ ಈ ಸಲ, ಅವ್ರಿಗೆ ಹುಚ್ಚ ಅವರಿಗೆ ಅಂತೇಳಿ. ನಾನು ಕೊರೋನಾ ವಾರಿಯರ್ಸ್ ಆಗಿ ರಾತ್ರಿ 3 ಗಂಟೆ 4 ಗಂಟೆವರೆಗೆ ದುಡಿಯುವಾಗ ಯಾರು ಹೇಳಿಲ್ಲ ನೀವು 4 ಗಂಟೆವರೆಗೆ ಯಾಕೆ ದುಡಿತೀರಾ ಅಂತ ಹೇಳಿ. ಆ ಕೊರೋನಾ ವಿದೇಶದಿಂದ ಬಂದವರೊಟ್ಟಿಗೆ ನಾವು ಬೆರೆಯುವಾಗ ಅವರ ಬ್ಯಾಗ್ ಇಟ್ಕೊಂಡು ಯಾರು ಹೇಳಿಲ್ಲ. ಕನಕಪುರ ತಾಲೂಕಿನಾದ್ಯಂತ ನಾವು 4-5 ಸಾವಿರ ಜನತೆಗೆ ಯೋಗ ತರಬೇತಿ ಕೊಡುವಾಗ ಯಾರು ಹೇಳಿಲ್ಲ. ಕಾರ್ಕಳ ತಾಲೂಕಿನಲ್ಲಿ ಕೊರೋನಾ ಟೈಮ್ ಅಲ್ಲಿ ಕೊರೋನಾ ನಮ್ಮ ಬಂಧುಗಳಿಗೆ ತರಬೇತಿಗಳು ಯಾರು ಹೇಳಿಲ್ಲ, ಹುಚ್ಚು ಅಂಥೇಳಿ. ಗುರುತಿಸಲ್ಪಟ್ಟಾಗ ಕಾಲು ಎಳೆಯುವವರು, ಮತ್ಸರ ಪಡುವವರು, ಸಿಗದೆ ಇರಬೇಕು ಎನ್ನುವಂತಹ ಮನಸ್ಸುಳ್ಳವರು, ಸಿಕ್ಕಿದಾಗ ಖುಷಿ ಪಡದೆ ಮುಖ ತಿರುಗಿಸಿಕೊಂಡು ಹೋಗುವವರು, ಇದೆಲ್ಲ ಸಮಾಜದಲ್ಲಿ ಇದೆ. ನಾನು PUC ಯಿಂದ ಈ ಸಂಘ ಸಂಸ್ಥೆಯಲ್ಲಿ ಬೆಳೆದವ. ಒಬ್ಬ ನಾಟಕ ಕಲಾವಿದನಾಗಿ ಕಬಡ್ಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕ್ರಾಸ್ ಕಂಟ್ರಿ ಓಡುವವ. ನಾನು 5 ರಿಂದ 15 ಕಿಲೋಮೀಟರ್ ಗುಡ್ಡಗಾಡು ಓಟ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೆ ಯೂನಿವರ್ಸಿಟಿಯಲ್ಲಿ, ಖೋಖೋ ಪ್ಲೇಯರ್. ಅಂದಿನಿಂದ ನಾನು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಬಂದಾಗ ನನಗೆ ಅನೇಕ ಟಿಪ್ಪಣಿಗಳು ಬರ್ತಾ ಇತ್ತು. ಕಾಲು ಎಳೆಯುವಂಥದ್ದು ಮುಂದೆ ಹೋದಾಗ ಗುರುತಿಸಲ್ಪಟ್ಟಾಗ ಕೆಲಸ ಮಾಡೋದು ಹೇಳೋದಿಲ್ಲ. ಹಾಗಾಗಿ ಇದೆಲ್ಲ ಇದ್ದದ್ದೇ. ಅವರೆಲ್ಲರನ್ನ ಗೌರವಿಸುತ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಅನೇಕ ಮಂದಿ ಕರೆ ಮಾಡುವ ಮುಖಾಂತರ ಅಥವಾ ಪೇಪರ್ ಮುಖಾಂತರ ಬೇಕಾದಷ್ಟು ನಮ್ಮ ಊರಿನಲ್ಲಿ ತುಂಬ ಸಂಭ್ರಮ ಪಟ್ಟರು. ಸಾಧಾರಣವಾಗಿ 10-15 ಕಡೆಯಲ್ಲಿ ಬ್ಯಾನರ್ ಹಾಕಿ ಪೇಪರಲ್ಲಿ ಹಾಕಿ ನನ್ನನ್ನು ಗುರುತಿಸಿ ಅಭಿನಂದಿಸಿದರು. ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಎಲ್ಲ ಬಂಧುಗಳಿಗೆ, ನಮ್ಮ ರಾಜಲಕ್ಷ್ಮಿ ಮೇಡಮ್ ಅವರು ನಾನು ಪ್ರಶಸ್ತಿಗೆ ಆಕೆಗೆ ಹಾಕುವಾಗಲೇ ಅವರು ಲಕ್ಷ್ಮಿಯಂತೆ, ಸಾಕ್ಷಾತ್ ಲಕ್ಷ್ಮಿಯಂತೆ ತಥಾಸ್ತು ಒಳ್ಳೆದಾಗಲಿ ನಿಮಗೆ ಅಂತ ಹೇಳಿ ಹರಸಿದ್ರಿಂದ ಇವತ್ತು ನನಗೆ 3 ಪ್ರಶಸ್ತಿಗಳು ಈ ವರ್ಷ ಬಂತು. ಸೆಪ್ಟೆಂಬರ್ 2ರಂದು ಎಕ್ಸಲೆನ್ಸ್ ಟೀಚರ್ಸ್ ಅವಾರ್ಡ್ ರೋಟರಿ ಅವರು ಕೊಟ್ಟು ಗೌರವಿಸಿದರು.
5 ತಾರೀಕಿಗೆ ಶಿಕ್ಷಕ ಪ್ರಶಸ್ತಿ ಬಂತು, ನವೆಂಬರ್ 1ಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಹೀಗೆ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಬಲದಿಂದ ಮತ್ತಷ್ಟು ಸಾಧನೆ ಮಾಡಲಿಕ್ಕೆ ಸ್ಫೂರ್ತಿಯಾಗಿದೆ. ನಿಮ್ಮ ಆಶೀರ್ವಾದ, ನಿಮ್ಮ ಒಳ್ಳೆತನ, ನಿಮ್ಮ ಸದಾಶಯ ಹೀಗೇ ಇರಲಿ ಎಂದು ಆಶಿಸಿಕೊಂಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮೆಲ್ಲ ಬಂಧುಗಳಿಗೆ ವಂದಿಸಿಕೊಂಡು, ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನ್ನನ್ನು ಅಭಿನಂದಿಸಿದ್ದೀರಿ. ನಿಮ್ಮೆಲ್ಲರಿಗೂ ತಲೆಬಾಗಿ ಶಿರಬಾಗಿ ವಂದಿಸುತ್ತಾ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಓರ್ವ ಪ್ರಶಸ್ತಿ ವಿಜೇತ ಶಿಕ್ಷಕ ಶ್ರೀಮತಿ ಜಯಶ್ರೀ ಅವರ ಅನಿಸಿಕೆಗಳು. ವೇದಿಕೆಯ ಮೇಲಿರುವಂತಹ ರಾಜ ಮಂಥನ ಮಾಡ್ತಾ ಎಲ್ಲರನ್ನು ಅವಲೋಕನ ಮಾಡುವಂತಹ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್, ಹಾಗೂ ಮುಂದೆ ಗುರಿ ಹಿಂದೆ ಗುರು ಇದ್ದ ಹಾಗೆ ಈ ವೇದಿಕೆಯಲ್ಲಿರುವಂಥ ನನಗೆ ಗುರುವಿಗೆ ಸಮಾನರು ಹಾಗೂ ಎಲ್ಲ ಹಂತಗಳಲ್ಲಿಯೂ ಮೇಲೆತ್ತುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ, ಇಲಾಖೆಯವರಿಗೆ, ಮುಂದೆ ಇರುವಂತಹ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ವಂದಿಸುತ್ತಾ, ಈ ಒಂದು ಪ್ರಶಸ್ತಿಗೆ ಕಾರಣೀಕರ್ತರಾದಂಥ ನನ್ನನ್ನು ಹಾಗೂ ಗುರುಗೆ ಸಮಾನರಾದಂಥ ಶ್ರೀಯುತ ಶೇಖರ ಕರ್ತಾಲ ಅವರಿಗೆ, ನಮ್ಮಿಬ್ಬರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕೈಗೊಂಡಂತಹ ಘನವೆತ್ತಂತಹ ನಮ್ಮ ಮಂಗಳೂರು ದಕ್ಷಿಣ ವಲಯದ ಅಧ್ಯಕ್ಷರೊಡಗೂಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಸಂಘಕ್ಕೆ ಹ್ಯಾಟ್ಸ್ ಆಫ್. ಯಾಕಂದರೆ ಅಧ್ಯಕ್ಷರು ಹಾಗೆಲ್ಲ ಪದಾಧಿಕಾರಿಗಳು ಬೆಳಿಗ್ಗೆಯಿಂದ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಪ್ರಥಮತವಾಗಿ ಈ ಸಂಘಕ್ಕೆ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಉತ್ತಮ ರೀತಿಯ ಕಾರ್ಯಕ್ರಮ. ಇನ್ನು 2 ಮಾತು ಸ್ವಲ್ಪ ನನ್ನ ಅನುಭವವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ದೈಹಿಕ ಶಿಕ್ಷಕಿಯಾಗಿ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿಂದ ಹೊರಗೆ ಬರ್ತಾ ಶ್ರೀಯುತ ಪುರುಷೋತ್ತಮ ನಮ್ಮ PD ಅವರೊಂದು ಮಾತು ಹೇಳಿದರು, ಏನಮ್ಮ MCOMಗೆ ಹೋಗ್ತೀಯಾ BPEDಗೆ ಹೋಗ್ತೀಯಾ ಅಂತ. ಯೂನಿವರ್ಸಿಟಿಯಲ್ಲಿ ಸೀಟ್ ಖಾಲಿ ಇದೆ. ಒಂದು ಯೋಚನೆ ಮಾಡಿದೆ, ದೈಹಿಕ ಶಿಕ್ಷಕಿಯಾಗಿ ನಾನು ಹಲವಾರು ಮಕ್ಕಳಲ್ಲಿ ನನ್ನಲ್ಲಿರುವ ಏನು ಪ್ರತಿಭೆ ಇದೆ ಅದನ್ನು ಹಂಚ್ಕೊಳ್ಬೋದು. ನಾನು MCOM ಮಾಡಿದರೆ ಐ ಕ್ಯಾನ್ ಬಿಕಮ್ ಓನ್ಲಿ ದ ಲೆಕ್ಚರರ್. ಅದರಲ್ಲಿ ನಾವು ಅದರಲ್ಲಿ ಪಳಗಿ ಇರಬೇಕು ಅಂತ ಇದನ್ನು ಆಯ್ಕೆ ಮಾಡಿದೆ. ಇವತ್ತು ನನ್ನನ್ನು ಆಸರೆಯಾಗಿ ನನ್ನ ಜೊತೆ ನನಗೆ ಹೆಗಲಾಗಿರುವವರು ನನ್ನ ಮಕ್ಕಳು ಅಂತ ಹೇಳಿದರೆ ನಮ್ಮ ಶಾಲೆಯ ಮಕ್ಕಳು. ನಾನು ಕಲಿತು 1.5 ವರ್ಷದಲ್ಲೇ ಶಾರದಾ ವಿದ್ಯಾಲಯದಲ್ಲಿ ಪರೀಕ್ಷೆ ಮುಗಿದ ಮರುದಿವಸವೇ ಅಪಾಯಿಂಟ್ ಆಯಿತು. ಆದ ನಂತರ 1.5 ವರ್ಷದಲ್ಲೇ ನನಗೆ ಸರ್ಕಾರಿ ನೌಕರ ಈ ಒಂದು ಕೆಲಸ ಸಿಕ್ತು ಮರವಂತೆಯಲ್ಲಿ. ನನ್ನನ್ನು ಹತ್ತಿರದಲ್ಲಿ ಹಾಗೂ ನನ್ನ ಬಗ್ಗೆ ತಿಳಿದುಕೊಂಡವರು ಶ್ರೀಯುತ ತ್ಯಾಗಂ ಸರ್. ಅಲ್ಲೊಂದು ಕ್ಯಾಂಪ್ ಆಗಿತ್ತು. ಆಗ ಅಲ್ಲಿಯ ಮಕ್ಕಳು ಅಲ್ಲಿ ಅವಭೃತರು ಅಂತ ಹೇಳಿ ಆ ದೇವಸ್ಥಾನದಲ್ಲಿ ಬಂದು ಅವರು ಒಂದು ಮಾತು ಹೇಳಿದರು. ಆ ದಿವಸದಿಂದ ತ್ಯಾಗಂ ಸರ್ ಅವರು ನನ್ನನ್ನು ಒಂದು ಪೂಜ್ಯನೀಯ ಭಾವನೆಯಲ್ಲಿ ನೋಡ್ತಾರೆ. ನಾವು ಸ್ಕೌಟಿಂಗ್ ಗೈಡಿಂಗ್ ಇರ್ಬೋದು, ಯಾವುದೇ ಇರ್ಬೋದು. ಸೊ ಅಲ್ಲಿ ಮಕ್ಕಳು ಏನಿಲ್ಲ, ಅವರು ನನ್ನನ್ನೊಂದು ದೇವಸ್ಥಾನಕ್ಕೆ ಬಂದು ನನ್ನ ಬಗ್ಗೆ ಪೂಜೆ ಮಾಡುವಂಥದ್ದು ಅವರಿಗೆ ಅದು ತುಂಬ ಅನುಕರಣೀಯವಾಗಿ ಕಂಡಿತ್ತು. ನಾನು ಮಾಡಿದ್ದು ಏನಿಲ್ಲ, ಆದರೆ ಹಳ್ಳಿ ಆ ವಾತಾವರಣ ನನಗೆ ಆ ಮಕ್ಕಳನ್ನು ಖೋಖೋ ಆಗಲಿ ಅಥವಾ ಅಲ್ಲಿ ಯಾರು ದೈಹಿಕ ಶಿಕ್ಷಕರು ಅಂತ ಅವರನ್ನು ಪ್ರೋತ್ಸಾಹಿಸಿದವರಲ್ಲ. ಒಂದು ಸಿಟಿಯಿಂದ ಹಳ್ಳಿಗೆ ಹೋದಾಗ ಅಲ್ಲಿ ನಮಗೆ ಬೆನ್ನುಗಾವಲಾಗಿ ನಿಂತವರು ಆ ಹಳ್ಳಿಯವರು, ಅಲ್ಲಿಯ ಮಕ್ಕಳು ಹಾಗೂ ನಮ್ಮ ಇಲಾಖೆ. ಹಾಗಾಗಿ ಅಲ್ಲಿಂದ ಬಂದಂಥ ನನಗೆ ಮಂಗಳೂರಿಗೆ ವರ್ಗಾವಣೆಗೊಂಡಾಗ ನನಗೆ ತುಂಬ ದುಃಖ ಆಯಿತು. ಯಾಕೆ ಹೇಳಿದರೆ ಅಲ್ಲಿದ್ದಂಥ 5 ಎಕರೆ ಜಾಗ, ಇಲ್ಲಿದ್ದಂಥ ಸ್ವಲ್ಪ ಜಾಗದಲ್ಲಿ ಆದರೂ ಕೂಡ ನಾನು ಕೆಲಸ ಮಾಡಲಿಕ್ಕೆ ಸನ್ನದ್ಧಳಾಗಿ ಇವತ್ತು ಬೊಕ್ಕಪಟ್ಟಣದಿಂದ ಕಿನ್ನಿಕಂಬಳದಲ್ಲಿ ನನ್ನ ಕೆಲಸವನ್ನು ಮಾಡ್ತಾ ಇದ್ದೇನೆ. ನನ್ನ ಪ್ರಾಥಮಿಕ ವಿಭಾಗದಲ್ಲಿ ನನಗೆ ತುಂಬ ಸಹಕಾರ ಕೊಟ್ಟವರು ಇಲ್ಲೇ ಇದ್ದಾರೆ ಬೊಕ್ಕಪಟ್ಟಣದಲ್ಲಿ, ಕಮಲಾ ಮೇಡಮ್. ಅದೇ ರೀತಿ ಈಗ ನನಗೆ ಸಹಕಾರ ಕೊಡೋರು ಶ್ರೀಯುತ ಗೋಪಾಲ್ ಸರ್. ಅವ್ರು ಹೇಳ್ತಾರೆ, ಮೇಡಮ್ ಗ್ರೌಂಡ್ ಇಲ್ಲ ಅಂತೇಳಿ ನಾನು ತುಂಬ ಬೇಸರ ಪಡ್ತಾ ಇದ್ದೇನೆ ಅಲ್ಲಿ. ಈಗ ಮೋನು ಸರ್ ಹೇಳಿದರು, ನಾವೆಲ್ಲರೂ ನೋಡುವಂತಹದ್ದು ಮಕ್ಕಳನ್ನು ಅಟ್ಲೀಸ್ಟ್ ಒಂದು ಜಿಲ್ಲಾ ಮಟ್ಟಕ್ಕೆ ಒಂದು ಸಣ್ಣ ಗ್ರೌಂಡಲ್ಲಿ ಅವರನ್ನೊಂದು ನಾವು ಪ್ರಿಪೇರ್ ಮಾಡುವಂತಹದ್ದು. ಧೈರ್ಯಂ ಸರ್ವತ್ರ ಸಾಧನಂ. ನಾವು ಯಾವ ರೀತಿ ಧೈರ್ಯದಲ್ಲಿ ಏನಿಲ್ಲದಿದ್ರೂ ಕೂಡ ನಾವು ಮಾಡ್ತೇವೆ ಅನ್ನೋದು ನಮಗೆ ಅಲ್ಲಿ ಮುಖ್ಯವಾಗಿದೆ. ಮೇಡಮ್ ನೀವು ನಮ್ಮ ಗ್ರೌಂಡಿಗೆ ಬನ್ನಿ ಅಂತ ನನ್ನನ್ನು ಬೆನ್ನು ತಟ್ಟುವರು ಶ್ರೀಯುತ ಗೋಪಾಲ್ ಸರ್. ತುಂಬ ಖುಷಿ ಆಗ್ತದೆ. ಹಾಗಾಗಿ ಇವತ್ತು ನಾವು ಈ ಒಂದು ಹಂತಕ್ಕೆ ತಲುಪಿದೆ ಹೇಳಿದರೆ ಅದಕ್ಕೆ ನಮಗೆ ಮುಖ್ಯ ಕಾರಣೀಕರ್ತರು ನಮ್ಮ ತಂದೆ ತಾಯಿ.
ಅವರ ನಂತರ ನಮಗೆ ಬರುವವರು ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್, ನಂತರ ನಮಗೆ ನೀವುಗಳು. ಯಾಕೆ ಹೇಳಿದರೆ ಇದರಲ್ಲಿ ತುಂಬ ಜನ ಇದ್ದೀರಾ, ಗುರುವಿಗೆ ಸಮಾನರಾದವರಿದ್ದೀರಾ, ಹಾಗೆ ನಮ್ಮನ್ನು ಬೆನ್ನು ತಟ್ಟಿ ಮುಂದುವರಿಸ್ಕೊಂಡು ಹೋಗೋರಿದ್ದೀರಾ, ನಮ್ಮ ಸಹೋದ್ಯೋಗಿ ಮಿತ್ರರು, ಹಾಗೆ ನಮ್ಮ ಇಲಾಖೆ, ಅದೇ ರೀತಿ ನಾವು ಬೆಳೆದಂತಹ ನಮ್ಮ ಪರಿಸರ, ನಾವು ಕೆಲಸ ಮಾಡಿದಂತಹ ನಮ್ಮ ಸಂಸ್ಥೆಯ ನಮ್ಮ ಆಸ್ತಿಗಳಾದಂಥ ನಮ್ಮ ಮಕ್ಕಳು. ಇವತ್ತು ನಮ್ಮ ಒಂದು ಹುಡುಗಿ ಹೇಳ್ತಾಳೆ, ಆ ಹುಡುಗಿ ಇವತ್ತು ಕೂಡ ಮೊನ್ನೆ ನನಗೆ ಸಿಕ್ಕಿದ್ಲು ಒಂದು ಭರತನಾಟ್ಯದ ಪರೀಕ್ಷೆಗೆ ನಾನಲ್ಲಿ ಹೋದಾಗ, ಮೇಡಮ್ ಯು ಆರ್ ದ ಟೈಗರ್ ಆಫ್ ಬೊಕ್ಕಪಟ್ನ, ಪ್ಲೀಸ್ ಕಮ್ ಬ್ಯಾಕ್. ನಮಗೆ ನೀವು ಬೇಕು, ಈ ಶಾಲೆಗೆ ನೀವು ಬೇಕು, ನಮ್ಮ ಊರಿಗೆ ನೀವು ಬೇಕು ಅಂತ ನನಗೆ ಕಣ್ಣಲ್ಲಿ ನೀರು ಬಂತ ಮಗು ಹಾಗೆ ಪುನಃ ಹೇಳುವಾಗ. ಯಾಕೆ ಹೇಳಿದರೆ ಅದು ನಮ್ಮ ಆಸ್ತಿ. ಹಾಗಾಗಿ ನಮ್ಮನ್ನು ಬೆಳೆಸಿದಂಥ ನಮ್ಮ ಮಕ್ಕಳು, ನನ್ನ ಎಲ್ಲ ಆತ್ಮೀಯರು, ನನಗೆ ಹೇಳಲಿಕ್ಕೆ ವರ್ಡ್ಸ್ ಸಿಗ್ತಾ ಇಲ್ಲ. ಇಲ್ಲಿ ಸರ್ ಇದ್ದಾರೆ, ಅವರು ಒಂದೊಂದು ವರ್ಡ್ ಹೇಳುವಾಗ ನನಗೆ ಇದಾಗ್ತದೆ. ಯಾರು ಸರ್? ನಮ್ಮ ವಿನ್ಸೆಂಟ್ ಸರ್. ಹಾಗೆ ನಮ್ಮನ್ನು ನಾವು ಕೆಲಸ ಮಾಡಿದಂತೆಲ್ಲ ಸಂಘ ಸಂಸ್ಥೆಗಳು ಅಲ್ಲಿಯವರು ಕೂಡ ನಮ್ಮನ್ನು ಬೆಳೆಸಿದ್ದಾರೆ. ಎಲ್ಲ ಹಂತ ಹಂತದಲ್ಲಿಯೂ ನಮ್ಮನ್ನು ಸಹಕರಿಸಿಕೊಂಡು ಹೋಗಿದ್ದಾರೆ. ನಾವು ಯಾವುದೇ ಇರ್ಬೋದು, ಎಲ್ಲಿಯೇ ಸಂಘ ಸಂಸ್ಥೆಗಳಲ್ಲಿ, ಹಲವಾರು ಸಂಘ ಸಂಸ್ಥೆಯಲ್ಲಿ ನಾನಿದ್ದೇನೆ ಚಟುವಟಿಕೆಯಲ್ಲಿ. ಅದೇ ರೀತಿ ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ನ ತರಬೇತಿ ಆಯುಕ್ತೆಯಾಗಿದ್ದರೂ ಕೂಡ ಅದರಲ್ಲಿ ನನಗೆ ಸಹಕರಿಸುವರು ನಿಮಗೆ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ನನಗೆ ಗುರು ಸಮಾನರಾಗಿರುವಂಥವರು ಇಲ್ಲೇ ಇದ್ದಾರೆ, ಅವರು ಪ್ರೆಸೆಂಟ್. ಸೊ ಎಲ್ಲರೂ ಕೂಡ ನಮ್ಮನ್ನು ಬೆಳೆಸ್ಕೊಂಡಿದ್ದೀರಾ. ಹಾಗಾಗಿ ಇದು ನಮ್ಮದಲ್ಲ, ನಾವು ಗಳಿಸಿದ್ದು ಕೇವಲ ಇವತ್ತೊಂದು ಅಲ್ಲಿ ಕೂತ್ಕೊಳ್ಳಿಸಿದ್ದಾರೆ, ನಮ್ಮನ್ನು ಪ್ರಶಸ್ತಿ ಕೊಟ್ಟಿರ್ಬೋದು, ಆದರೆ ಇದಕ್ಕೆ ಕಾರಣೀಕರ್ತರು ನಮ್ಮೆಲ್ಲರೂ ಕೂಡ. ಹಾಗಾಗಿ ಇದಕ್ಕೆ ಸಹಕಾರ ಕೊಟ್ಟಂತಹ ತಮಗೆಲ್ಲರಿಗೂ ಮಗದೊಮ್ಮೆ ವಂದಿಸುತ್ತಾ, ನನಗೆ ಅವಕಾಶ ಇದಕ್ಕೆ ಮಾಡಿಕೊಟ್ಟಂಥ ನನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಇರ್ಬೋದು ಅಥವಾ ನಮ್ಮ ಸರಕಾರಕ್ಕಿರ್ಬೋದು, ಘನವೆತ್ತ ಸರಕಾರಕ್ಕೂ ಕೂಡ ವಂದಿಸುತ್ತಾ. ಕೇಳಿದರೆ ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ, ಮ್ಯಾನೇಜ್ಮೆಂಟ್ ಆದರೆ ನೋಡ್ತಾ ಇರ್ತಾರೆ, ಸರಕಾರದ ಕೆಲಸ ಮಾಡುವಾಗ ಯಾವಾಗಲೂ ಒಮ್ಮೆ ಬರ್ತಾರೆ ನಮ್ಮ ಶಾಲೆಗೆ, ಏನು ಮಾಡಿದ್ದೀರಾ ಅಂತ ಹೇಳ್ಕೊಂಡು. ಹಾಗಾಗಿ ನಾವು ಯಾವುದೇ ಕಣ್ಣು ಕಟ್ಟು ಮಾಡದೆ ನಮ್ಮ ಕರ್ತವ್ಯವನ್ನು ನಾವು ದೇವರ ಕೆಲಸ ಅಂತ ಇವತ್ತು ಏನು ಮಾಡ್ತಾ ಇದ್ದೇವೋ ಆ ಕರ್ತವ್ಯಕ್ಕೆ ನಾನು ವಂದಿಸುತ್ತಾ, ತಮಗೆಲ್ಲರಿಗೂ ಈ ಒಂದು ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ತಾಯಿಯ ಪ್ರೀತಿಯನ್ನು ಅಳೆಯುವುದಕ್ಕೆ ಸಾಧ್ಯ ಇಲ್ಲ, ತಾಯಿಯ ಪ್ರೀತಿಯನ್ನು ಅಳೆಯುವುದಕ್ಕೆ ಸಾಧ್ಯ ಇಲ್ಲ. ಮಗುವನ್ನು ಎಷ್ಟು ಪ್ರೀತಿಯಿಂದ ತಾಯಿ ನೋಡಿಕೊಳ್ಳುತ್ತೋ ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಶಿಕ್ಷಕರನ್ನು ಪ್ರೀತಿಯಿಂದ ನೋಡಿಕೊಳ್ಳುವವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಮಾನ್ಯ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಅವರು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳಿಗಾಗಿ ಅವರಿಗೆ ಪ್ರೀತಿಯ ಕೋರಿಕೆ. ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಕರ ಸಂಘದಿಂದ ಇವತ್ತು ಏರ್ಪಡಿಸಿದಂಥ ಅಭಿನಂದನಾ ಕಾರ್ಯಾಗಾರ ಹಾಗೂ ಫಿಟ್ ಇಂಡಿಯಾ ಬಗ್ಗೆ ತರಬೇತಿ ಈ ಒಂದು ಕಾರ್ಯಾಗಾರದ ಸಮಾರಂಭದ ವೇದಿಕೆಯ ಮೇಲಿರುವಂಥ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದಂಥ ಪ್ರದೀಪ್ ಸರ್ ಅವರೇ, ಹಾಗೂ ವೇದಿಕೆಯ ಮೇಲೆ ಇರುವಂಥ ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಹಾಗೆಯೇ ಸಂಘದ ಅಧ್ಯಕ್ಷರಾದಂಥ ತ್ಯಾಗಂ ಅವರೇ, ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳೇ, ಹಾಗೆಯೇ ಮುಖ್ಯವಾಗಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದಂಥ ಇಬ್ಬರು ಸಾಧಕರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಈ ವಲಯದ ಎಲ್ಲ ದೈಹಿಕ ಶಿಕ್ಷಕರೇ. ಇಬ್ಬರಿಗೆ ಶಿಕ್ಷಕ ಪ್ರಶಸ್ತಿ ಬಂದಿದೆ. ಬಹಳ ಉತ್ತಮವಾದಂಥ ಸೇವೆಯನ್ನು ಮಾಡಿದ್ದಾರೆ. ಅವರ ಬಗ್ಗೆ ಈಗಾಗಲೇ ವೇದಿಕೆಯಲ್ಲಿರುವವರು ಹಲವು ಮಂದಿ ಹೇಳಿ ಹೋದರು. ಉತ್ತಮವಾದ ರೀತಿಯಲ್ಲಿ ಅವರ ಬಗ್ಗೆ ಸಾಧನೆಯನ್ನು ಹೇಳಿಕೊಂಡ್ರು, ಅವರು ತಮ್ಮ ಅನಿಸಿಕೆಯನ್ನು ಹೇಳಿಕೊಂಡ್ರು. ಬಹುಶಃ ಇವರು ಕೂಡ ಪ್ರಶಸ್ತಿಗೆ ಅಪ್ಲೈ ಮಾಡಿರುವುದು ಬೇರೆ ಯಾರೋ ಹೇಳಿ ಅಪ್ಲೈ ಮಾಡಿದ್ದಾರೆ ಅಂತ. ಯಾಕಂದರೆ ನಮ್ಮಲ್ಲಿ ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸುವವರು ಬಹಳ ಕಡಿಮೆ. ಯಾರೋ ಒತ್ತಾಯದಿಂದ, ಮತ್ತೆ ಈಗಾಗಲೇ ಹೇಳಿದರು, ತ್ಯಾಗಮ್ಮ ಅವರು ಅರ್ಜಿ ಹಾಕಲಿಕ್ಕೆ ಹೇಳಿದರು, ಅವಕಾಶ ಇದೆ ಅಂತ ಹೇಳಿದರು. ಆ ರೀತಿಯಲ್ಲಿ
ಯಾರೋದೋ ಒತ್ತಾಯದಿಂದ ಅರ್ಜಿ ಹಾಕ್ತಾರೆ. ಹಾಗಾಗಿ ಮತ್ತೆ ಅವಕಾಶ ಸಿಕ್ಕಿದ್ರಿಂದ, ಯಾಕಂದರೆ ಇಬ್ಬರದೇ ಅರ್ಜಿ ಬಂದಿರೋದು ನಮಗೆ. ಆ್ಯಕ್ಚುಲಿ 3 ಜನರಿಗೆ ಅವಕಾಶ ಇತ್ತು, ಅರ್ಜಿ ಬಂದಿರೋದು ಇಬ್ಬರದ್ದು ಕೂಡ ಕಳಿಸಿದ್ವಿ ನಾವು. ಸೊ ಇಬ್ಬರಿಗೂ ಕೂಡ ಪ್ರಶಸ್ತಿ ಬಂದಾಗ ನಮಗೂ ಕೂಡ ಬಹಳ ಸಂತೋಷ ಆಗಿದೆ. ನಮ್ಮ ದಕ್ಷಿಣ ವಲಯಕ್ಕೆ 2 ಪ್ರಶಸ್ತಿ ಬಂದಿರೋದು, ಎಲ್ಲ ವಲಯಕ್ಕೆ ಒಂದೊಂದು ಪ್ರಶಸ್ತಿ ಬಂದರೆ ನಮ್ಮ ದಕ್ಷಿಣ ವಲಯಕ್ಕೆ 2 ಪ್ರಶಸ್ತಿ ಬಂದಿದೆ. ಇದು ಬಹಳ ಖುಷಿ ತರುವಂಥ ವಿಷಯ. ಸೊ ಈ ವರ್ಷವೂ ಕೂಡ ಒತ್ತಾಯ ಮಾಡಿ ಆದರೂ ಆಗ್ಬೋದು ಅಥವಾ ತಮ್ಮ ಸ್ವಂತ ಇಷ್ಟದಿಂದ ಆದರೂ ಆಗ್ಬೋದು. ಸುಮಾರು ಮಂದಿ ನಿಮ್ಮಲ್ಲಿ ಕೂಡ ಇದ್ದೀರಿ, ಸಾಧಕರಿದ್ದೀರಿ, ಒಳ್ಳೆ ಕೆಲಸ ಮಾಡುವವರು ಇದ್ದೀರಿ. ನೀವು ಕೂಡ ಈ ಸಲವೂ ಕೂಡ ಅರ್ಜಿಯನ್ನು ಹಾಕಬೇಕು. ಹಾಗಾಗಿ ನಿಮಗೂ ಕೂಡ ಪ್ರಶಸ್ತಿ ಖಂಡಿತವಾಗಿಯೂ ಕೂಡ ಸಿಗ್ತದೆ. ವೇದಿಕೆಯ ಮೇಲೆ ಇಬ್ಬರೂ ಕೂಡ ಇವರು ಶಿಕ್ಷಕ ಪ್ರಶಸ್ತಿ ಮಾತ್ರ ಅಲ್ಲದೆ ಇನ್ನೂ ಇತರ ಪ್ರಶಸ್ತಿಗಳನ್ನು ಕೂಡ ಮೊದಲೇ ಪಡ್ಕೊಂಡಿದ್ದಾರೆ. ಹಾಗಾಗಿ ಇಬ್ಬರೂ ಕೂಡ ಇದಕ್ಕೆ ಬಹಳ ನಾವು ಯೋಗ್ಯರು, ಪ್ರಶಸ್ತಿಗೆ ಅರ್ಹರು ಎನ್ನುವುದನ್ನು ನಾವೆಲ್ಲ ಖಂಡಿತವಾಗಿಯೂ ಕೂಡ ಗುರುತಿಸಬೇಕಾಗಿದೆ. ಅವರ ಇಬ್ಬರ ಬಗ್ಗೆಯೂ ಕೂಡ ನಮಗೆ ಗೊತ್ತಿದೆ. ಹಿಂದೆ ನಾನು BO ಆಗಿದ್ದಾಗ ಶೇಖರ್ ಕಡ್ತಲ್ ಅವರು ಅದೇ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗೆ ಜಯಶ್ರೀ ಅವರು ನಾನು ಮಂಗಳೂರು ಉತ್ತರ ವಲಯದಲ್ಲಿ ಅಡಿಷನಲ್ ಚಾರ್ಜಲ್ಲಿ ಇದ್ದಾಗ, BO ಅಡಿಷನಲ್ ಚಾರ್ಜಲ್ಲಿದ್ದಾಗ ಅಲ್ಲಿ ಜಯಶ್ರೀ ಅವರು ಬಕ್ಕಪಟ್ಟಣದಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗೆ ಇಬ್ಬರ ಬಗ್ಗೆಯೂ ಕೂಡ ಗೊತ್ತಿದೆ, ಇಬ್ಬರೂ ಕೂಡ ಒಳ್ಳೆಯ ಕೆಲಸಗಾರರು. ಹಾಗಾಗಿ ಇಬ್ಬರನ್ನು ಕೂಡ ಗುರುತಿಸಿಕೊಂಡು ಅವರಿಗೆ ಪ್ರಶಸ್ತಿ ಸಿಕ್ಕಿರುವಂಥದ್ದು ಬಹಳ ಖುಷಿ ತಂದಿರುವ ವಿಷಯ. ಮತ್ತೊಮ್ಮೆ ಅವರಿಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಕೊರೋನಾ ವಾರಿಯರ್ಸ್ ಆಗಿ ಸುಮಾರು ಜನ ಕೆಲಸ ಮಾಡಿದ್ರಿ. ಬಹುಶಃ ನಾನು ಬಂದ ಟೈಮಲ್ಲಿ ಆಗಸ್ಟ್ 5 ನಾನು ಬಂದ ಟೈಮಲ್ಲಿ ಸುಮಾರು ಜನ ದೈಹಿಕ ಶಿಕ್ಷಕರು ಹೋಟೆಲ್ಗಳಲ್ಲಿ, ತಲಪಾಡಿ ಗೇಟಲ್ಲಿ, ಏರ್ಪೋರ್ಟಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ರು. പക്ഷെ ಅವರಿಗೆಲ್ಲ ಏರ್ಪೋರ್ಟಲ್ಲಿರುವವರಿಗೆ ರಿಲೀವ್ ಆಗಿರೋದು ಮೊನ್ನೆ. ಹೋಟೆಲ್ಗಳಲ್ಲಿ ಎಲ್ಲ ಇರುವವರಿಗೆ ಸ್ವಲ್ಪ ದಿವಸ ಮೊದಲೇ ಅಲ್ಲಿ ಯಾವಾಗ ಸಂಖ್ಯೆ ಕಡಿಮೆ ಆಯಿತಾ ಮತ್ತೆ ಅವರಿಗೆ ರಿಲೀವ್ ಆರ್ಡರ್ ಕೊಡದಿದ್ರು ಕೂಡ ಹೋಗಿ ಅಂತ ಹೇಳಿದ ಕಾರಣ ಅವರು ಶಾಲೆಗೆ ಹೋಗಬೇಕಾಯಿತು. ಆದರೆ ಏರ್ಪೋರ್ಟಲ್ಲಿ ಇರುವವರಿಗೆ ಮೊನ್ನೆ ತಾನೇ ರಿಲೀವ್ ಮಾಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಅವರೆಲ್ಲರೂ ಕೂಡ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಆ ಟೈಮಲ್ಲಿ ನಾನು ಬಂದ ಟೈಮಲ್ಲಿ ಕೆಲವೆಲ್ಲ ಆಗ ಡ್ಯೂಟಿಗೆ ಹಾಕಿದಾಗ ಕೆಲವು ಟೀಚರ್ಸ್ ಎಲ್ಲ ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಆಗಲಿ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ PT ಟೀಚರ್ಸ್ ಕೂಡ ಬರಲಿಲ್ಲ ಕೇಳ್ಕೊಳ್ಳಿಕ್ಕೆ. ಹಾಗಾಗಿ ನಮ್ಮ ದೈಹಿಕ ಶಿಕ್ಷಕರು ಯಾವುದೇ ಕೆಲಸ ಕೊಟ್ಟರು ಕೂಡ ಮಾಡ್ತೇವೆ ಅಂತ ತೋರಿಸ್ಕೊಳ್ಳೋರು. ಹಾಗಾಗಿ ಉತ್ತಮವಾಗಿ ಕಾರ್ಯ ನಿರ್ವಹಿಸಿದ್ದೀರಿ, ಎಲ್ಲರಿಂದಲೂ ಕೂಡ ಪ್ರಶಂಸೆಗೆ ಭಾಜನರಾಗಿದ್ದೀರಿ. ಹಾಗಾಗಿ ನಿಮ್ಮ ಸೇವೆ ಮುಂದಕ್ಕೂ ಕೂಡ ಇಂಥ ಸಂದರ್ಭಗಳಲ್ಲಿ ಮುಂದಕ್ಕೂ ಕೂಡ ಬೇಕಾಗ್ತದೆ. ಹಾಗಾಗಿ ಆ ಸಂದರ್ಭಗಳಲ್ಲೂ ಕೂಡ ನೀವು ಸೇವೆಯನ್ನು ಕೊಡ್ತೀರಿ ಎನ್ನುವಂಥ ನಂಬಿಕೆ ನಮಗಿದೆ. ಹಾಗೆಯೇ ಈಗಲೂ ಕೂಡ ಕೆಲವು ಕೊರೋನಾ ಟ್ರೇಸಿಂಗಲ್ಲಿ ಈಗಲೂ ಕೂಡ ಕೆಲಸ ಮಾಡ್ತಾ ಇರುವಂಥ ಟೀಚರ್ಸ್ ಇದ್ದಾರೆ. ಬ್ಯಾಚ್ ವೈಸ್ ಮಾಡ್ತಾ ಇದ್ದೇವೆ ನಾವೀಗ. ಕೊರೋನಾ ಈಗ ಕಡಿಮೆ ಆಗ್ತಾ ಇದ್ರೂ ಕೂಡ ಈಗಲೂ ಕೂಡ ಕೇಸಸ್ ಬರ್ತಾ ಇದೆ. ಕೆಲವು ಕ್ಲಸ್ಟರಲ್ಲಿ ಇರ್ಬೋದು, ಕೆಲವು ಕ್ಲಸ್ಟರಲ್ಲಿ ಇಲ್ಲದೆ ಇರ್ಬೋದು. ಆದರೆ ಈಗಲೂ ಕೂಡ ಕೇಸಸ್ ಬರ್ತಾ ಇದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದ್ದಂಥ ಆ ಗ್ರೂಪ್ ಎಷ್ಟು ಕೆಲಸ ಮಾಡ್ತಾ ಇದ್ರು ಅಷ್ಟು ಪರಿಶ್ರಮ ಈಗ ಬೇಕಾಗಿಲ್ಲ. ಯಾಕೆಂದರೆ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ಎಲ್ಲರೂ ಕೂಡ ಈಗಲೂ ಕೂಡ ಮಾಡ್ತಾ ಇದ್ದೀರಿ. ನಿಮಗೂ ಕೂಡ ಮತ್ತೊಮ್ಮೆ, ಯಾಕೆಂದರೆ ಪೂರ್ತಿ 0 ಆಗುವ ತನಕ, ಕೊರೋನಾ 0 ಆಗುವ ತನಕ ನಮ್ಮಲ್ಲಿ ಕೆಲಸ ಮಾಡಬೇಕಾಗಿದೆ. ಸಂಖ್ಯೆ ದಿವಸದಿಂದ ದಿವಸಕ್ಕೆ ಕಡಿಮೆ ಆಗ್ತಾ ಇದೆ. ನಿನ್ನೆದು ನೋಡಿದರೆ 54 ಕೇಸ್ ಏನೋ ಇತ್ತು ಟೋಟಲ್ ಡಿಸ್ಟ್ರಿಕ್ಟಲ್ಲಿ. ನಮ್ಮ ಮಂಗಳೂರಲ್ಲೇ ಸ್ವಲ್ಪ ಜಾಸ್ತಿ ಇರೋದು. ಮೊನ್ನೊಂದು ದಿವಸವೇನೋ 12 ಕೇಸ್ ಮಾತ್ರ ಇತ್ತು. ನಿನ್ನೆ ಸ್ವಲ್ಪ ಜಾಸ್ತಿ ಆಗಿತ್ತು, 33 ಕೇಸ್ ಇತ್ತು ಟೋಟಲ್. ಹಾಗಾಗಿ ನೀವೆಲ್ಲರೂ ಕೂಡ ಪ್ರಯತ್ನಪಟ್ಟು ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ ಇವೆಲ್ಲ ಸಂಖ್ಯೆಯನ್ನು ಮೊನ್ನೊಂದು ದಿವಸ ನೋಡುವಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ 10 ಆಗಬೇಕು, ಸೆಕೆಂಡರಿ ಕಾಂಟ್ಯಾಕ್ಟ್ 20 ಆಗಬೇಕು ಅಂತ. ಆದರೆ ಅಷ್ಟು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನೀವೆಲ್ಲರೂ ಕೂಡ ಪ್ರಯತ್ನ ಪಟ್ಟರೂ ಕೂಡ
ಅಷ್ಟು ಸಂಖ್ಯೆ ಸಿಗ್ತಾ ಇಲ್ಲ ಎನ್ನುವಂಥದ್ದು ಕೂಡ ಗೊತ್ತಿದೆ ನಮಗೆ. ಆದರೂ ಕೂಡ ಒಂದೊಂದು ದಿವಸ ನೋಡುವಾಗ 10 ಆಗಿತ್ತು ಎವರೇಜ್, ಪ್ರೈಮರಿ ಸೆಕೆಂಡ್ರಿ ಸೇರಿದರೆ ಎವರೇಜ್ 10 ಆಗಿತ್ತು. ಹಾಗಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ನೀವು ಎನ್ನುವುದು ನಮಗೆ ಗೊತ್ತಾಗ್ತದೆ. ಯಾಕೆಂದರೆ ಕಡಿಮೆ ಆದ ಕೂಡಲೇ ನಮಗೆ ADC ಅವರಿಂದ ಫೋನ್ ಬರ್ತದೆ ಅಥವಾ ನಮಗೆ ಆಡಿಯೋ ಕಾನ್ಫರೆನ್ಸ್ ಇಟ್ಟುಕೊಂಡು ನಮ್ಮ ಹತ್ರ ಮಾತಾಡಿ ಹೇಳ್ತಾರೆ ಇಷ್ಟು ಕಡಿಮೆ ಯಾಕೆ ಅಂತ. ಈಗ 1-2 ದಿವಸದಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು, ಆದರೂ ದಿವಸದಿಂದ ದಿವಸಕ್ಕೆ ಇಂಪ್ರೂವ್ ಆಗ್ತದೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಆದರೆ ಈಗ ಆ್ಯಕ್ಚುಲಿ ನಮ್ಮ ಪಿ ಟಿ ಟೀಚರ್ಸ್ ಎಲ್ಲರೂ ಕೂಡ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡುವಂಥ ಸಮಯ ಈಗ. ವಿಷಯ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಆಗ್ತಾ ಇತ್ತಾ ಏನ, ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾ ಇದ್ರೆ ಬಹುಶಃ ರಾಜ್ಯ ಮಟ್ಟದ್ದು ರಾಷ್ಟ್ರ ಮಟ್ಟದ ಸ್ಪೋರ್ಟ್ಸ್ ಆಗ್ತಾ ಇರುವಂಥ ಟೈಮ್. ಹಾಗಾಗಿ ನಿಮ್ಮನ್ನು ಈ ಸಂದರ್ಭದಲ್ಲಿ ಈಗ ತೊಡಗಿಸಿಕೊಳ್ಳಿಕ್ಕೆ ಆಗದೇ ಇರುವಂದ್ರೆ ಬಹುಶಃ ಮಕ್ಕಳಿಗೂ ಕೂಡ ಯಾರು ಸ್ಪೋರ್ಟ್ಸಲ್ಲಿ ಬಹಳ ಮುಂದೆ ಇರುವಂಥ ಮಕ್ಕಳಿದ್ದಾರ ಅವ್ರಿಗೂ ಕೂಡ ಮನೆಯೊಳಗಡೆಯೇ ಕೂತು ನಿಮ್ಮನ್ನೆಲ್ಲ ಬಹಳ ಎಣಿಸ್ತಾ ಇರಬಹುದು ಅಂತ ಅನ್ನಿಸ್ತದೆ. ಯಾಕೆಂದರೆ ಈ ವರ್ಷ ಸ್ಪೋರ್ಟ್ಸಿಗೆ ಹೋಗುವಂಥ ನ್ಯಾಷನಲ್ ಲೆವೆಲ್ಗೆ ಹೋಗುವಂಥ ಮಕ್ಕಳಿಗೆ ಬಹಳ ಬೇಸರ ಆಗುವಂಥ ವಿಷಯ. ನೀವು ಹೇಗೆ ಬೇಸರ ಪಟ್ಕೊಳ್ತಾ ಇದ್ದೀರೋ ಹಾಗೆಯೇ ಮಕ್ಕಳು ಕೂಡ ಬಹಳ ಬೇಸರ ಪಟ್ಕೊಳ್ತಾ ಇರ್ಬೋದು. ಬೇಗ ಶಾಲೆ ಪ್ರಾರಂಭ ಆಗಲಿ. ನಿಮ್ಮ ಅಂದರೆ ನೀವೆಲ್ಲ ಬಹಳ ಆಕ್ಟಿವ್ ಆಗಿ ಪ್ರತಿ ಉಳಿದ ಟೀಚರ್ಸ್ಗಳಿಂದ ಬಹಳ ಆಕ್ಟಿವ್ ಆಗಿರುವವರು, ಶಾಲೆಯಲ್ಲಿ ಹೊರಗಡೆ ಸಮಾಜದಲ್ಲಿ ಎಲ್ಲ ಕಡೆನೂ ಕೂಡ ಕೆಲಸ ಆಕ್ಟಿವ್ ಆಗಿ ಕೆಲಸ ಮಾಡುವವರು. ಯಾಕಂದರೆ ಆರೋಗ್ಯ ಮತ್ತು ಶಿಕ್ಷಣ ಎರಡೂ ಕೂಡ ನಿಮ್ಮ ಕೈಯಲ್ಲಿರುತ್ತೆ. ಆರೋಗ್ಯ, ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣ ಎರಡೂ ಕೂಡ ನಿಮ್ಮಲ್ಲಿ ಇರುವುದರಿಂದ ಮಕ್ಕಳ ಮನಸ್ಸನ್ನು ಸಹಜ ಸ್ಥಿತಿಗೆ ತರಬೇಕು. ಯಾಕಂದರೆ ಈಗೆಲ್ಲ ಮಕ್ಕಳ ಮಾನಸಿಕವಾಗಿಯೂ ಕೂಡ ಸ್ವಲ್ಪ ನೊಂದಿದ್ದಾರೆ ಎನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಇರ್ಬೋದು. ಈಗ ಫಿಟ್ ಇಂಡಿಯಾ ಎನ್ನುವಂಥ ಒಂದು ಕಾರ್ಯಾಗಾರವನ್ನು ಕೂಡ ನಿಮಗೆಲ್ಲ ಆಯೋಜಿಸಲಾಗಿದೆ. ಇದರ ತರಬೇತಿ ಇವತ್ತು ನೀವೆಲ್ಲ ಮಾಸ್ಟರ್ ಟ್ರೈನರ್ ಆಗಿಟ್ಟುಕೊಂಡು ನೀವು ಕೆಲಸ ಮಾಡಬೇಕಾಗಿದೆ. ಈ ತರಬೇತಿಯ ಬಗ್ಗೆ ಈಗಾಗಲೇ ವಿಷ್ಣುಪಾರ್ ಅವರು ಹೇಳಿದರು ಏನೆಲ್ಲ ಮಾಡಬೇಕಾಗಿದೆ ಅಂತ. ಡಿಸೆಂಬರ್ 14ರಿಂದ 10 ದಿವಸ ಇದೆ. ಇದರಲ್ಲಿ ಮಕ್ಕಳನ್ನು, ಪೋಷಕರನ್ನು, ಸಮುದಾಯದವರನ್ನು ಎಲ್ಲರನ್ನು ತೊಡಗಿಸಿಕೊಂಡು ಅವರೆಲ್ಲರೂ ಕೂಡ ಆರೋಗ್ಯದಲ್ಲಿ ಫಿಟ್ ಆದರೆ ಎಲ್ಲರೂ ಕೂಡ ಭಾರತದಲ್ಲಿ ಎಲ್ಲರೂ ಕೂಡ ಮಾನಸಿಕವಾಗಿ ಆರೋಗ್ಯವಂತರಾಗಿ ಯೋಗ್ಯರಾಗುವುದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ಕೂಡ ಈ ಒಂದು ತರಬೇತಿಯನ್ನು ನೀಡಲಾಗಿದೆ. ಹಾಗೆಯೇ ವಿವಿಧ ಚಟುವಟಿಕೆಗಳನ್ನು ಕೂಡ ಮಕ್ಕಳಿಲ್ಲದಿದ್ದರೂ ಕೂಡ ಆನ್ಲೈನ್ ಮುಖಾಂತರ ಆದರೂ ವಿವಿಧ ಚಟುವಟಿಕೆಗಳನ್ನು, ಸ್ಪೋರ್ಟ್ಸ್ ಬಿಟ್ಟು ಉಳಿದೆಲ್ಲ ಚಟುವಟಿಕೆಗಳನ್ನು ಕೂಡ ಮಾಡಲಿಕ್ಕೆ ಹೇಳ್ತಾ ಇದ್ದೇವೆ, ಗ್ರೂಪಲ್ಲಿ ಹಾಕ್ತಾ ಇದ್ದೇವೆ. ಆ ಎಲ್ಲ ಚಟುವಟಿಕೆಗಳು ಕೂಡ ಮಕ್ಕಳನ್ನು ಭಾಗವಹಿಸುವಂತೆ ಮಾಡುವುದು, ಪ್ರೇರೇಪಿಸುವಂಥದ್ದು ಇವು ಆನ್ಲೈನ್ ಮೂಲಕ ಅಥವಾ ವಾಟ್ಸಪ್ ಮೂಲಕ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ, ಮಾಡಬೇಕಾಗಿದೆ. ಯಾಕೆಂದರೆ ಮಕ್ಕಳನ್ನು ವಾಟ್ಸಪ್ ಮೂಲಕ ಆದರೂ ಸ್ವಲ್ಪ ಟಚಲ್ಲಿ ಇಟ್ಟುಕೊಂಡ್ರೆ ಮಕ್ಕಳಿಗೂ ಕೂಡ ಇದರಿಂದ ಟೀಚರ್ಸ್ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ, ನಮ್ಮನ್ನು ಕೇಳ್ತಾ ಇದ್ದಾರೆ ಎನ್ನುವಂಥದ್ದು ಮಕ್ಕಳಿಗೆ ಅರಿವಾಗ್ತದೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬಹಳ ಬೇಗ ಶಾಲೆ ತೆರೆಯುವಂತಾಗಲಿ, ಮಕ್ಕಳು ನಿಮ್ಮ ಹತ್ರ ಬರುವಂತಾಗಲಿ. ಯಾಕಂದರೆ ಶಾಲೆ ಮಕ್ಕಳಿದ್ರೇ ಶಾಲೆ ಅಂತ ಗುರುತಿಸ್ಕೊಳ್ಳಿಕ್ಕೆ ಆಗುವಂಥದ್ದು. ಹಾಗಾಗಿ ಮಕ್ಕಳು ಬೇಗ ಬಂದು ನಮ್ಮ ಶಾಲೆ ತೆರೆಯಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಮಾನ್ಯ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್, ತಮಗೆ ಧನ್ಯವಾದಗಳು. ಒಟ್ಟಿನಲ್ಲಿ ಇವತ್ತು ಒಳ್ಳೆಯ ದಿನ. ಬೆಳಗ್ಗೆ ಇಲಾಖೆಯಿಂದ ನಮಗೆ ಒಳ್ಳೆಯ ತರಬೇತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ತ್ಯಾಗಂ ಹರಕಳ ಅವರು ದೈಹಿಕ ಶಿಕ್ಷಣ ಶಿಕ್ಷಕರ ಎಲ್ಲರ ಸಹಕಾರದೊಂದಿಗೆ ಅವರ ಪದಾಧಿಕಾರಿಗಳನ್ನು ಒಟ್ಟು ಮಾಡಿಕೊಂಡು ಅವರ ನೇತೃತ್ವದಲ್ಲಿ ಇವತ್ತಿನ ದಿನವನ್ನು ಒಳ್ಳೆಯದಾಗಿ ನಡೆಸಿಕೊಟ್ಟಿದ್ದಾರೆ. ತ್ಯಾಗಂ ಸರ್, ಹ್ಯಾಟ್ಸಪ್ ನಿಮಗೆ. ಅವರಿಗೆ ನಾವೊಮ್ಮೆ ಜೋರಾಗಿ ಕೈ ಚಪ್ಪಾಳೆ ಅವರ ಪದಾಧಿಕಾರಿಗಳಿಗೆ ಹಾಗೆಯೇ ನಮಗೆಲ್ಲರಿಗೂ ಒಟ್ಟಿಗೆ.
ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆಯನ್ನು ನೀಡುವುದಕ್ಕೆ ಶ್ರೀ ಲ್ಯಾನ್ಸಿ ಸಿಕ್ವೇರ ಕೋಶಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕೋಶಾಧಿಕಾರಿಗಳು. ಈ ಕಾರ್ಯಾಗಾರ ಮತ್ತು ಅಭಿನಂದನಾ ಕಾರ್ಯಕ್ರಮ, ಈ ಅಭಿನಂದನಾ ಕಾರ್ಯಕ್ರಮ ಯಾವಾಗಲೂ ನಡೀಬೇಕಿತ್ತು. ಸೆಪ್ಟೆಂಬರಲ್ಲಿ ಅವರಿಗೆ ಪ್ರಶಸ್ತಿ ಬಂದಿದೆ. ಇದರ ಬಗ್ಗೆ ನಾವು ತುಂಬ ಚರ್ಚಿಸಿದ್ದೇವೆ, ಅಧ್ಯಕ್ಷರೊಂದಿಗೆ ನಾವು ಚರ್ಚಿಸಿದ್ದೇವೆ ಯಾವಾಗ ಇಡೋದು. ಯಾಕೆಂದರೆ ಶೇಖರ್ ಕತ್ತರ್ ಸರ್ ಮತ್ತು ಜಯಶ್ರೀ ಮೇಡಮ್ ಅವರಿಗೆ ಹಲವು ಕಡೆ ಅಭಿನಂದನೆ ಕಾರ್ಯಕ್ರಮ ನಡೀತಿತ್ತು. ಸಂಘದ ವತಿಯಿಂದ ನಡೀಲಿಲ್ಲವಲ್ಲ ಅಂತ ನಮಗೂ ಕೊರಗಿತ್ತು. ಅದಕ್ಕೆ ಕಾರಣ ಗೊತ್ತಿದೆ. ಹಲವು ಪದಾಧಿಕಾರಿಗಳು ಸಂಘದ ಸದಸ್ಯರೆಲ್ಲ ಕೊರೋನಾ ವಾರಿಯರ್ಸ್ ಆಗಿ ದುಡಿತಿದ್ರು. ಅದಕ್ಕೆ ಶೇಖರ್ ಸರ್ ಮತ್ತು ಜಯಶ್ರೀ ಮೇಡಮ್, ನಿಮಗೆ ಸಂಘದ ವತಿಯಿಂದ ನಮಗೂ ಬೇಸರ ಇದೆ, ಕ್ಷಮೆಯೂ ಇದೆ. ಇಂದು ಕಾಲ ಕೂಡಿ ಬಂದಿದೆ. ನಮ್ಮ BO ಮೇಡಮ್, ರಾಜಲಕ್ಷ್ಮಿ ಮೇಡಮ್ ಅವರು ನಮಗೆ ಅನುಮತಿಯನ್ನು ಕೊಟ್ಟು ಇವತ್ತಿನ ದಿನ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮೊಂದಿಗೆ ತಾಳ್ಮೆಯಿಂದ ಕುಳಿತು ಇಲ್ಲಿ ತನಕ ಅವರು ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಹಿತವಚನವನ್ನು ನೀಡಿದ್ದಾರೆ. ಅವರಿಗೆ ಸಂಘದ ವತಿಯಿಂದ ಮತ್ತು ಎಲ್ಲರ ಪರವಾಗಿ ನಾನು ಅವರಿಗೆ ವಂದನೆಯನ್ನು ಸಲ್ಲಿಸ್ತೇನೆ ಮೇಡಮ್. ಹಾಗೆ ಸಂಘದ ಕಾರ್ಯಕ್ರಮದ ಗಣ್ಯರು, ಉದ್ಘಾಟಕರಾದ ಶ್ರೀ ಮೊಹಮ್ಮದ್ ಮೋನು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸಹ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಶ್ರೀಮತಿ ಧನಲಕ್ಷ್ಮಿ ಮೇಡಮ್, ಅಧ್ಯಕ್ಷರು ಶಿಕ್ಷಣ ಆರೋಗ್ಯ ಮತ್ತು ಸ್ಥಾಯಿ ಸಮಿತಿ, ಅವರು ಸಹ ನಮ್ಮೊಂದಿಗೆ ಈಗ ಇಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀಮಾನ್ ಪ್ರದೀಪ್ ಡಿಸೋಜರವರು, ಉಪನಿರ್ದೇಶಕರು, ಯೋಜನಾ ಕ್ರೀಡಾ ಇಲಾಖೆ ಮಂಗಳೂರು. ಇವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾವು ಕರೆದ್ರೆ ಅವರು ನಮ್ಮೊಂದಿಗೆ ಇರ್ತಾರೆ, ಅವರ ಸಲಹೆ ಸೂಚನೆ ಕೊಡ್ತಾ ಬಂದಿದ್ದಾರೆ. ಸರ್, ನಿಮಗೂ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಶ್ರೀ ವಿಷ್ಣು ನಾರಾಯಣ ಹೆಬ್ಬರ್ ಸರ್, ಇವತ್ತು ಈ ಕಾರ್ಯಾಗಾರ ನಡಿಬೇಕಾದ್ರೆ ಅವರೇ ಕಾರಣಕರ್ತರು. ಈ ಫಿಟ್ ಇಂಡಿಯಾ ಈ ಫಿಟ್ನೆಸ್ ಬಗ್ಗೆ ಅವರು ನಮಗೆ ಈ ಸಂಪನ್ಮೂಲ ವ್ಯಕ್ತಿಯಾಗಿ ಅವರು ನಮಗೆ ಸಲಹೆ ಸೂಚನೆ ನೀಡಿದ್ದಾರೆ. ಅವರಿಗೆ ಸಂಘದ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಇವತ್ತು ಸನ್ಮಾನಿತರು ಶ್ರೀ ಶೇಖರ್ ಕರ್ತಲ ಸರ್ ಮತ್ತು ಶ್ರೀಮತಿ ಜಯಶ್ರೀ ಮೇಡಮ್, ನಿಮಗೂ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಶ್ರೀ ಡೊನಾಲ್ಡ್ ಲೋಬೋ, ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜೊತೆ ಕಾರ್ಯದರ್ಶಿಯವರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗೂ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಸಂಘದ ಅಧ್ಯಕ್ಷರು ಶ್ರೀ ತ್ಯಾಗಂ ಸರ್, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿನ್ನೆ ಮತ್ತು ಮೊನ್ನೆ 2 ದಿವಸದಲ್ಲಿ ನಾವಿಬ್ಬರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಗೆ ಕಾರಣರಾದರು ಶ್ರೀ ತ್ಯಾಗಂ ಸರ್, ನಿಮಗೂ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ.